Oh, yeah. కఠినతలత పీటుడు మల్లిగెదలంకారుడు పూజ కైకున్న కఠినేశ్వరి ఉదలతలత మంటకుడు ವೆಲ್ಕಮ್ ಟು ಲೈವ್ ಫ್ರೆಂಡ್ಸ್. ಯಾರದು ಬಂದಿದ್ದು ಲೈವ್ಗೆ ಬಂದವರು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಆಶು ಬತ್ತೀರಿ. ಹಾಯ್ ಆಶು ಅವರೇ, ವೆಲ್ಕಮ್ ಟು ಲೈವ್. ಇಂಚು ಒಳ್ಳರು, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಅಬ್ದುಲ್ ರೆಹಮಾನ್ ಬರ್ತೀರಿ. ಹಾಯ್ ಮ್ಯಾಂಗ್ಳೂರ್ ಪಣೋದಿರಿ. ಹಾಯ್ ಅಬ್ದುಲ್ ರೆಹಮಾನ್, ವೆಲ್ಕಮ್ ಟು ಲೈವ್. ಥ್ಯಾಂಕ್ ಯು ಸೋ ಮಚ್. ಡಬಲ್ ಟ್ಯಾಪ್, ಎಸ್ ಡಬಲ್ ಟ್ಯಾಪ್ ಮಾಡಿ ಆಯಿತಾ? ಎಲ್ಲರೂ ಸೇರಿ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯಿತಾ ನಿಮ್ಮದು? ಏನು ವಿಶೇಷ ಮತ್ತು ಹೇಗಿದ್ದೀರಾ ಎಲ್ಲರೂ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಇವತ್ತು IPL ಇದೆಯಾ? IPL ಇತ್ತು 111ಕ್ಕೆ 3 KKR. ಯಾರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ? ಗ್ರೀನ್ ಮಾಡ್ತಾ ಇದ್ದಾರೆ, ಸಿಂಗ್ ಮಾಡ್ತಾ ಇದ್ದಾರೆ, ರಘುವಂಶ್ ಔಟ್ ಆದ, ಅಜಿಂಕ್ಯ ರಾಣೆ 41ರಲ್ಲಿ ಔಟ್ ಆಗದ, ಕ್ಯಾಮರೂನ್ ಗ್ರೀನ್ ಇದ್ದಾರೆ. ಓಕೆ, ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಆಶು ಅವರೇ, ಊಟ ಆಯಿತಾ? ಏನು ಮಾಡಿದ್ರಿ? ಅಲ್ಲ, ಇನ್ನು ಮಾಡಬೇಕಾ? ಅಬ್ದುಲ್ ರೆಹಮಾನ್ ರವರೇ, ಊಟ ಆಯಿತಾ ನಿಮ್ಮದು? ಕಡಲ ಸೇರುವಂತೆ ಪಾಮರ ಮನುಜರು ಕಟಲಿಗೆ ಬಂದರೆ ಪಾಪ ಕರಗಿದಂತೆ. ಶಾಂತಕ್ಕ ಬರ್ತೀರಿ. ಹಾಯ್ ಶಾಂತಕ್ಕ, ವೆಲ್ಕಮ್ ಟು ಲೈವ್. ಇಂಚ ಒಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಇವತ್ತಿನಕ್ಕೆ ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ. ವನಸಾಂಡಿ ಪಣೊಂದುಳ್ಳಿರು, ವನಸಾಂಡಿ ಪುಂಡಿಗಂತೆ ಹೋಟೆಲ್ ಹಿಡ್ದು ಪುಂಡಿಗಸಿ
ಶಾಂತಕ್ಕ ಲೈವ್ಗೆ ಜಾಯಿನ್ ಆಗಿ ಸಪೋರ್ಟ್ ಮಾಡಿ ಬಂದಿದ್ದಾರೆ. ನವೀನ್ ಬರ್ತೀರು. ಹಾಯ್ ನವೀನ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳಾರು ಮನಸಾಂಡಿ ಅದೇ ಸ್ಪೆಷಲ್ ಕ್ಯಾಚಿ ಒಳ್ಳೇರು. ಲೈಕ್ ಕೊಡಿ ಬಂದಿದ್ದಾರೆ. ಸೌಖ್ಯ ಅನ್ನ ಬಂದಿದ್ದಾರೆ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಶು ಪುಂಡಿ ಅಂದರೆ ತಿಂಡಿನ? ಹೌದು ಮಾರ್ರೆ, ಪುಂಡಿ ಅಂದರೆ ಕಡುಬು. ಸಂಪತ್ತನ್ನೇ ಬಂದರು. ಹಾಯ್ ಸಂಪತ್ತನ್ನ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳೆ ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಮಾಡ್ಪ್ಲೇ. 4 ವಿಕೆಟ್ ಪೋಂಡು 119 ಅಲ್ತಿ ಇಡೇಗೆ ಬತ್ತು ನೋಡೋದು ಏರಿ ಸಂಪತ್ತನ್ನೇನಾ ಓಳಿತೀರಿ ಅಲ್ಲೇ ಶಾಂತಕ್ಕ ಈತು ಬೇಗ ಲಾಗಿ ನೀವನೊಂದಿಲ್ಲೇರಿ ನಿಕೊಲ್ಲ ಅರ್ಜೆಲ್ಲ ಬೇತ ಕೊಟ್ಟಿತ್ತಾರ ಅಂದತೆ ಓಲಿ ಗಟ್ಟಾಡಿತ್ತಾರ ಹಿಂದಿ ದಕ್ಕಲೇಟ ಶಾಂತಕ್ಕ ದಾದಿ ಸ್ಪೆಷಲ್ ಇರೇಗು ಸಂಪತ್ತನ್ನ ಎಂಜಿನ ಸ್ಪೆಷಲ್ ಇರೇಗು ಸಂಪು ಮನದಲ್ಲಿ ನೇಲೊಂದಿತ್ತೇರನ್ನ ಚಂದ್ರಿಕಾ ಸಿಸ್ ನಲ್ಪ ಓ ಅಂದೆ ಕೂಡ ಹೊಸತ ಚಂದ್ರಿಕಾ ಸಿಸ್ ಯೂಟ್ಯೂಬ್ ಬಿಡು ಕೆಲವು ಜನ ಇರುತ್ತೆ ಎಗ್ ಮಸಾಲನ್ನ ಓ ಅಂದೆ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಾ? ಹೊಸಬ್ರೆಲ್ಲ ಮೇಲೆ ಬಂದಿದ್ರೆ ಕೆಳಗೆ ಬಂದು ಮಾತಾಡಿ, ಕೆಳಗಿದ್ದವರು ಮೇಲೆ ಹೋಗಿ ಕೂತ್ಕೊಳ್ಳಿ, ಲೈಕ್ ಕೊಡಿ ಎಲ್ಲರೂ. ಯಾರೆಲ್ಲ ಊರಿನವರು, ಯಾರೆಲ್ಲ ಘಟ್ಟದವರು, ಯಾರೆಲ್ಲ ಕರ್ನಾಟಕದವರು ಎಲ್ಲ ಮಾತಾಡಿ ಮಸ್ತ್ ಜನ ಉಳ್ಳೇರನ್ನ ತಿತ್ತೆ ವೈಟಿಡ್ ಅಂದಿ ಏತ ಲೈವ್ ಪುಣದೆ ಯಾನು ಓಲು ಪೋಪೆ ಅಲ್ಪ ಉಳ್ಳೇರು ಪತ್ತೆದಾರಿ ಪ್ರತಿಫಲಕ ಅವನೊಂದು ಸಾಂಗ್ ಪಲ್ನೆ ಓಕೆ. ಕ್ಯಾಚಿ ಬತ್ತೇರು. ಹಾಯ್ ಕ್ಯಾಚಿ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳಾರು ಥ್ಯಾಂಕ್ ಯು ಸೋ ಮಚ್. ಲೈವ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ಈರೊಂಜಿ ಪಿನ್ನುಡು ಉಪ್ಪಳೆ ಮಾರ ಎಂಕ ಒಂದು ಧೈರ್ಯ ಆಪುನಿ ಏರ್ ಲಜ್ಜೆ ಇಟ್ಟಲ್ಲ ಪಿನ್ನುಡು ಅಂಡಲ್ಲ ಕುಲ್ಲೆ ಅಂತ ಕೊಡ್ತು. ಭಕ್ತಿಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಯಾರಿಗೆಲ್ಲ ಭಕ್ತಿಗೀತೆ ಇಷ್ಟ ಇದೆ ಬಂದು ಲೈವಲ್ಲಿ ಜಾಯ್ನ್ ಆಗಿ, ಇಷ್ಟ ಇಲ್ಲದವರು ಸಹ ಬಂದು ಲೈನಲ್ಲಿ ಜಾಯ್ನ್ ಆಗಿ, ತೊಂದರೆ ಇಲ್ಲ, ಮತ್ತೆ ನಿಮಗೆ ಇಷ್ಟ ಆಗ್ತದೆ ಅದು. ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರುವಂತೆ, ಪಾಮರ ಮನುಜರು ಕಟಿಲಿಗೆ ಬಂದರೆ ಪಾಪ ಕರಗಿದಂತೆ. ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರುವಂತೆ, ಪಾಮರ ಮನುಜರು ಕಟಿಲಿಗೆ ಬಂದರೆ ಪಾಪ ಕರಗಿದಂತೆ, ಪಾಪ ಕರಗಿದಂತೆ. ಚಿತ್ತದ ನಿರ್ಮಲ ಹೂಗಳಲ್ಲಿ ಭಕ್ತಿಯ ಜೇನಿನ ಸುದೆ ಇರಲು, ಚಿತ್ತದ ನಿರ್ಮಲ ಹೂಗಳಲ್ಲಿ ಭಕ್ತಿಯ ಜೇನಿನ ಸುದೆ ಇರಲು, ಭಕ್ತಿಯ ಜೇನನು ಸವಿಯುತ ಪೊರೆವಳು ದುಂಬಿಯ ರೂಪದಿ ಭ್ರಮರಾಂಬೆ, ದುಂಬಿಯ ರೂಪದಿ ಭ್ರಮರಾಂಬೆ. ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರುವಂತೆ, ಪಾಮರ ಮನುಜರು ಕಟಿಲಿಗೆ ಬಂದರೆ ಪಾಪ ಕರಗಿದಂತೆ. ಚಂಚಲ ಚಿತ್ತದ ಭ್ರಾಂತಿಯಲ್ಲಿ ಸಂಚಿತ ಪಾಪದ ಕೂಪದಲ್ಲಿ, ತಪ್ಪನು ಮನ್ನಿಸು ಅಮ್ಮ ಎನ್ನಲು ಅಪ್ಪುತ ಕಾಯ್ವಳು ಕಟಿಲಾಂಬೆ, ಒಪ್ಪುತ ಕರೆವಳು ಜಗದಂಬೆ. ಪಾವನ ನದಿಗಳು ಓಡುತ್ತ ಹರಿದು ಕಡಲ ಸೇರುವಂತೆ, ಪಾಮರ ಮನುಜರು ಕಟಿಲಿಗೆ ಬಂದರೆ ಪಾಪ ಕರಗಿದಂತೆ. ದುರ್ಗಮ ಭವದ ಕಾನನದಿ ದಾರಿಯ ಕಾಣದೆ ತೊಡಲಿರಲು, ದುರ್ಗಮ ಭವದ ಕಾನನದಿ ದಾರಿಯ ಕಾಣದೆ ತೊಡಲಿರಲು, ದಾರಿಯ ತೋರು ದುರ್ಗಾ ಎನ್ನಲು ಹಾರುತ್ತ ಬರುವಳು ಭ್ರಮರಾಂಬೆ, ಪಾರು ಮಾಡುವಳು ಕಟಿಲಾಂಬೆ. ಪಾವನ ನದಿಗಳು ಓಡುತ್ತ
ಹರಿದು ಕಡಲ ಸೇರುವಂತೆ ಪಾಮರ ಮನುಜರು ಕಟಿಲಿಗೆ ಬಂದರೆ ಪಾಪ ಕರಗಿದಂತೆ ಪಾಪ ಕರಗಿದಂತೆ. ಥ್ಯಾಂಕ್ ಯು. ಅಯುಬೋನ್ ದುಲ್ಲನ್ ಅವಯು. ಥ್ಯಾಂಕ್ ಯು ಸೋ ಮಚ್. ಸಂಪು ಕ್ಯಾಚಿ ವೆಲ್ಕಮ್ ಟು ಸ್ಟ್ರೀಮ್. ಜಗದೀಶ್ ಅನ್ನೇ ಬರ್ತೀರಿ. ಹಾಯ್ ಜಗದೀಶ್ ಅಣ್ಣ, ವೆಲ್ಕಮ್ ಟು ಲೈವ್. ಎಂಚೊಳ್ಳರು ಹಿಂದಿ ಲೈವ್ ಪೋಲೆ ಶಾನ್ ಎಡ್ಡೆ ಪುನ್ ಪಣುದಿಲ್ಲೇರು. ಓಕೆ ಅಣ್ಣ. ಜಗದೀಶ್ ಅಣ್ಣ ಹಲೋ ಪಣುದಿಲ್ಲೇರು. ದಾಯಿಗೆ ಇರೆಗೆ ಪೋಲೆ ಸಂಪು ಪಣುದಿಲ್ಲೇರು. ಕ್ಯಾಚಿ ವೆಲ್ಕಮ್ ಟು ಸ್ಟ್ರೀಮ್ ಪಣುದಿಲ್ಲೇರು. ಶಾಂತಕ್ಕ ಸಪೋರ್ಟ್ ಬಂದಿಲ್ಲೇರು. ಕ್ಯಾಚಿ ಏತ್ ಸ್ಯಾಂಡ್ ಸಬ್ಬು ಪಣುದಿಲ್ಲೇರು. 32 ಸಂಪು ಯಾನು ಅವರ ಪೋತೆ ಶಾನ್ ಹಿಂದಿಡು ಪಾತೆರದ ಎಡ್ಡೆ ಪಾತೆರ ಖುಷಿ ಆಪು ನೋಡೋದಿಲ್ಲೇರು. ಶಾಂತಕ್ಕ ಸಂಪುನ ರಂಬೆ ಓಲಲ್ಲ ಗುರ್ತದ ಅವು ಮಾರಿ ಬಣೋದಿಲ್ಲೇರು. ದೀಪಾ ಶೆಟ್ರ್ ಬತ್ತೀರಿ. ಹಾಯ್ ದೀಪಾ ಶೆಟ್ರೆ, ವೆಲ್ಕಮ್ ಟು ಲೈವ್. ಇಂಚೊಳ್ಳರು ಸೂಪರ್ ಬಣೋದಿಲ್ಲೇರು. ಥ್ಯಾಂಕ್ ಯು ಸೋ ಮಚ್. ಒಣಸಾಂಡೆ ಇದಾದ ಸ್ಪೆಷಲ್. ಶಾಂತಕ್ಕ ಆಂಡ ಸಂಪು ಬಣೋದಿಲ್ಲೇರು. ನಮ್ಮ ಜಗದೀಶನ ಎತ್ತ್ಯಾರ ಶಾರ್ಜಾ ಅಥವಾ ಅಂದವೇನ. ತೇಜೇಕ್ಷ ಕುಲಾಲ್ ಹಾಯ್ ಬಣೋದಿಲ್ಲೇರು. ಹಾಯ್ ತೇಜೇಕ್ಷ ಕುಲಾಲ್, ವೆಲ್ಕಮ್ ಟು ಲೈವ್. ಎಂಚೊಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಸಪೋರ್ಟ್ ಮಾಡ್ಕೊಳ್ಳಿ ಪೂರ ಧನ್ಯವಾದಗಳು. ಕ್ಯಾಚಿ ತೇಜಸ್ ಬ್ರೋ ಬಣೋದಿಲ್ಲೇರು. ಕಜಿಪು ಕೋಟೆ ನನಗೇನು ಪುಂಡಿಗಾಸಿ ಪೊಸತ್. ಅವರ್ ಟಿವಿ ನ್ಯೂಸ್ ಇನ್ ಶ್ರೀಲಂಕಾ ಸೆಡ್ ದಟ್ ಎಲೆಕ್ಷನ್ಸ್ ಆರ್ ಬೀಯಿಂಗ್ ಹೆಲ್ಡ್ ಇನ್ ಇಂಡಿಯಾ. ಡಿಡ್ ಯು ವೋಟ್? ನೋ, ಐ ಆಮ್ ನಾಟ್ ಇನ್ ಇಂಡಿಯಾ ನೌ. ಇಫ್ ಐ ಗೋ, ಇಫ್ ದೆರ್ ಇಸ್ ಎಲೆಕ್ಷನ್ ದೆನ್ ಐ ವಿಲ್ ವೋಟ್. ರಂಬೆ ನಾನು ಬುಕ್ ಮಾಲ್ ಮಲ್ಪುವಲ್ ಬ್ಲ್ಯಾಕ್ ಮೇಲ್ ಮಲ್ಪುನ ಮಾಡೋದಿಲ್ಲ ಅಂದ. ಮನಸ್ಸು ಮಲ್ತಿಜಾರ ಇನ್ನಿ ಮಲ್ತೆ ಪುಂಡಿಗಾಸಿ ಇಡೀಗ ಬತ್ತಂಡ ಡಕ್ಕಗ ಸಂಪು ಅನ್ನೋದಿಲ್ಲ. ಬರಡಿ ಬರ್ಪಿನಗಳು ಬರಡು ರಾವೆ ದಕ್ಕು ನೆಡು ತುಂಬಾರು ತೂಲೆ ಬತ್ತದ ಲೈಕ್ ಹೊರಡು ನನ್ನಂತೆ ಜನ ಬೋರ್ಡ್ ಹಾಪನಂತೆ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 14 ಓವರ್ಗಳಲ್ಲಿ 113 ರನ್ನುಗಳನ್ನು ಗಳಿಸಿದೆ. 4 ವಿಕೆಟ್ ನಷ್ಟದಲ್ಲಿ. ಗ್ರೀನ್ ಆಡ್ತಾ ಇದ್ದಾರೆ ಮತ್ತು ಪೋವೆಲ್ ಆಡ್ತಾ ಇದ್ದಾರೆ. ಇರುಷಿ ಬರಲಿಲ್ಲ. ಇರುಷಿ ನಾಟ್ ಕೇಮ್ ಬ್ರೋ. ಎಸ್ಟರ್ಡೇ ಶಿ ಕೇಮ್, ಟುಡೇ ನೋ. ಶಾಂತಕ್ಕ ಅನ್ನ ಅವನಿಲ್ಲ. ಸಂಪು ದಕ್ಕೊಡ್ಚಿ ಸೈಡ್ ಇಪ್ಪಡು ಅಂದಂದಿ ಒಂತೆ ದಿನ ಒಪ್ಪಡು ಕುಡರ ಮೋನು ಆವಡತ. ಧನಂಜಯರೇ ಇರ್ತೀರಿ. ಹಾಯ್ ಧನಂಜಯರೇ, ವೆಲ್ಕಮ್ ಟು ಲೈವ್. ಎಂಚೊಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತೀನಿ. ಕೊಂಚ ಲೈಕ್ ಕೊಡ್ತು ಸಪೋರ್ಟ್ ಮನ್ಪ್ಲೆ. ಜಾಗ್ರತೆ ಮಲ್ಪಳೆ ಅನ್ನ ಚಾನೆಲ್ನ ಅಂದಿ ಏತ್ ಜಾಗ್ರತೆ ಮನ್ಪುಣ್. ಕಣ್ಣಿಗೆ ಇಂಜಿನ ಪನ್ಪಿರವು ಕಣ್ಣಿಗೆ ಎಣ್ಣೆ ಮುಟ್ಟಾದ ಜಾಗ್ರತೆ ಮತ್ತು ಮೋನೆ ಹೋಯ್ತು ಬ್ರೋ, ನಮ್ಮದು ಮೋನೆ ಹೋಯ್ತು. ಆಯ್ ಧನು ಬ್ರೋ, ಮೋನೆ ಹೋಗಿದೆ. ನಿನ್ನೆ ಹೇಳಿದಲ್ಲ ಮೊನ್ನೆ, ನೀವು ಬರಲಿಲ್ವಾ ಮೊನ್ನೆ? 2 ದಿವಸದಿಂದ ನಾನು ಬೇಜಾರಲ್ಲಿದ್ದೇನೆ ಮೋನೆ ಹೋಯ್ತು ಅಂತ. ಅದು ನಾನು ಮೊನ್ನೆ ಪೋಸ್ಟರ್ ಹಾಕಿದ್ದೆಲ್ಲ ಮ್ಯಾಚ್ ಇದ್ದೆಲ್ಲ, ಅದಕ್ಕೆ ಅವ್ರು ತೆಗೆದ್ರು. ಇನ್ನು ಸ್ವಲ್ಪ ದಿವಸ ಬೇಕು. ಇನ್ನ ಲೈವ್ಗೆ ಜನ ಬೋಡತ್ತೆ ಅನ್ನ ಯಾನು ಸಿ ಅವನೊಂದಿಲ್ಲ ರನ್ನಂದಿ ಇರುಪುಡಿ ಆಯ್ಷಾ ಅಂತಕ್ಕ ಅವನೊಂದಿಲ್ಲ ಧನಂಜಯರವರು. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ನೋಡಿದವರು ವೀಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ. ವೀಡಿಯೋ ಹಾಕ್ಲಿಕ್ಕೆ ಟೈಮ್ ಇಲ್ಲ, ಈಗ ವೀಡಿಯೋನೇ ಇಲ್ಲ ಇಲ್ಲಿ ಈ ಲಡಾಯಿಂದಾಗಿ. ಸೊ ಇನ್ನೊಂದು ಊರಿಗೆ ಬಂದ ಮೇಲೆ ನೋಡುವ, ತುಂಬ ಡೈಲಿ ವೀಡಿಯೋ ಹಾಕುವ ಆಯಿತಾ, ಚಾನ್ಸ್ ಸಿಕ್ಕಿದ್ರೆ. ಡೈಲಿ ವ್ಯೂಸ್ ಅಯ್ಯೋ ಅಂತಿದ್ದಾರೆ. ಹೌದು, ಸ್ವಲ್ಪ ಬೇಜಾರಾಯಿತು. ಮತ್ತೇನು ಮಾಡೋದು, ನಾವು ಎಲ್ಲ ತಪ್ಪು ಮಾಡಿದ ಮೇಲೆ ನಾವು ಅದನ್ನು ಒಪ್ಪಿಕೊಳ್ಳಬೇಕಲ್ವ, ಮನುಜರ ಲಕ್ಷಣ. ತಪ್ಪು ಮಾಡಿ ಒಪ್ಪಿಕೊಳ್ಳುವುದು ಮನುಜರ ಲಕ್ಷಣ. ಸೊ ನಾನು ಒಪ್ಪಿಕೊಂಡಿದ್ದೇನೆ ನನ್ನ ತಪ್ಪನ್ನು. ನೋಡುವ, ಮತ್ತೆ ಟ್ರೈ ಮಾಡುವ. ನಾಯಿ ಬಲೆ ಒಂದೊಂದಿಲ್ಲ ಸಾಯಿ ಈರವು ಸಾಯ ನಾಯ ಅಂತ ಓಜಿ ಮಾರೆ ಸರಿ ಗಟ್ಟಿದ್ದು ಅವು ಪುದರ್ ಸರಿ ಬಲೆ ಸಾಯಿ ಭವಾನಂದು ಬರೇಲಿ ದಾದ ಸಾಯಿ ಬಲೆ ಕ್ಯಾಚಿ ಹಾಯ್ ಬಂದಿದ್ದಾರೆ. ಧನಂಜಯ ವನ ಸಾತಜಿ ಸಂತಕ ಬಂದಿದ್ದಾರೆ. ಕಬಾಬ್ ಗುಜ್ಜೆ ಬರ್ತೀರಿ. ಹಾಯ್ ಕಬಾಬ್ ಗಜ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇರ್ನ ಓಂಡ ಅವನೊಂದಿರು ಇರ್ನ ಆಂಡ ತಪ್ಪು ಮಾಡಿದವರು ಉಪ್ಪು ತಿನ್ನಲೇಬೇಕು. ಹೌದು ಬ್ರೋ, ಹೌದು ಸಿಸ್ಟರ್. ಅನ್ನ ದಾದಿ ಅವನೊಂದಿರಿ ಎನ್ನ ಆಡು ಮನಸ್ಸು ಮಾಡೋದಿಲ್ಲ. ಧನಂಜಯ ದಾದ ಸ್ಪೆಷಲ್.
ಬನ್ನಿ ಬನ್ನಿ ಜನರೇ, ನೀವೆಲ್ಲ ಇದ್ದರೆ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಮಾರ್ರೆ. ದ ನ್ಯೂ ಇಯರ್ ಈಸ್ ಕಮಿಂಗ್ ಸೂನ್ ರೈಟ್? ಹಾಂ ಹಾಂ ಕರೆಕ್ಟ್. ಬಿಸು ಬಿಸುನು ಇಸ್ ಕಾಲ್ಡ್ 15th of April. ಬಿಸು ಬಿಸು ಕ್ಯಾಚಿ ಕಬಾಬ್ ಅನ್ನೊಂದಿಲ್ಲ ಎಗ್ ಅನ್ನೊಂದಿಲ್ಲ ಶಾಂತಕ್ಕ, ಎಗ್ ಮಸಾಲ ಧನು ಬ್ರೋ. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ. ಯಾಕೆ ಸುಮ್ಮನೆ ಬಿಡ್ತೀರಿ? ಹಾಗೆಯೇ ಬಂದು ಮಾತಾಡಿ. ಅಷ್ಟರೊಳಗೊಂದು ಮತ್ತೊಂದು ಭಜನೆ ಆಡುವ. ಇನ್ನು ಎಂಚುವಾರ ಗುರುವಾರತಾ? ಓಕೆ ಓಕೆ. ಹುಟ್ಟಿದೆಳು ದಿವಸದಲ್ಲಿ ದುಷ್ಟ ಪುತನೆಯ ಕೊಂದೆ, ಹುಟ್ಟಿದೆಳು ದಿವಸದಲ್ಲಿ ದುಷ್ಟ ಪುತನೆಯ ಕೊಂದೆ, ಮುಟ್ಟಿ ವಿಷದ ಮೊಳೆಯುಂಡ ಕಾರಣ, ಮುಟ್ಟಿ ವಿಷದ ಮೊಳೆಯುಂಡ ಕಾರಣ, ದೃಷ್ಟಿ ತಾಕಿತೆ ರಂಗಯ್ಯ ನಿನಗೆ ರಂಗಯ್ಯ, ದೃಷ್ಟಿ ತಾಕಿತೆ ರಂಗಯ್ಯ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ, ಬಾಲಕತನದಿ ಗೋಪಾಲ ಕರಡಗೂಡಿ, ಬಾಲಕತನದಿ ಗೋಪಾಲ ಕರಡಗೂಡಿ, ಕಾಲಿಂದಿ ಮಡುವನು ಕಲಕಿದ ಕಾರಣ, ಕಾಲಿಂದಿ ಮಡುವನು ಕಲಕಿದ ಕಾರಣ, ಕಾಲು ಉಳುಕಿತೆ ರಂಗಯ್ಯ ನಿನಗೆ ರಂಗಯ್ಯ, ಕಾಲು ಉಳುಕಿತೆ ರಂಗಯ್ಯ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ. ವಸುದೇವ ಸುತನಾಗಿ ಅಸುರರೆಲ್ಲರ ಮಡುಹಿ, ವಸುದೇವ ಸುತನಾಗಿ ಅಸುರರೆಲ್ಲರ ಮಡುಹಿ, ಹೆಸರಿನ ಮಲ್ಲರ ಮಡುಹಿದ ಕಾರಣ, ಹೆಸರಿನ ಮಲ್ಲರ ಮಡುಹಿದ ಕಾರಣ, ಕಿಸುರು ತಾಕಿತೆ ರಂಗಯ್ಯ ನಿನಗೆ ರಂಗಯ್ಯ, ಕಿಸುರು ತಾಕಿತೆ ರಂಗಯ್ಯ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ, ಅಳುವುದ್ಯಾತಕೋ ರಂಗ ಅತರಂಜಿ ಪಾಗುಮ್ಮ. ಥ್ಯಾಂಕ್ ಯು ಅವಿನಾಶ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಗೆ, ಥ್ಯಾಂಕ್ ಯು ಸೋ ಮಚ್. ತೇಜಕ್ಷನ್ನೇ ಸಪೋರ್ಟ್ ಮಂತೊಂದುಲ್ಲೇರು, ಶೋಕಾಂಡಿ ಭಜನೆ ಇತ್ತುಂಡು ಪನ್ಪೆ ಓಲ್ಲ ಮನೊಂದುಲ್ಲೇರು. ಓಕೆ ಥ್ಯಾಂಕ್ ಯು ಬ್ರೋ. ಲಿಖಿತ್ ರಾಜ್ ಪದ್ಯ ಆಯ್ ಬೊಕ್ಕ ಬೊಕ್ಕ ಬರ್ಪೆ ಮನೊಂದುಲ್ಲೇರು. ದಾದ ಮಾರೆ ಎನ್ನ ಪದ್ಯಗೂ ನಿಕ್ಲೆ ಒಂಚೂರು ಖುಷಿ ಆಡೋಣ ಪಲ್ನೆ ನಿಂಕು ಪದ್ಯ ಆಯ್ ಬೊಕ್ಕ ಬರ್ಪೆ ಹೆಂಗೆ ಕೊರನೆ ಕಲ್ದಕ್ಕಿಲ್ಲ ಕಾಪುನ್ ತೆತ್ತಿ ಬ್ರ ದಕ್ಕಿಲ್ಲ ಕಾಪುನ್ ಸಂಪು ಈರು ಒಂಜಿ ಟೀಮ್ ಮಲ್ಪಲೆ ಕೋಡೆಯವರು ಎಂಚೇನು ಒಂಜಿ ಭಜನೆ ಬಲ್ಲೆ ಬಂಡೆ ಭಜನೆ ಶುರು ಮಂತೆ ಉಂತಲೆ 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 ಬಂದ್ರೆ ಶುರು ಮಂತೆ ಮಾರೆ ಕಬಾಬೆಲ್ಲಿ ಅರಬಲ್ಲಿ ಒಂದೊಂದುಲ್ಲೇರಿ ಧನಂಜಯ ಸೂಪರ್ ಒಂದೊಂದುಲ್ಲೇರಿ ಸಂಪು ಶೋಕಾಂಡಿ ಭಜನೆ ಥ್ಯಾಂಕ್ ಯು ತುಲ ಕೆಲವರು ಶೋಕಾಂಡ್ ಮನ್ಪೇರು ಕೆಲವರು ಎಡ್ಡೆ ಏಜ್ ಮನ್ಪೇರು ಯಾಕೆ ದಾದ ಅನ್ಪೇರ ಆಪು ನಮ್ಮ ಪುತ್ತೂರು ನರಸಿಂಹ ಲೆಕ್ಕ ಪಲ್ನಿ ಅರ್ಲ ಕಾಪು ಜಪ್ಪ ಆರು ಮಾಸ್ಟ್ರಿ ಧನಂಜಯ ಬ್ರೋ ಒಂಜಿ ಹೆಲ್ಪ್ ಮಲ್ಪಲೆ ಒಂದೊಂದುಲ್ಲೇರಿ ಪಾಪ ಆಯ್ ಮಂತದೆ ಆಲ್ರೆಡಿ ಇರೇಗ ಲಿಖಿತ್ ರಾಜ್ ಬತ್ತೆ ಓ ಓಕೆ ಓಕೆ ಹಾಯ್ ಹಾಯ್ ಲಿಖಿತ್ ರಾಜ್ ವೆಲ್ಕಮ್ ಟು ಲೈವ್ ನಿಕ್ಕಳು ಪುರ ಕಾಸು ಮಾಡು ಅಂತಿನ ದಿನ ಫೋನ್ ಮಾರೆ ಅವು ನನ್ನ ಕಾಸು ಮಾಡ್ರಲ್ಲ ಆಪುಜಿ ಅಂತೆ ದಿನ ಇತ್ತ ಕಾಸು ಕೇಂದ್ರಲ್ಲ ಆಪುಜಿ ಭಜನೆ ಭೋಜನೆ ಅಂದು ಹೌದು ನಾವು ಭಜನೆ ಮಾಡುವ ಅದರಲ್ಲಿ ಏನಲ್ಲ ದೇವರ ನಾಮಸ್ಮರಣೆ ಮಾಡುವುದರಲ್ಲಿ ಏನುಂಟು ಯಾನು ಚಾನಲ್ ಸಬ್ಸ್ಕ್ರೈಬ್ ಮಲ್ಪಳೆ ಪ್ಲೀಸ್ ಎನ್ನ ಚಾನಲ್ ಓಕೆ ಓಕೆ ಅಲ್ಲೇ ಮಾತಾಡಲ್ಲ ಒಂಜಿ ಪಿನ್ ಐಡಿನ ಕನೆಕ್ಟ್ ಅಲ್ಲ ಇವೆ ಧನಂಜಯ ಲಿಖಿತ್ ಅವಿನಾಶ್ ಬ್ರೋ ಎಂಚೊಲ್ಲಾರೆ ಥ್ಯಾಂಕ್ ಯು ಸೋ ಮಚ್ ಅವಿನಾಶ್ ಬ್ರೋ ಅರೆಗೊಂಜಿ ಸಪೋರ್ಟ್ ಮನ್ಪಡೆ ಕ್ಯಾಚಿಗೆ ಹಿಂದೆ ಕ್ಯಾಚಿ ಅವಿನಾಶ್ನಲ್ಲ ಚಾನಲ್ ಉಂಡಿ ಅರೆಗಳೊಂಜಿ ಈ ಸಪೋರ್ಟ್ ಬಂತು ಕಾಮೆಂಟ್ ಮಾಡಲಿ ಯಾನ್ ಪನ್ನಿನ ಇರು ಮನ್ಪುನಿ ಇಜ್ಜಿ ಮಾರ್ರೆ ಯಾನ್ ಪಂತೆ ಕೋಡೆ ಎರಡು ಇರು ಅವಳು ಬರೆದೇ ತೊಲ್ಲೆ ಪೂರ ಎಣ್ಣಲ್ಲ ಪೂರ ಬೊಕ್ಕ ಇರು ಸಪೋರ್ಟ್ ಮನ್ಪಳೆ ಇಕ್ಕಂದು ಅಕ್ಲೆಗೆ ಕಾಮೆಂಟ್ ಮಾಡಲಿ ಅಂದು ಇರು ಪಾಡ್ದಿನಿ ಇಜ್ಜಾನ್ ಯಾನ್ ಮಲ್ತದೆ ಅಂದ ಈಗ ಆರು ಗಡಿ ಗಡಿ ಪನ್ಪೆ ದಾದ ಅನ್ಮಣದ
ಒಂಜಿ ಪೊಸತ್ ಪಾಂತೆ ಬೈದಿನ ಮಾರೆ ಹೊಸ ಸ್ಟೈಲ್ದ ಲೈವ್ ತೋಚ್ಪಂಡ ಫೈನ್ ಒಂದು ಕಾಪಿರೈಟ್ ಬರ್ಚಿ ಬನ್ನಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದಾರೆ ನನಗೆ ನಾ ಸಪೋರ್ಟ್ ಮಾಡಿ ಎಲ್ಲರೂ. ಹೌದು ಹೌದು ತುಷಾಂತ್ ಬ್ರೋ ಬರ್ತೀರಿ. ಹಾಯ್ ತುಷಾಂತ್ ಬ್ರೋ ನಲ್ತೊಂದುಲ್ಲಿರು ದಾದಿ ಗಮ್ಮತ್ತ ಅವರುಡು ಕಲಕಿದ ಕಾರಣ ಉಳುಕಿದೆ ಹೋಗದೆ ಇರಲಿ ಒಂದೊಂದುಲ್ಲಿರಿ ಉಳುಕಿ ಹೋಗದೆ ಇರಲಿ. ಹೌದೌದು ಕಲಕಿದ ಕಾರಣ ಕಾಲು ಉಳುಕಿತೆ ರಂಗಯ್ಯೋ ನಿನಗೆ ರಂಗಯ್ಯೋ. ಬನ್ನಿ ಬನ್ನಿ ಜನರೇ ಧನುಬ್ರು ಶಾಂತಕ ಜಲ್ತೊಂದುಲ್ಲೇರು ಥ್ಯಾಂಕ್ ಯು ಯಾನು ಮಲ್ತದೆ ಅವನಂದ್ರೆ ಅಂದೇ ಮೇರೆ ದಿನೋಲ ಪಣ್ಣಗಳೇ ಪಂಡ ಓಡಿ ಸಬ್ಸ್ಕ್ರೈಬರ್ ಜಾಸ್ತಿ ಹ್ಯಾಪಿನಿ ಮಾರ್ರೆ ನಮ್ಮ ಲೈವ್ಗೆ ಬರ್ಪಿನೊಕ್ಕಳೇ ಬರ್ಪಿನಿ ದಿನೋಲ ಬನೊಚ್ಚಿ ಹಾಕಂಡ ಅವೇ ಪೊಸತ್ ತೂಲೆ ಏರ್ ಪೊಸತ್ ಬರ್ಬಿ ಇರು ಬರೆದೇ ತೊನ್ನೆ ಏರೇರು ಬತ್ತೇರು ಏರಡ ಕೇಂಡೆ ಆಲ್ರೆಡಿ ಒಂಜಿ ಬೂಕು ಬತ್ತಲ್ನೆ ಕೈಟ್ ಯಾನ್ ಪತ್ತೊಂದಿಲ್ಲ ಕನಿ. ಶಾಂತಕ್ಕ ಹಾಯ್ ಬನಲೇರು ನಮಸ್ತೆ. ಯುದ್ಧ ಹೇಗುಂಟು ಅಲ್ಲಿ? ಯುದ್ಧ ಇಲ್ಲ ಮಾರೆ, ಯುದ್ಧ ಬಂದಾಯ್ತಲ್ಲ. ತುಷಾಂತ್ ಹುಷಾರುಳ್ಳರ ಯಾನು ಬೆಚ್ಚಿದ್ದು ಸುಪ್ಪೂರ ಅಲ್ಲೇ ಒಣದಿಲ್ಲ ಅಶು ತಮಾಷೆ ಅಷ್ಟೇ ಒಣದಿಲ್ಲ. ಥ್ಯಾಂಕ್ ಯು ನೋ ಪ್ರಾಬ್ಲಮ್ ಬ್ರೋ. ಸಂಪು ತೆಲ್ತೊಂದುಲೇರು ಲೆಕ್ಕಿತ್ತು ಇಟ್ಸ್ ಟೈಮ್ ಟು ಚೇಂಜ್ ಬೊಲ್ಲದ ಬ್ರಾಸ್ಲೆಟ್ ಟು ಬಂಗಾರದ. ಹಾಯ್ ಶಾಂತಕ್ಕ ಒಣದಿಲೇರು ಐ ವಿಲ್ ಕೀಪ್ ದಿಸ್ ಓನ್ ಯಾ ನೋ ವರಿ. ಶಾಂತಕ್ಕ ಏಪ ದಾಳಿಂಬೆ ಜ್ಯೂಸು ಕೊರ್ಪೆರ ಅದಾಗ ತೋರ ಆಪೆ ಒಣದಿಲೇರು ಕ್ಯಾಚಿ ತುಷಾಂತ್ ತೋರ ಏರು ದಾಳಿಂಬೆ ಜ್ಯೂಸ್ ಹತ್ತಿ ಪರಂದದ ಮಿಲ್ಕ್ ಶೇಕ್ ಬರೋಡು ಸರಿಯಾಪ ಪರಂದೆಲ್ಲ ಪೇರ್ಲ ಕಲ್ಲು ದಕ್ಕಿ ಬೆಲ್ಲ ತಿನ್ನಿ ಒಣದಿಲೇರು ಕಲ್ದಕ್ಕಿ ಬೆಲ್ಲ ತಿನ್ನಿ ಪುತ್ತೂರ್ದ ಜಾತ್ರೆ ಹತ್ತಿ ಪದ್ರಾಡೆಕ್ ಶುರು ಆಪುಂಡು ಅಂದ ಈರು ಬರ್ಪಾರ ಪುತ್ತೂರ್ಗು ಅನ್ನ ಒಣದಿಲೇರು. ಪುತ್ತೂರ್ದ ಜಾತ್ರೆದವಳು ಕಲ್ಲಾಬ್ದ ನೇಮದವಳು ಮಾರ್ನೆ ಮೀದ ತೇರಿದವಳು ಈತು ಅಂತ ತೂದು ತೆಲ್ತಿಲ್ಲೆಕ್ಕವಂತೆ ತೆಲ್ದಂತ ಕಣ್ಣು ಪಡಡ ಪೊನ್ನೆ ಎನ್ನ ಪಿರವೇ ಬರಡ ಎನ್ನ ಕಣ್ಣು ಪಡಡ ಪೊನ್ನೆ ಎಂಕು ಪಿರವೇ ಬರಡ ಎನ್ನ ಏರನ್ನ ಅವನೊಂದು ನನ್ನ ಪಿರಾವ್ ಬತ್ತು ನಾವು ಮೈಸೂಡಿ ಬತ್ತೊಂದು ಪಿರಾವಡೆ ಬರುವೇರು ಜನ ಪಾಡ್ಲೆ ಕ್ಯಾಚಿ ಒಣೊಂದುಲ್ಲೇರು ಅನ್ನ ಒಣೊಂದುಲ್ಲೇರು ಪರಂದು ಬೊಡ್ಚೆ ಒಣೊಂದುಲ್ಲೇರು ಎನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಲ್ಪುಳೆ. ತುಷಾಂತ್ ಬ್ರೋ ಆ ಕ್ಯಾಚಿ ಬಂದೊಂಜಿ ಪಿನ್ ಐಡಿ ಪಾಡ್ದೈತೆ ಅರೆಗೊಂಜಿ ಸಬ್ಸ್ಕ್ರೈಬ್ ಅಂತ ಕಾಮೆಂಟ್ ಪಾಡ್ಲೆ ಯಾರ್ಲ ಇರಿಗೆ ಪಿರ ಮನ್ಪುಯರು ಬೊಕ್ಕ ಒಂಜಿ ವೇಳೆ ಬೊಕ್ಕ ಮಂತಡ್ಡೆ ಇತ್ತ ಮನ್ಪುಚ್ಚಾವೆ ದಯಮಾಡಿ ಇತ್ತೆ ಅಂದಿ ಅರ್ನ ಮೋನೋ ಚಾನೆಲ್ ಹತ್ತ ಒಳ್ಳೆರು ಆರು ಬರ್ಪುಜಿರಿ ಬಿಜಿ ದಾದನ್ ಗೊತ್ತುಜ್ಜಿ ಲೈವ್ಗೆ ಬರೊಂದುಜ್ಜೇರಿ ಯಾನು ದುಂಬೆ ಆತೆ ಮಾರ್ರೆ ಈರು ಇತ್ತೆ ಮಲ್ಪುಳೆ ಮಾರ್ರೆ ಎಂಕತ್ತಿ ಅರಿಗ ಕ್ಯಾಚಿಗೆ ಎಂಕ ಆತಾರ ಗೊತ್ತುಂಡೆ ಕ್ಯಾಚಿ ಅಲ್ಲೇ ಪೊಸತ್ತೊಂಜಿ ಕ್ಯಾಚಿ ಉಂಡತೆ ತಿರ್ತು ಅರೆಗ್ ಆಶು ಕ್ಯಾಚಿ ತಟ್ಟಿದ್ರಿ ಈ ಒಣನುಲ್ಲೇರು. ವೆರಿ ಗುಡ್ ಅರೆಗೊಂಜಿ ಐವ ಮಂತ್ ಓರ್ಲೆ ಬಕ್ಕಾರಿಗೂ ಅರೆ ಲೈವ್ಗೆ ಲೇಪುಗ ನಮ್ಮವರ ಪಾತೆರ್ರೆ ಥ್ಯಾಂಕ್ಸ್ ಬನ್ರೆ ಮಾತೆರೆಗಳ ಥ್ಯಾಂಕ್ಸ್ ಬನ್ರೆ ಅರೆ ಲೈವ್ಗೆ ಲೇಪುಗ ಅವರ ಎಂಚಿತ್ತಿ ಮಗನ ಪಡೆಯಲು ಪಾರ್ವತಿ ಭಜನ ಪಲ್ನಿ ಓಕೆ ಲಿಖಿತ್ ಪೋಪೆ ನಂದು ಅರೇಗ ಪಂಡಿನಿ ಮಾರ್ರೆ ಅರೇಗ ಪಂಡಿನಾ ಓಕೆ ಇರಿ ಏರೇಗ ಪನ್ಪರಂದು ಗೊತ್ತಾಪುಜಿ ಮಾರ್ರೆ ಇರ್ನ ಲ್ಯಾಂಗ್ವೇಜ್ ಒಂಚೂರು ಬಂಗಾಪು ನಿಂಗೆ ಹೋದರೆ. ತುಷಾಂತ್ ಒಣದಿದ್ದಾರೆ ಸಂಪು ಜ್ಯೂಸು ಸುದ್ದಿ ದೇಪುನಗ ಶಾಂತಕ ಮನಿ ಪೂಜೆ ಒಣದಿದ್ದಾರೆ. ಎಂಚಿತ್ತಿ ಮಗನು ಪಡೆಯಳು ಪಾರ್ವತಿ ಎಂಚಿತ್ತಿ ಮಗನು ಪಡೆಯಲು ಪಾರ್ವತಿ ಅಂಚಿತ್ತಿ ಬಾಲೆಗೆ ದುಂಬುದಾರತಿ ಅಂಚಿತ್ತಿ ಬಾಲೆಗೆ ದುಂಬುದಾರತಿ ಇಂಚಿತಿ ಮಗನು ಪಡೆಯಲು ಪಾರ್ವತಿ ಇಂಚಿತಿ ಮಗನು ಪಡೆಯಲು ಪಾರ್ವತಿ ನರಮಾನಿಕಾಯುಗು ಆನೆದ ಮೋನೆಗೆ ಗುರಿಕೆದ ಬಂಜಿಗು ಮರಿತ ಕಟ್ಟುಗೆ ನರಮಾನಿಕಾಯುಗು
ಆನೆದ ಮೋನೆಗೆ ಗುರಿಕೆದ ಬಂಜಿಗು ಮರಿತ ಕಟ್ಟುಗೆ ಮೆನ್ಕುನ ಕಿನ್ಯ ಪಿಲಿ ಪಿಲಿ ಕಣ್ಣುಗೆ ತಡ್ಪದ ಲೆಕ್ಕಂತಿ ತಟಪಟಕೆ ಬೀಗೆ ಎಂಚಿತಿ ಮಗನು ಪಡೆಯಲು ಪಾರ್ವತಿ ಅಂಚಿತಿ ಬಾಲೆಗೆ ದುಂಬುದ ಆರತಿ ಎಂಚಿತಿ ಮಗನು ಪಡೆಯಲು ಪಾರ್ವತಿ ಒಬ್ಬ ಹೆಂಗ್ ತೆಲಿಪಂಡ ಆಪು ಜಾಯ ತೆಲಿಪವೆ ನಾನು ಮಲ್ಲೆ ಜಾವ ಅವು ಕೋಡೆಯನ್ನು ಸೋಕು ಮೆಲಾನೆ ಒರಿಯತ್ತದಪ್ಪ ಪಂತೆ ಆರಾಮ ಹುಡುಕಲೊಂದು ಎಂಚಿತಿ ಪಗನು ಪಡೆಯಲು ವಿಮಲಕ್ಕ ಅವನು ಅರೆಗೆ ಪಂಡಿನ ಮೆರೆಗೆ ಕೇಂಡಿನ ಅಂತ ಬರೋದಿಲ್ಲ ಒಳ್ಳೆ ಸಂಪು ಜ್ಯೂಸ್ ಉಂಟು ದಾದ ಆಯರೆ ಉಂಡು ಈ ಧರ್ಮಗೆ ಉಪ್ಪುನ ತಗೊಂಡಿಲ್ಲ ಶಾಂತಕ ಶೋಕ ಉಪ್ಪರೆ ಲಿಖಿತ್ ತೆಲ್ತೊಂದಿಲ್ಲರು ಆಶು ಹಾಯ್ ಪಣದಿಲ್ಲ ಸಂಪು ಅಯ್ಯೋ ಅಂಚ ಪನೊಡ್ಚಿ ಶಾಂತಂ ಪಾಪಂ ಎಂಕ ಕೆನರ ಒಂದುಜ್ಜಿ ಆ ಶಬ್ದ ಅವನೊಂದಿಲ್ಲರು ಶಾಂತಂ ಪಾಪಮ್ಮ ಯಾನು ಜಾರುಡು ಗರ್ಭ ಗುಡಿತ ಬೇಲೆ ಮಂತೊಂದುಲ್ಲೆ ಸೊ ಯಾನು ಜಾರುಡು ಪೋಪೆ ಅವೇ ಓಕೆ 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 ಓಲು ಪುತ್ತೂಡುಲ್ಲಾರ ಇರಿ ಜಾಬುಡುಲ್ಲಾರ ಅಂದ ಓಕೆ ಓಕೆ ತಿಕ್ಕಳೆ ಅವೆ ಎಂಕ್ಳು ಬರ್ಪ ಜಾತ್ರೆಗೆ ಇರೇಪ ಬರ್ಪಾರ ಪುತ್ತೂರ್ದ ಜಾತ್ರೆದವಳು ಡಬಲ್ ಟ್ಯಾಪ್ ಆನ್ ದ ಸ್ಕ್ರೀನ್ ಗೈಸ್ ಎಸ್ ಕರೆಕ್ಟ್ ಇಟ್ ಈಸ್ ಕರೆಕ್ಟ್ ಥಿಂಗ್ಸ್ ಯು ಆರ್ ಸೇಯಿಂಗ್ ಬ್ರೋ ಪುತ್ತೂರ್ದ ಚಿಕ್ಕಮ್ಮ ಅವು ಗೊತ್ತಿದೆ ಲಿರಿಕ್ಸ್ ಇಜ್ಜೆ ಆಯ್ತಾ ಮದಿಮೆಂಜಿ ಆಂಡ್ಗೆತ್ತ ಅತ್ತಿಯ ಎನ್ನ ಇಲ್ಲದ ಕೈತಲು ಫುಲ್ಲು ಮಾರೆ ಓ ಅಂದೆ ಜಾರೊಂದು ಪೋಚಿ ಚೋಲಿ ಪೋ ಅಲೇ ತುಷಾಂತ್ ಜಾರೊಂದು ಪೋಚಿಗೆ ಚೋಲಿ ಪೋವು ಜಾಗ್ರತೆ ಚೋಲಿ ಕಾ ಪೀಚೆ ಕ್ಯಾ ಎಂದಾವು ಬೊಕ್ಕ ಯಾನು ಪಿದಾಡ್ವೆ ಅನ್ನ ಬೊಕ್ಕ ಬರ್ಪೆ ಆವ 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 155ಕ್ಕೆ 4 ವಿಕೆಟ್ ಅಶೋಕನ್ನೇ ಬರ್ತೀರ ಆಯ್ ಅಶೋಕಣ್ಣ ವೆಲ್ಕಮ್ ಟು ಲೈವ್ ಒಂದು ಏರ್ ಅಶೋಕನ್ನೇ ಬೊಕ್ಕೊಂಜಿ ಅಶೋಕಣ್ಣನ ಅಶೋಕ್ ಸುವರ್ಣನ ಇನಿ ಪುದರ್ ಚೇಂಜ್ ತೋಜುಂಡಿ ಸರಿತಕ್ಕ ಇಂಚ ಒಳ್ಳೇರಿ ಸರಿತಕ್ಕ ಹುಷಾರು ಒಳ್ಳೇರಿ ಸಂಪದನ್ನ ತುಷಾಂತ್ ತೆಲ್ತೊಂದುಲ್ಲೇರಿ ತುಷಾಂತ್ ಬ್ರೋ ಥ್ಯಾಂಕ್ ಯು ಅನ್ನೋದಿಲ್ಲ ಕ್ಯಾಚಿ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಭಾರಿ ಬಂದವರು ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ 152ಕ್ಕೆ 4 ವಿಕೆಟ್ ಹೋಗಿದೆ 17.3 ಬಾಲ್ಗಳಲ್ಲಿ ಲೈಕ್ ಬೋರ್ಡಾ ಎಸ್ ಇಫ್ ಯು ವಾಂಟ್ ಗಿವ್ ದೆನ್ ಓಕೆ ಅದರ್ವೈಸ್ ನೋ ನೀಡ್ ನೋ ಪ್ರಾಬ್ಲಮ್ ನಗರ ಭಜನಾ ಗೊತ್ತಾನ ನಗರ ಭಜ ಅಶೋಕನ್ನ ಬೊಕ್ಕೊಂಜಿ ಅಶೋಕ್ ಸುವರ್ಣನ್ ಬರ್ತಾರೆ ಆರು ಬೇತೆ ಓಕೆ ಓಕೆ ನಗರ ಭಜನೆ ಓಕೆ ಇತ್ತ 2 ಭಜನೆ ಆಡು ನಮ್ಮ ಇರು ಬಣ್ಣಗ ಭಜನೆ ಮುಗಿತಿನಾತ್ರಿ ಏತು ಪೋಪರ್ ಈತೇಟು ಉಂಡು ಬಣ್ಣದು ಏತು ಓವರ್ 17 ಓವರ್ 4 ಬಾಲ್ 153ಕ್ಕೆ 4 ಅನ್ನ ಬಣ್ಣದು ಚಂದ್ರವತೆಕ್ಕ ಬತ್ತೀರು ಹಾಯ್ ಚಂದ್ರವತೆಕ್ಕ ವೆಲ್ಕಮ್ ಟು ಲೈವ್ ಎಂಚ ಉಳ್ಳರು ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ವನಸಾಂಡೆ ದಾದೆ ಸ್ಪೆಷಲ್ ಬನ್ನಿ ಜನರೇ ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಡಲಿಕ್ಕೆ ಮನಸ್ಸಿದ್ದರೆ ಕೊಟ್ಟು ಸಪೋರ್ಟ್ ಮಾಡಿ ಮಾತಾಡಲಿಕ್ಕೆ ಮನಸ್ಸಿದ್ದವರು ಮಾತಾಡಿ ಪ್ರಶ್ನೆ ಕೇಳುವವರಿಗೆ ಉತ್ತರ ಕೊಡಲಿಕ್ಕೆ ನಾವಿದ್ದೇವೆ ಯಾನು ಕಲ್ಲು ಎಡಿಡೇನೆ ಯಾರಿಗೂ ಹೇಳ್ಬೇಡಿ ಆಯಿತಾ ನಾನು ಕಲ್ಲು ಎದ್ದಿದ್ದೇನೆ ಕಲ್ಲು ಕುಡಿದಿದ್ದೀರಾ ಓಕೆ ಓಕೆ ನಾವು ಯಾರಿಗೆ ಹೇಳಲ್ಲ ಆಯಿತಾ ಅದಕ್ಕೆ ಅವರು ಹೇಳಿದ್ದು ಜಾಗ್ರತೆಯಲ್ಲಿ ಹೋಗಿ ಅಂತ ಬಾಯ್ ಬಣ್ಣದಲ್ಲಿ ಸಂಪು ಓಕೆ ಸಂಪತ್ತನ್ನ ಬಾಯ್ ಅಶೋಕಣ್ಣಿ ಗಲ್ಫದ ದೀಪಾವಳಿ ಮುಗಿಂಡ ಇನ್ನೀ ಫಸ್ಟ್ ಡೇ ಆಯ್ತು ಸೀಸ್ ಫೈರ್ದ ಸೆಕೆಂಡ್ ಡೇ ಸೊ ನಾನೊಂದು 2 ವಾರ ಮಂಡೆ ಹೆಚ್ಚಿ ಪಂತೇರು ತೂಡಿ ಕ್ವಿಜ್ ಇಜ್ಜ ಕ್ವಿಜ್ಗೆ ಏನು ಗೈ ಬೋರ್ಡಂಡ ಏರು ಉಳ್ಳೇರು ಉತ್ತರ ಕೊರ ಏರ ಉಳ್ಳೇರ ಇರು ಉತ್ತರ ಕೊರಪಾರ ಎಂಕಲಪುರ ಕ್ವಿಜ್ ಬಂಡ ಭಾರಿ ಕಾಸ್ಟ್ಲಿದ ಭಾರಿ ಸ್ಟ್ರಾಂಗ್ ಉಂಟು ಕ್ವಿಜ್ ಹೆಂಗೆ ಗೊತ್ತು ಚಿಕೆಲ್ಲ ಉಂಡು ಕ್ವಿಜ್ ಮೊರಣಿಯವರ ಕೇಂದ್ರನ್ ದೆತ್ತೇನು ಬೊಕ್ಕ ಏರ್ ಲಜ್ಜಾನು ಸೀದಾ ಬಂದು ಅಂತೆ ನವೀನನ್ನ ಅತ್ತಿಗೆ ಎಲ್ಲಿದ್ದಾರೆ ಅತ್ತಿಗೆ ಮನೆಯಲ್ಲೇ ಇದ್ದಾರೆ ಬರುವುದಿಲ್ಲ ಅವ್ರು ಲೈವ್ಗೆ ಈಗ ಬ್ಯುಸಿ ಇದ್ದಾರೆ ಸ್ವಲ್ಪ ಭಾರತಿ ಪಟಾಕಿ ಪುಡಿಯೇರಿ ಸಲ ಭಾರಿ ಪಟಾಕಿ ಬುಡಿಯೇರಿ ಅಂದಿ ಭಾರಿ ಪಟಾಕಿ ಬಿಡ್ತೀರಿ ಮಾರ್ರೆ ಅಂಡ ದಯಾನ ದೇವ್ರ ದಯಟ್ ಇಂಚಿಪುರ ಬೈಜಿ ಜಾಸ್ತಿ ಹಾಕೊಂಡು ಪುಡಾತದೇರಿ ಅಂಚ
ಲಿಖಿತ್ ರಾಜು ಮಾತಾಡುವವರು ಮಾತಾಡಿ, ಕೆಲವೇ ದಿನಗಳು ಬಾಕಿ ಉಳಿದಿದೆ, ಯಾರಿಗುಂಟು ಯಾರಿಗಿಲ್ಲ. ತುಷಾಂತ್ ನವೀನನ್ನ ಅತ್ತಿಗೆ ಎಲ್ಲಿದ್ದಾರೆ? ಮನಸ್ಸು ನನ್ನ ಮಲ್ಪೊಡಿಯೇ ಇರೇನಾಂಡೆ ಎನ್ನಾಂಡು ಸಿಸ್ಟರ್ ಎಂಕ್ ಪುಂಡಿಗಸಿ ಇಜ್ಜಿ ಪಾಡ್ತೇರೆ ಇನ್ನು ಬೊಲ್ಪ್ಗೆ ಶಾರ್ಜಾ ಏರ್ಪೋರ್ಟ್ಗೂ ಪಾಡೀರ್ ಮಾರ್ರೆ. ಇಲ್ಲ ಅವು ನ್ಯೂಸ್ ತೂವಚ್ಚಿ ಮಾರೆ, ಕನ್ನಡದಕ್ಕೆಲ್ಲ ನ್ಯೂಸ್ ತೂವಚ್ಚಿ ಅಕ್ಕಳು ಮುರಾಣಿದೇನಿಲ್ಲ ಇನ್ನಿ ಪನ್ಪೇರು ಅಕ್ಕಳು ಇನ್ನಿ ಹಿಂದೆ ಲೈವ್ ದೀದು ಉಡ್ಪೇರು ಅಕ್ಲೆ ವ್ಯೂಸ್ ಆವಡ ಆತೆ ಇರ್ ತೂವಚ್ಚಿ ಇರ್ ಕಾಲೇಜ್ ಟೈಮ್ಸ್ ತುಲೆ ಗಲ್ಪ್ ನ್ಯೂಸ್ ತುಲೆ ಇನ್ನಿ ಪಾರ್ದಿಜೇರು ನ್ಯೂಸ್ ಇಜ್ಜಿ ಕೇಳ್ನೆ ತೂಕ ಆಪುಂಡ ಪನ್ಪಿನಿ ಅಂದವೇ. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಎಷ್ಟು? ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಎಷ್ಟು? ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿವೆ? ಅವು ಕೋಡೆ ಶಾರ್ಜಾ ತುರಾಯ ಬಿಲ್ಡಿಂಗ್ ಪಾಡ್ದೇರು ಕೋಡೆ ಮುರಾಣಿ ಕಾಂಡೆ ಅವೇನು ಪನ್ಯಕು ಮುರಾಣಿ 2 ಸತಿ ಪಾಡ್ದೇರು ಕಾಂಡೆ ಮಧ್ಯಾಹ್ನ ಅಂಚಾದ ಕನ್ನಡನಾ? ಹೌದು ಕನ್ನಡ ಬುಕ್ಕ ತುಳುಟು ಓಲುಂಡಿ ಗೊತ್ತಿಲ್ಲ. ಮತ್ತೆ ಎಂತ ನಿಮಗೆ 1 ಪ್ರಶ್ನೆ ಕೇಳುವಲ್ಲೇ ಗೊತ್ತು. ಪ್ರೈಸ್ ಉಂಡಾಗೆ ಅಲ್ಲೇ ಪ್ರೈಸ್ ಇಜ್ಜಿ ಸುಜಾತಕ್ಕ ಬತ್ತೀರಿ. ಹಾಯ್ ಸುಜಾತಕ್ಕ, ವೆಲ್ಕಮ್ ಟು ಲೈವ್. ತುಳು ಸಾಂಗ್ ಪಲ್ಲೆ ಅನ್ನ ಎನ್ನ ಹಸ್ಬೆಂಡ್ಗೆ ಅಂದೆ ತುಳು ಸಾಂಗ ಅದ ತುಳು ಸಾಂಗ್ ಪನ್ಪಿನಿ. ಬಾರಿ ತುಳು ಸಾಂಗ್ ಬಾರಿ ಕಮ್ಮಿ ಉಂಡಿ ನಮ್ಮಡ. ಪ್ರೈಸ್ 10,000 ಕ್ಯಾಶ್ ಇದೀಲಿ. 10,000 1 ಲಕ್ಷನಾ? 10,000 ಬರ್ಚಪ್ಪ ಯಾನು ಪ್ರಶ್ನೆನಿಗೆ ಏನು ಜಾನ್ ಪದ್ಯವನ್ ಪೆರಡ್ ಕಾಸು ಕೊಡ್ತು ಪ್ರಶ್ನೆಗೆ ಏನು ಬೊಡ್ಚಪ್ಪ ಹೆಂಗೆ ಅವು ಅಮಿತಾಬ್ ಬಚ್ಚನ್ಗೆ ಏನು ತುಳು ಭಜನೆ ಬನ್ಕವೇ ತುಳು ಭಜನೆ ಬನ್ಕ ತುಳು ಭಜನೆ ತುಳು ಪದ್ಯ. ಓಕೆ ಬಾಯ್ ತಿಕ್ಕುವೆ. ಓಕೆ ಬಾಯ್ ಥ್ಯಾಂಕ್ಸ್ ಅವೇ. ಬುಳ್ಳಿ ಬುಲ್ಪು ಮೂಡುಂಡು ಏಲೂರ್ದ ಗ್ರಾಮಡು ಬುಳ್ಳಿ ಬುಲ್ಪು ಮೂಡುಂಡು ಏಲೂರ್ದ ಗ್ರಾಮಡು ಬಂಗಾರದ ಸಿಂಗಾರದ ಸರಪಾಡ್ದಿ ಮಾದೇವಿ ನೆಲೆಯಾತಿ ಜಾಗಿಡು ಬುಳ್ಳಿ ಬಲ್ಪು ಮೂಡುಂಡು ನೆರೆ ಕರತ ಭೂಮಿಡು ತಾರ ಬಾರ ಬುಲತ ಮಾದೇವಿನ ಬಲ್ಪು ಜಿನಸು ತಿನಸು ದಲ್ಪ ಕನಸುಡು ಮನಸುಡು ಮಾದೇವಿನ ಬಲ್ಪು ಮಾರ್ಯಮ್ಮನ ಬಲ್ಪು ಮಹಾಲಕ್ಷ್ಮಿನ ಬಲ್ಪು ಬುಳ್ಳಿ ಬಲ್ಪು ಮೂಡುಂಡು ಏಲೂರ್ದ ಗ್ರಾಮಡು ಬಂಗಾರದ ಸಿಂಗಾರದ ಸರಪಾಡಿ ಮಾದೇವಿ ನೆಲೆಯಾತಿ ಜಾಗಿಡು ಬರವು ಸರವು ದಲ್ಪ ಧ್ಯಾನಾಡು ಜ್ಞಾನಾಡು ಮಾದೇವಿನ ಬಲ್ಪು ನೆಲದಾಂತಿ ಕಡಲುಡು ಓಡಾದ ವೈಲುಡು ಮಾದೇವಿನ ಬಲ್ಪು ಮಾರ್ಯಮ್ಮನ ಬಲ್ಪು ಮಹಾಲಕ್ಷ್ಮಿನ ಬಲ್ಪು ಬುಳ್ಳಿ ಬಲ್ಪು ಮೂಡುಂಡು ಏಲೂರ್ದ ಗ್ರಾಮಡು ಬಂಗಾರದ ಸಿಂಗಾರದ ಸಿರದಾಡಿ ಮಾದೇವಿ ನೆಲೆಯಾತಿ ಜಾಗಿಡು ಥ್ಯಾಂಕ್ ಯು. ಆಯಣ್ಣ ಹೇಗಿದ್ದೀರಾ? ನಾನು ಸೌಖ್ಯವಾಗಿದ್ದೇನೆ ಸರ್, ನೀವು ಹೇಗಿದ್ದೀರಾ? ಧನ್ಯವಾದಗಳು ಲೈವಿಗೆ ಬಂದಿದ್ದಕ್ಕೆ. ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳು ಇವೆ? ಉತ್ತರ ಗೊತ್ತಿದ್ದವರು ಹೇಳ್ಬೋದು. ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳು ಇವೆ?
ಲೈಕ್ ಡನ್ ಪಣದಿಲ್ಲ ರಮೇಶ್ ಕಂಬಳಿ ಬರ್ತೀರಿ. ಹಾಯ್ ರಮೇಶ್ ಬ್ರೋ, ವೆಲ್ಕಮ್ ಟು ಲೈವ್. ಹಾಯ್ ಬ್ರದರ್, ಹವ್ ಆರ್ ಯು? ಐ ಆಮ್ ಫೈನ್ ಬ್ರೋ, ಹವ್ ಆರ್ ಯು? ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಪ್ಲೀಸ್ ಡಬಲ್ ಟ್ಯಾಪ್ ಯುವರ್ ಸ್ಕ್ರೀನ್. ಧನ್ಯವಾದಗಳು. ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ: ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಎಷ್ಟು? ಉತ್ತರ ಗೊತ್ತಿದ್ದವರು ಥಟ್ ಅಂತ ಹೇಳಿ. 165 ರನ್ನುಗಳಿಗೆ 4 ವಿಕೆಟ್ ಕಳೆದುಕೊಂಡಿದೆ. 18.2 ಬಾಲ್ಗಳಲ್ಲಿ. ಬಂದರು, ಎಲ್ಲರೂ ಹೋದರು ಮಾರೆ. ಬಂದರು ಬಾವ ಬಂದರು. ಎಲ್ಲ ತುಳು ಪಿಕ್ಚರ್ ರಿಲೀಸ್ ಉಂಟದ ಎಲ್ಲೇ? ಬಂಡರು ಬಾವ ಬಂಡರು ಬಾವ ಬಂಡರು. ಟಕಟ ಟಕಟ ಟಕ್ 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 ಟಕಟ 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 ಟಕ್ 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 ಟಕಟ ಟಕಟ. ಎಲ್ಲಿ ಹೋದರು ಮಾರೆ ಎಲ್ಲರೂ? ಮೌನಕ್ಕೆ ಶರಣ. ನೀತಕ್ಕ ಬತ್ತೀರಿ. ಹಾಯ್ ನೀತಕ್ಕ, ವೆಲ್ಕಮ್ ಟು ಲೈವ್. ಎಂಚ ಉಳ್ಳರು? ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬ್ಲೆ. ವನ ಸಾಂಡೆ ದಾದ ಸ್ಪೆಷಲ್ ಬುಕ್ ಇರಿಗೆ ಲೈವ್ ಇಜ್ಜೇರ್ನ. ಬಂಬೊಂಬೂಯಿ ವನ ಸಾಂಡಿ ಅಂದೆ ದಾದ ಸ್ಪೆಷಲಿ ಎಂಕ್ ಪುಂಡಿಗಾಸಿ ಎನ್ನ ಆಂಡ್ ವನಸ. ಓ ಅಂದೆ ಓಕೆ. ಎನ್ನಲ್ಲ ಆಂಡಿ ಈ ರೆಂಡಕ್ಕೆ ಎನ್ನ ಲೈವ್ ಉಂಡಾ? ಓಕೆ ಓಕೆ. ಜನ ಕಮ್ಮಿ ಉಂಡು ಎಂಕ್ಲಿಗೆ. 90 ml ಎಲ್ಲದ? ಮಂಗಳವಾರ. ರಮೇಶ್, ಅನ್ನ ಬಂಗಾಳಿ ಹೋಟೆಲ್ನಲ್ಲಿ ಇರುವಾಗ ಪಕೋಡ ಮತ್ತು ಚಾಯ್ ಕುಡಿದು ಬಂದೆ ಅನ್ನ. ಹೌದಾ? ಬಂಗಾಳಿ ಹೋಟೆಲ್ನಲ್ಲಿಯಾ? ನಿಮ್ಗೆ ಎಲ್ಲಿ ಸಿಕ್ಕಿತು ಮಾರೆ ಬಂಗಾಳಿ? ನೀವು ದುಬೈಲಿದ್ದೀರಾ? ಇರ್ನ ಲೈವ್ ಒಂಜಿ ಬಾತ್ ಪೋಯಿಂಡ್ ಬತ್ತಿನ. ಇನ್ನ ಲೈವ್ ಒಂಜಿ ಬತ್ತು ಪೋಯಿಂದ್ ಬತ್ತೀನಿ. ಓ ಅಂದೆ. ಓಕೆ ಓಕೆ, ಧನ್ಯವಾದಗಳು. ಅವೇ ಎಲ್ಲ ಬರ್ಪೆ ಇರು ಬಣ್ಣಗ. ಆಜಿ ಮುಲಾಬಾತ್ ಹಾಕು. ಆಜಿ ಮುಲಾಬುತ್ತ ಹಕ್ಕು. ಆಜಿ ಆಜಾ. ಏ ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಧನ್ಯವಾದಗಳು. ಬಾಯ್ ಅಂತಿದ್ದಾರೆ. ಬಾಯ್ ಬಾಯ್, ಥ್ಯಾಂಕ್ ಯು. ನೀತಾ ಕಿಚನ್ ಟಾಟಾ ಅಂತಿದ್ದಾರೆ. ಟಾಟಾ ಸೌದಿ ಅರೇಬಿಯಾನಾ? ಓಕೆ ಓಕೆ ಓಕೆ. ಅಕಲೇ ಇಟ್ಟೆ ಅವ್ರದ್ದೇ ಒಳ್ಳೇದಾಗ್ತದ ಮಾರೆ. ಅವರು ಒಟ್ರಾಸಿ ಮಾಡುವುದಲ್ಲ, ಬೇರೆ ಇಲ್ವಾ? ಮಲಬಾರಿ ಅಂಗಡಿ ಇಲ್ವಾ? ರಿಸರ್ವ್ ಬ್ಯಾಂಕ್ ಬುಧಾರ? ನೋ ನೋ, ಯು ಆರ್ ನಾಟ್ ಕಮಿಂಗ್ ಬುಧಾರ. ಯು ಆರ್ ಕಮಿಂಗ್ ಬುಧಾರ. ಓಕೆ ಓಕೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾದ ವರ್ಷ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾದ ವರ್ಷ ಯಾವುದು? ಎಲ್ಲರೂ ಎಲ್ಲಿ ಓದಿರಿ ಮಾರರೆ? ಸಾಬು ಟ್ರೋಲಿ ನುಕ್ಕೋದು ಮನೆಯಲ್ಲ. ಡ್ರೋನ್ ಪೋಯಿನ ಶಬ್ದ 169 ರನ್ನುಗಳು, 4 ವಿಕೆಟ್ ನಷ್ಟದಲ್ಲಿ, 19 ಓವರ್ಗಳಲ್ಲಿ. ಭಾರಿ ಸ್ಕೋರ್ ಕಮ್ಮಿ ಮಾಡ್ತೀರಿ ಮಾರೆ ಅಣ್ಣ. ಪಾಪ ಗೊಬ್ಬಿಯವರಿ. ರೆಡ್ ಬೌಂಡ್ರಿ, 4 ಬೌಂಡ್ರಿ, 6. ಓಕೆ. ಪೋವೆಲ್, ರೌಮ್ ಆ್ಯಂಡ್ ಪೋವೆಲ್. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೇಗಿದ್ದೀರಲ್ಲ ಅವರು? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿ 40 ನಿಮಿಷದಲ್ಲಿ 22 ಲೈಕ್ ಆಯಿತಾ ಇಷ್ಟು ಬೇಗ? ಐ ಆಮ್ ಕಮಿಂಗ್ ಮಂಗಳವಾರ ನೈಟಾ? ಓಕೆ ಓಕೆ. ಅಣ್ಣ ನೀವು IPL ನೋಡಲ್ವಾ? ನಾನು ಸ್ಕೋರ್ ನೋಡ್ತಾ ಇದ್ದೀನಿ ಮಾರೆ, ನಮ್ಮ ಹತ್ರ TV ಇಲ್ಲ. ರಮೇಶ್, ಓಕೆ ಓಕೆ, ನೋಡ್ತೀರಾ? ನಾನು ಸ್ಕೋರ್ ಹೇಳ್ತಾ ಇದ್ದೀನಿ, ಸ್ಕೋರ್ ನೋಡ್ತಾ ಇದ್ದೀನಿ. 174ಕ್ಕೆ 4 ವಿಕೆಟ್ ಹೋಯಿತು KKR ಇದ್ದು. ಇನ್ನೂ 5 ಬಾಲ್ ಉಂಟು ಅಷ್ಟೇ. ನೋಡ್ತಾ ಇದ್ದೇನೆ. ಹೌದಾ? 5 ಬಾಲ್ ಇಲ್ಲಲ್ವ ನಿಖಿತ್? ಬನ್ನಿ ಜನರೇ. ಶಾಂತಕ್ಕ ಸುಬ್ರಹ್ಮಣ್ಯದಲ್ಲಿ ಯಾರೆಲ್ಲ ಎಲ್ಲಿ ಹೋದ್ರು ಮಾರೆ? ಎಲ್ಲರೂ ಗುಡ್ ಅನ್ನಿ. ಎಲ್ಲರೂ ಓಡಿದ್ರು ಮಾರೆ. ಅದು ಯಾಕೆ ಹೀಗಾಯಿತು? ನಾನು ಕಾನೇನು?
ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಸೂರ್ಯನ ಆಗಮನ, ಭೂತಾಯಿಯ ರಸಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಗುಣಗಾನ. ನೀ ನನಗೆ ನಾನಿನಗೆ ಜೀವನ ಬದುಕಣಿರೇ. 1935 ಏಪ್ರಿಲ್ 1. ಓ ದೇವರೇ, ಇದು ಕ್ವಶನ್ ನಾನು ಕ್ರಾಸ್ ಮಾಡ್ತು ಬಿಡಿ ಮಾರೆ, ಡಿಲೀಟ್ ಬಂತು ಬಿಡಿ. ಒಂದು ನಿಮಿಷ. ಹಾಂ, ಓಕೆ ಓಕೆ ಓಕೆ. ಅಯ್ಯೋ ಬೇತ ಬರ್ತೀನಿ ಮಾರೆ. ಓಕೆ. 1935. ಕರೆಕ್ಟ್, ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಧನ್ಯವಾದಗಳು ನಿಮಗೆ. ಹಾಗೆಯೇ ಮುಂದಿನ ಪ್ರಶ್ನೆಗೆ ಹೋಗೋಣ. ಗೋಲ್ಡನ್ ಟೆಂಪಲ್ ಎಲ್ಲಿದೆ? ಎಲ್ಲಿದೆ ಗೋಲ್ಡನ್ ಟೆಂಪಲ್? ಗೋಲ್ಡನ್ ಟೆಂಪಲ್ ಎಲ್ಲಿದೆ? ಎಲ್ಲಿದೆ ಗೋಲ್ಡನ್ ಟೆಂಪಲ್? ನ್ಯೂಸ್ ದಾಖಲಕ ಟೆಂಪಲ್ ಗೋಲ್ಡನ್ ಎಲ್ಲಿದೆ? ಗೋಲ್ಡನ್ ಟೆಂಪಲ್ ಎಲ್ಲಿದೆ? ಎಲ್ಲಿದೆ ಟೆಂಪಲ್ ಗೋಲ್ಡನ್? ಎಲ್ಲಿ? ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಆಕಾಶವೇ ಬೀಳಲಿ ಮೇಲೆ ನಾನೆಂದು. ರಮೇಶ್ ಪಂಜಾಬ್ ಅಂತಿದ್ದಾರೆ. ಪಂಜಾಬ್ ಸರಿ, ಅಲ್ಲಿಗೊಂದು ಬೇರೆನೇ ಹೆಸರುಂಟು, ಅದನ್ನೇ ಹೇಳಬೇಕು. ಅದೊಂದು ಸಿಟಿಯ ಹೆಸರುಂಟು ಬೇರೆ. ಪಂಜಾಬ್ ಕರೆಕ್ಟ್, ಆದರೆ ಅದರ ಕರೆಕ್ಟಾದ ಉತ್ತರ ಬೇರೆ. ರಮೇಶ್ ರವರೇ, ನೀವು ನಮ್ಮ ಚಾನೆಲನ್ನು ಸಬ್ಬು ಕೊಟ್ಟಿದ್ದೀರಾ? ಸಬ್ಬು ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಮಾಡಿ ಆಯಿತಾ, ಸಪೋರ್ಟ್ ಮಾಡಿ. ಆಕಾಶವೇ ಬೀಳಲಿ ಮೇಲೆ ಒಡೆ ಬೇರೆ ಮರ ಪೂರ. ಅನೀಶ್ ಬ್ರೋ ಬರ್ತೀರಿ? ಹಾಯ್ ಅನೀಶ್ ಬ್ರೋ, ವೆಲ್ಕಮ್ ಟು ಲೈವ್. ಇಂಚ ಒಳ್ಳರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ, ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡಿ. ಒಣಸಾಂಡೆ ಇದಾಯ್ತಾ ಸ್ಪೆಷಲ್ ಪಕ್ಕ ದಾದೆ ಕಾರ್ಯಕ್ರಮ ಇನಿ ಗೂಮರ್ ಸಾಂಗ್ ಬನ್ನಿ ಈರೋಜು ಕೇನ್ವಾರ್ ಮಾರ ಹೆಂಗೆ ಗೊತ್ತಿದ್ದಾನೆ ನಾವು ಗೊತ್ತಿಜ್ಜಿ ಹೆಂಗೆ. ರಮೇಶ್ ಸಬ್ಸ್ಕ್ರೈಬ್ ಮಾಡಿ ತುಂಬ ದಿವಸವೇ ಆಯಿತು ಅನ್ನ. ಹೌದಾ? ಓಕೆ ಓಕೆ, ಥ್ಯಾಂಕ್ ಯು. ಆಯಿತಾ, ಉಳ್ಳೆ ಮಾರ್ರೆ ಮಾತಿರ್ಲ, ಉಳ್ಳೆ ಮಾರ್ರೆ ಮಾತಿರ್ಲ ಅವೆಂಚಿನಿ ಓಲ್ಲೇರು ಮಾರ್ರೆ ಮಾತಿರ್ಲನ ಅವು ಅಂಚೆನೆ ಹೊರ ಬತ್ತೇರು ಪೂರ ಒಂದು 200 ಜನ ಬತ್ತೇರಲ್ಲ ಇಂಡು ಮತ್ತೆ ಪೋಯರು ನನ್ನ ಕಾಪುನಿ ಎಲ್ಲ ಬರ್ಪೆರ ಅಂದು ಪೊಲಾಲಿಟ್ಟು ಪೋದಿತ್ತೆ. ಓ ಅಂದೆ ಲೈವ್ ತುಯ್ಯ ಪೊಲಾಲಿದೆತ್ತೆ ಈ ರಿಜ್ಜರ್ ಎಡ್ಡೆ ವಾರ ರಶ್ ಮಾರೆ ಪೊಲಾಲಿಡಬ್ಬೋ ದಿನೋಲ ಬಯ್ಯನ ಲೈವ್ ಉಂಡತೆ ಚೆಂಡು ಯಾನನ್ ಚೂರು ತುಯ್ನಾತೆ ತೋಜ್ಜದಲ್ಲ ಜನನೇ ತೋಜಿನ ಮಸ್ತ್ ಕೋಡೆಂಡ ಪೂಜೆ ಪುರ ತೋಜಿ ಅದಕ್ಕಿದ್ದೇನೆ ದೇವೇರ ತುಯ್ಯನ್ ಅಂದ ಮಾರ್ನಿಂಗ್ ಪೋಯ್ನಾ. ಓಕೆ ಓಕೆ ಯಾನಿತ್ತೆ ಇತ್ತೆ ಬನ್ನಿ ಎಂಚುಂಟು ಜಾತ್ರೆ ಪುರ ಬಚ್ಚಂಗಾಯಿ ಬೈದಿನ ಶೋಕ್ ಶೋಕದ ಶುಗರ್ ಬಚ್ಚಂಗಾಯಿ ಕೊನತ ಒಂಜಿ ಸೂಪರ್ ಬಚ್ಚಂಗಾಯಿ ಅಂದೆ ಅಲ್ತ ಬಚ್ಚಂಗಾಯಿ ಸೂಪರ್ ಆಪು ಎಲ್ಲೆಲ್ಲಿ ರೌಂಡ್ ಅದ ಅಮೃತಸರ್ ಇಂಡಿಯಾ ಕರೆಕ್ಟ್ ಸರಿಯಾದ ಉತ್ತರ. ಎಡ್ಮಂಡ್ ರವರೇ ನೀವು ಪಾಸ್ ಆಗಿದ್ದೀರಿ ನಮ್ಮ ಕ್ವಶನಲ್ಲಿ.
ರಮೇಶ್ ಕಂಬಳಿಯವರು, ಅಣ್ಣ ನಾಳೆ ಬೆಂಗಳೂರು ಮತ್ತು ರಾಜಸ್ಥಾನ ಮ್ಯಾಚ್ ಇದೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಯಾವುದು ವಿನ್ ಆಗಬಹುದು? ರಾಜಸ್ಥಾನ್ ರಾಯಲ್ಸ್ ಅಲ್ವಾ, ಅವರು ಒಳ್ಳೆಗಿದ್ದಾರೆ, ಬೆಂಗಳೂರವರು ಸಹ ಸೂಪರ್ ಫಾರ್ಮಲ್ಲಿದ್ದಾರೆ. ಸೊ ನಾವು ಇವತ್ತು ಅನಿಸಿಕೆ ಹೇಳುವುದರ ಬದಲು ನಾಳೆ ಮಾತಾಡುವ ಅದರ ಬಗ್ಗೆ, ಆಗ್ಬೋದಾ? ನಾವು ಬೆಂಗಳೂರಿಗೆ ಸಪೋರ್ಟು, ಅಂದರೆ ಇಬ್ಬರು ಜೋರಿರುವಾಗ ಸ್ವಲ್ಪ ಜಾಗ ನೋಡಬೇಕಾಗ್ತದೆ. ನಿನ್ನೆದು ಮ್ಯಾಚ್ ನೋಡಿ ಎಷ್ಟು ಸೋಕಾಯಿತು, 1 ರನ್ನಿಗೆ ಅವರು ಸೋತ್ರಲ್ಲ. ಚಾರ್ಜ್ ಇಜ್ಜಿ ಬಾಯ್, ಓಕೆ ಓಕೆ, ನೋ ಪ್ರಾಬ್ಲಮ್, ಓಕೆ ಓಕೆ. ಚಾರ್ಜ್ ದೀದು ಬಿಡ್ಲಿ, ಪ್ಲಗ್ನ ತಾಗದ ಬಿಡ್ಲಿ ಅಲ್ಪನಿ ಓಡೆ ಬಾಯಿ, ಚಾರ್ಜ್ ದೀದು ಬಿಡ್ಲಿ. ಕಾವೇರಿ ನದಿಯ ಉದ್ಭವ ಸ್ಥಳದ ಹೆಸರೇನು? ಕಾವೇರಿ ನದಿಯ ಉದ್ಭವ ಸ್ಥಳದ ಹೆಸರೇನು? ಗೊತ್ತಿಲ್ಲ, ಹೌದಾ? ಆವಣದಲ್ಲಿ ಕಾವೇರಿ ಸ್ಥಳದ ಉದ್ಭವ ಸ್ಥಳದ ಹೆಸರೇನು? ಗೊತ್ತಿದ್ದವರು ಎಸ್ ಹೇಳಿ, ಗೊತ್ತಿಲ್ಲದವರು ನೋ ಹೇಳಿ. ಬನ್ನಿ ಬನ್ನಿ ಜನರೇ ಅಂತಿದ್ದಾರೆ. ಹೌದು, ಜನರು ಬರುವುದಿಲ್ಲ ಈಗ, ಇನ್ನು ಸ್ವಲ್ಪ ಹೊತ್ತು ಹೋಗ್ಬೇಕು. ಬಂದರೆ ಬರ್ತಾರೆ, ಒಮ್ಮೆ 1 ಗಂಟೆ ಆದ ಮೇಲೆ ಬರ್ತಾರೆ. ಒಮ್ಮೆ ಎಲ್ಲರೂ ಬಂದು ಹೋದ್ರು. ಎಡ್ಮಂಡ್ ತಾಲಕಾವೇರಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಎಡ್ಮಂಡ್ರವರು, ಧನ್ಯವಾದಗಳು. ಆಯಿತು. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ, ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ ಯಾವುದು? ಎಂದೆಂದು ನಿನ್ನನ್ನು ಮೊರೆತು ಬದುಕಿರಲಾವೇ. ಹಾಯ್ ಅಣ್ಣ ಅಶೋಕ್ ಸುವರ್ಣ ಬತ್ತೀರಿ. ಹಾಯ್ ಅಶೋಕ್ ಅಣ್ಣ, ವೆಲ್ಕಮ್ ಟು ಲೈವ್ ಎಂಚೊಳ್ಳರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಿಗೆ ಒಂದು ಲೈಕ್ ಕೊಡ್ದು ಸಪೋರ್ಟ್ ಮನ್ಪ್ಲೆ ಮನಸಾಂಡೆ ಇದಾಯ್ತಾ ಸ್ಪೆಷಲ್ ಇರಿಗೆ ದೂರ ಮತ ಪೋಯರಿನಿ. ಭಾರತದಲ್ಲಿ ಅತಿ ಜನಸಂಖ್ಯೆ ಇರುವ ರಾಜ್ಯ ಯಾವುದು? ಪೆಟ್ಟು ಕೊರ್ಪರ ಇರು ಸ್ಕೇಲ್ಡ್ ಒಣಲೇರು. ಅನಿಲ್ ಬ್ರೋ ಬರ್ತೀರಾ? ಹಾಯ್ ಅನಿಲ್ ಬ್ರೋ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಮಹಾರಾಷ್ಟ್ರ ಅಂತಿದ್ದಾರೆ. ಸರಿಯಾದ ಉತ್ತರ ಅಲ್ಲ, ತಪ್ಪು ಉತ್ತರ. ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯ ಸರ್ಲಕ ಪೋಡಿಪಾವನ ಅವನೊಂದಲ್ಲಿ ಅವು ಲೈಕ್ ಕೊರೋನಾಗ್ಲಾಗ ಹಾಕ್ಯಾರ ದೀತೀನಿ ನಾನು ಕೈ ಎದುರು ಮಾಡಿ ಟ್ಯಾಕ್ 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 ಲೈಕ್ ಕೊಡಿ ಅಂತ. ಮಹಾರಾಷ್ಟ್ರ ತಪ್ಪು ಉತ್ತರ. ಯು ಪಿ ಇಸ್ ದ ಆನ್ಸರ್. ಅನಿಲ್ ಗೌಡರವರೇ ಧನ್ಯವಾದಗಳು, ನೀವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಭಾರತದ ಮೊದಲ ಉಪ ಪ್ರಧಾನಮಂತ್ರಿ ಯಾರು? ರಮೇಶ್ ಕಂಬಳಿ ಉತ್ತರ ಪ್ರದೇಶ ಅಂತಿದ್ದಾರೆ. ಸರಿಯಾದ ಉತ್ತರ ನೋಪ್ಯಾರ ಅವನದಲ್ಲಿ. ಭಾರತದ ಮೊದಲ ಉಪ ಪ್ರಧಾನಮಂತ್ರಿ ಯಾರು? ಗೊತ್ತಿಲ್ಲ ಅಂತಿದ್ದಾರೆ. ವೆರಿ ಗುಡ್, ಸರಿಯಾದ ಉತ್ತರ. ಅವರಿಗೆ ಗೊತ್ತಿಲ್ಲ ಅದು ಸರಿಯಾದ ಉತ್ತರ ಅಂತ ಹೇಳಿದೆ. ಇದರ ಸರಿಯಾದ ಉತ್ತರ ಅದಲ್ಲ.
ಮಾತನಾಡಿ ಜನರೇ ಮಾತನಾಡಿರಿ ಜೋಗುಗಳ ನದಿ ಶರಾವತಿ. ವೆರಿ ಗುಡ್ ಗೆ ಏರ್ ಬನ್ನಿ ಅನಿಲ್ ಗೌಡ ಜಿಂಗ್ ಜಾಂಗ್ ಚಾನ್ ಬಣ್ಣದಲ್ಲಿ. ನಾನು ಭಾರತದ ಕೇಳಿದ್ದು ಮಾರೆ, ಚೈನಾದಲ್ಲ. ಈರ್ದಾನೆ ಇಂಚ ಮಾರೆ ಅವನಲ್ಲಿ ಇಂಚಾಯಿ. बिना जिंदगी में कोई शिकवा ही नहीं, जिंदगी नहीं. ಜವಾಹರ್ಲಾಲ್ ನೆಹರು ಅಂತಿದ್ದಾರೆ. ತಪ್ಪು. ಭಾರತದ ಮೊದಲ ಉಪ ಪ್ರಧಾನಮಂತ್ರಿ ಅಲ್ಲ, ಉಪ ಪ್ರಧಾನಮಂತ್ರಿ. ಆಶೀಶ್ ನೆಹರಾ ಗೊತ್ತು, ಇದು ಯಾರು? ಜವಾಹರ್ಲಾಲ್ ನೆಹರು. ಆಶೀಶ್ ನೆಹರಾ ಅಲ್ಲ ಅವರು. ಆಶೀಶ್ ನೆಹರಾ ಮ್ಯಾಚಲ್ಲಿದ್ದಾರೆ. ಇವರು ಭಾರತದ ಮೊದಲ ಉಪ ಪ್ರಧಾನಮಂತ್ರಿ. ಅಂದರೆ ತುಂಬ ದಿವಸ ಮೊದಲದು, ಫಸ್ಟ್ 47 ಸ್ವಾತಂತ್ರ್ಯ ಸಿಕ್ಕಿದಾಗ. ಉತ್ತರ ಪ್ರಶ್ನೆ ಕೇಳಿ ಅಂತ ಕೇಳಿದವರು ಈ ಚಾನೆಲ್ ಲೈವಲ್ಲಿ ಇಲ್ಲ ಮರ. ಎಲ್ಲಿ ಹೋದ್ರು ಇವರು? ಕ್ಯಾಚಿ ಅವರು ಪ್ರಶ್ನೆ ಕೇಳಿ ಅಂತ ಹೇಳಿ ಸಬ್ಸ್ಕ್ರೈಬ್ ಪಿನ್ ಮಾಡಿಸಿ ಎಲ್ಲಿ ಹೋದ್ರು ಇವರು? ವಾಜಪೇಯಿ ಅಂತಿದ್ದಾರೆ. ತಪ್ಪು. ಕೃಪಲಾಣಿ. ಪ್ರಶ್ನೆಗೆ ಉತ್ತರ ಕೊಡುವವರು ಯಾರು ಬರಲ್ಲ ಮಾರೆ, ಅದೇ ಪ್ರಾಬ್ಲಮ್. ತುಂಬ ಮಂದಿ ಉತ್ತರ ಕೊಡುವವರಿದ್ದರೆ ಸರಿ ಆಗ್ತದೆ. ಒಬ್ಬರು ಕೊಡುವಾಗ ಇನ್ನೊಂದು ಕೊಡು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರಿಯಾದ ಉತ್ತರ. ರಮೇಶ್ ರವರೇ ಥ್ಯಾಂಕ್ ಯು. ಅಡ್ವಾಣಿ ಅಲ್ಲ, ಅಡ್ವಾಣಿ. ಮತ್ತೆ ಕನ್ನಡದ ವ್ಯಾಸ ಅಂತ ಯಾರನ್ನು ಕರೆಯುತ್ತಾರೆ? ಕನ್ನಡದ ವ್ಯಾಸ ಅಂತ ಯಾರನ್ನು ಕರೆಯುತ್ತಾರೆ? ಪಂಪ. ಕುವೆಂಪು. ತಪ್ಪು. ಕುಮಾರವ್ಯಾಸ ಇಸ್ ದ ರೈಟ್ ಆನ್ಸರ್. ಸರಿಯಾದ ಉತ್ತರ ಕೊಟ್ಟಿದ್ದೀರಿ ನಮ್ಮ ಅನಿಲ್ ರವರೇ, ಧನ್ಯವಾದಗಳು ನಿಮಗೆ. ಜೋಗ ಫಾಲ್ಸ್ ಯಾವ ನದಿಯಲ್ಲಿ ಇದೆ? ಜೋಗ ಫಾಲ್ಸ್ ಯಾವ ನದಿಯಲ್ಲಿ ಇದೆ?
ಕುಮಾರ ವ್ಯಾಸನ ಕಾವ್ಯದ ಜೋಗ್ ಫಾಲ್ಸ್. ಜೋಗ್ ಫಾಲ್ಸ್ ಸರಿ, ಜೋಗ್ ಅಲ್ಲ, ಜೋಗ್ ಜೋಗ್. ಜೋಗ್ ಫಾಲ್ಸ್ ಯಾವ ನದಿಯಲ್ಲಿದೆ? ಶಿವನ್ ಸಮುದ್ರ. ಸಾರಿ ಅನ್ನ, ಕುಮಾರವ್ಯಾಸ. ಹೌದೌದು, ತಪ್ಪು. ರೋಲರ್ ತಪ್ಪು. ಶಿವನ ಸಮುದ್ರ. ಶಿವನ ಸಮುದ್ರ ಅಲ್ಲ, ರೋಲರೂ ಅಲ್ಲ, ರಾಣಿ ಅಲ್ಲ. ಜೋಗ್ ಫಾಲ್ಸ್ ಯಾವ ನದಿಯಲ್ಲಿ ಇದೆ? ಕಾವೇರಿ. ರಾಂಗ್. ಶರಾವತಿ ನದಿ. ರಮೇಶ್ ರವರೇ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಶರಾವತಿ ಇಸ್ ದ ರೈಟ್ ಆನ್ಸರ್. ನವೀನ್ ಬಿಲಾವತಿರ್, ಹಾಯ್ ನವೀನ್ ಬ್ರೋ, वेलकम बैक, थैंक यू. यान इतने ಕೇಳಿ ಮರೆ ಮೇರೆ ಓಡಿ ಹೋಯರ್ ಮರೆ ಮೇರೆ ಪಿನ್ ಮಾಲ್ಪದ ಓಡಿ ಹೋತೀರ. ಚೋಳ ವಂಶ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಚೋಳ ವಂಶ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ದಾದೆ ಯಾನ್ ಈರು ಓಡಿ ಹೋತಾರಂತೂ ಪಿನ್ ಮಾರ್ರೆ. ತಮಿಳ್ನಾಡು ಇಸ್ ದ ರೈಟ್ ಆನ್ಸರ್. ಭಾರತದ ಅತಿ ಉದ್ದವಾದ ರೈಲು ಯಾವುದು? ಭಾರತದ ಗುಡ್ ನೈಟ್ ಅನ್ನ ಬಂದ್ರೆ ಥ್ಯಾಂಕ್ ಯು ಸೋ ಮಚ್ ಯಡ್ಮಂಡ್ರವರೇ, ಥ್ಯಾಂಕ್ ಯು, ಧನ್ಯವಾದಗಳು, ಶುಭರಾತ್ರಿ. ಭಾರತದ ಅತಿ ಉದ್ದವಾದ ರೈಲು ಯಾವುದು? ಅನಿಲ್ ಗೌಡ ಒಂಜಿ ಹೆಲ್ಪ್ ಮನ್ಪ್ಲೆ ಆರ್ ಕನ್ನಡ ಕನ್ನಡ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ದಮ್ಯಕ ಪರ್ದಿನಿ ಶೈಲಸುತೆ. ಬುಲೆಟ್ ಟ್ರೈನ್ ತಪ್ಪು. ಭಾರತದ ಅತಿ ಉದ್ದವಾದ ರೈಲು, ಅದಕ್ಕೆ ಒಂದು ಹೆಸರುಂಟು, ಎಂತ ಅಂತ ನೀವು ಹೇಳಿ. ರಕ್ಷಿತ್ ಬೈಜೀರಿ ಆರು ಬ್ಯುಸಿ ಉಳ್ಳೇರ ಅಂದಿತ್ತೆ, ಫಂಕ್ಷನ್ ಉಂಡತ್ತೆ ಅನ್ನ ಇದು ಉಂಡತೆ. ಬ್ಯುಸಿ ಇರುವಾಗ ಬರೋಲ್ಲ ಅವರು, ಫ್ರೀ ಇರುವಾಗ ಬರ್ತಾರೆ. ಬ್ಯುಸಿ ಇತ್ತನ ಬರ್ಪೂಜೇರಿ, ಫ್ರೀ ಇತ್ತನ ಬರ್ತೀರಿ. ಅನಿಲ್ ಗೌಡ ಒಂಜಿ ಹೆಲ್ಪ್ ಪ್ಲೀಸ್ ಅಂತಿದ್ದಾರೆ. ಏನು ಹೆಲ್ಪು? ಅವರಿಗೆ ಒಂದು ನೀಚೆ ಒಂದು ಕೆಳಗೆ ಪಿನ್ ಮಾಡಿದ್ದೇನಲ್ಲ ಒಂದು, ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಂತೆ ಅವರಿಗೆ. ರುದ್ರಾಷ್ಟ್ರ ಟ್ರೈನ್ ತಪ್ಪು. ತಮಿಳ್ನಾಡು ಆಯಿತು ಬ್ರೋ, ಅದು ಅವರು ಹೇಳಿದರು ಅಲ್ಲ, ಅನಿಲ್ ಬ್ರೋ ಹೇಳಿದರು ತಮಿಳ್ನಾಡು ಅಂತ. ಓ ದಾಸರವರು ಬಂದರು, ಹಾಯ್ ದಾಸರವರೇ, ವೆಲ್ಕಮ್ ಟು ಲೈವ್, ಹೇಗಿದ್ದೀರಾ? ವಿವೇಕ್ ಟ್ರೈನ್ ಈಸ್ ದ ರೈಟ್ ಆನ್ಸರ್. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಅವರ ಚಾನೆಲ್ ಕೆಳಗೆ ಪಿನ್ ಮಾಡಿದ್ದೇನೆ, ಅದಾಯ್ತಾ? ಇದಲ್ಲ, ವಿಟಮಿನ್ B12 ಕೊರತೆಯಿಂದ ಯಾವ ರೋಗವು ಬರುತ್ತದೆ? ಹಾಯ್ ದಾಸ್ ಬ್ರೋ, ಊಟ ಆಯ್ತಾ ನಿಮ್ಮದು? ಏನು ವಿಶೇಷ? ನಾವು ಓಕೆ ಅಂತಿದ್ದಾರೆ. ಹೌದಾ, ನಾವು ಸಹ ಓಕೆ ಇದ್ದೇವೆ. ಬಾಯ್ 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 ಅಂತಿದ್ದಾರೆ. ಬಾಯ್ 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 ಬಾಯ್, ಶುಭರಾತ್ರಿ ಅವೇ, ಥ್ಯಾಂಕ್ ಯು.
ಕೈ ಬೇನೆ ಕಮ್ಮಿ ಆಡಿರ್ನಾ. ವಿಟಮಿನ್ B12 ಕೊರತೆಯಿಂದ ಯಾವ ಸೀಕು ಬರುತ್ತದೆ, ಯಾವ ಹುಷಾರಿಲ್ಲದಾಗ್ತದೆ, ಯಾವ ರೋಗ ಬರ್ತದೆ? ಇಜ್ಜಿ. ಓಕೆ ಓಕೆ. ವಿವೇಕ್ ಎಕ್ಸ್ಪ್ರೆಸ್ ಅಸ್ಸಾಂ ಅಂದಿದ್ದಾರೆ. ಹೌದು, ಸರಿಯಾದ ಉತ್ತರ ವಿವೇಕ್ ಎಕ್ಸ್ಪ್ರಾಮ್, ಸರಿಯಾದ ಉತ್ತರ. ಆದರೆ ಅವರು ಕೊಟ್ಟಿದ್ದಾರೆ ಆಲ್ರೆಡಿ. ಆಯಿತಾ? ಸೊ ಮುಂದಿನ ಪ್ರಶ್ನೆ ನಾನು ಕೇಳಿದ್ದೇನೆ, ವಿಟಮಿನ್ B12 ಕೊರತೆಯಿಂದ ಯಾವ ಹುಷಾರಿಲ್ಲದೆ ಇರ್ತಾರೆ? ಹಂದಿ ಜ್ವರ ಬಂಡಿಂಜಿನಿ. ಹಂದಿ ಜ್ವರನಾ? ಓಕೆ ಓಕೆ. B12 ಅಂದರೆ ಅದೊಂದು ವಿಟಮಿನ್ ಬ್ರೋ. ವಿಟಮಿನ್ B12 ಅಂತ ವಿಟಮಿನ್ ಹೆಸರು. ನರದು ಅಲ್ಲ ಅದಲ್ಲ, ನರದೌರ್ಬಲ್ಯ ಅಲ್ಲ, ಬೇರೆ. ಮಲೇರಿಯಾ ಅಲ್ಲ. ಇಲ್ಲಿ ಒಂದು ಉತ್ತರ ಕೊಟ್ಟಿದ್ದಾರೆ, ಅದು ನೀವು ಹೇಳಬೇಕು, ಆಗ ನಾನು ಸರಿ ಅಂತೇನೆ. ಹಾಗೆ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಅಲ್ಲಿ ChatGPT ಒಂದು ಉತ್ತರ ಕೊಟ್ಟಿದೆ, HIV ಅಲ್ಲ. ಕೊರೋನಾ. ನೋ. ಸಾರಿ ಅಣ್ಣ, ಕೈ ನೋವು ಜಾಸ್ತಿ ಆಗಿದೆ. ಓಕೆ ಬ್ರೋ, ಹೋಗಿ, ತೊಂದರೆ ಇಲ್ಲ. ಶುಭರಾತ್ರಿ, ಆಯಿತಾ? ರೆಸ್ಟ್ ಮಾಡಿ. ನಾವು ಹೀಗೆ ಕೂತಿರ್ತೇವೆ 9 ಗಂಟೆವರೆಗೆ, ತೊಂದರೆ ಇಲ್ಲ. ಯಾರಿಲ್ಲದಿದ್ದರೂ ನಾನು ಒಬ್ಬನೇ ಕೂತಿರ್ತೇನೆ, ಭಜನೆ ಮಾಡ್ತೇನೆ. ಈಗ ಇವರೊಬ್ಬರು ಇದ್ದಾರಲ್ಲ, ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾರೆ, ಅದಕ್ಕೋಸ್ಕರ ನಾನು ಪ್ರಶ್ನೆ ಕೇಳ್ತೇನೆ. ಇಲ್ಲದೆ ನಾನು ಕುತ್ಕೊಂಡು ಭಜನೆ ಮಾಡ್ತಾ ಇದ್ದೇನೆ. ಡೆಂಗು ತಪ್ಪು. ನವೀನ್ ಬಿಲ್ಲವ ಹಾಯ್ ಪಣದಲ್ಲಿ. ಚಿಕನ್ ಗುನ್ಯಾ ತಪ್ಪು. ರೋಷನ್ ಬ್ರೋ ಬರ್ತೀರಿ. ಹಾಯ್ ರೋಷನ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚೊಳ್ಳರು, ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ. ಒಂಜಿ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೆ. ವನಸಾಂಡೆ ದಾದ ಸ್ಪೆಷಲ್. ಅನಿಲ್ ಬ್ರೋ ಒಂಜಿ ಹೆಲ್ಪ್ ಮಾಡ್ಪ್ಲೆ ಪ್ಲೀಸ್ ಪನ್ನೊಂದುಲ್ಲೇರು. ರೋಷನ್ ಅನ್ನಿ ನಮಸ್ತೆ ಕೊರೊಂದುಲ್ಲೇರು. ಬನ್ನಿ ಜನರೇ, ಧನ್ಯವಾದಗಳು ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ ಮತ್ತೆ? ಹೇಗಿದ್ದೀರೆಲ್ಲರೂ? ಆನೆಕಾಲು ರೋಗ ತಪ್ಪು. ಪಿಟ್ಸ್ ಹೇಳಿ, ಎಲ್ಲ ರೋಗವನ್ನು ಹೇಳಿ. ಮಂಡಿ ನೋವು, ಕುಂಡಿ ನೋವು. ಅನಸ್ತ್ಯಾ ಸರಿಯಾಗಿ ಹೇಳಿದ್ದು. ಅನಸ್ತ್ಯ ಅಲ್ಲ, ಅದು ಬೇರೆ. ಕಾಲರ ಅನಸ್ತಾಸ್ಯ ಅಲ್ಲ, ಆದಿಂದ ಸ್ಟಾರ್ಟ್ ಆಗ್ತದೆ. ನಾಸ ಉಂಟು, ಆದರೆ ಬೇರೆ. ಅನಾಸರಿ ಕಾಳರ ತಪ್ಪು. ಆಯ್ ಬಣದಲ್ಲಿ.
ನಿಂಗಣ್ಣ ಬಂದರು. ಹಾಯ್ ನಿಂಗಣ್ಣ, ಆನೆಕಲ್ಲು ಅಂತಿದ್ದಾರೆ ಆಶು ಅವರು. ಆನೆಕಲ್ಲು ಅಲ್ಲ. ಹಾಯ್ ಅಣ್ಣ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಊಟ ಆಯ್ತಾ ಅಣ್ಣ? ಊಟ ಆಯಿತು ಬ್ರೋ. ನಿಮ್ಮದು ನಮ್ದಾಯ್ತು. ನಿಮ್ದಾಯ್ತಾ ಊಟ? ಹೇಗಿದ್ದೀರಿ ನೀವು? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹೇಗಿದ್ದೀರಾ? ಕಾಲು ತಪ್ಪು ರಮೇಶ್ ಅಣ್ಣ, ನನ್ನ ಲೈವ್ ಹಿಂದೆ ಮುಂದೆ ಆಗ್ತಾ ಇದೆ ಮಾರಾಯರೆ. ನಾನು ಉತ್ತರ ಕೊಟ್ಟರು ಮೇಲೆ ತುಂಬ ಜನ ಕೊಟ್ಟಿರ್ತಾರೆ ಮೊದಲೇ. ಹೌದು, ನಿಮಗೆ ಅದು ಲೇಟ್ ಬರ್ತಾ ಉಂಟು. ಏನು ನೆಟ್ವರ್ಕ್ ಪ್ರಾಬ್ಲಮ್ ಉಂಟು, ಹಾಗೆ ಗೊತ್ತಾಯ್ತಾ ನಿಮ್ಮದು. ನಾನು ಒಮ್ಮೆ ಕೇಳುವಂತಿದ್ದೆ, ಅದು ನಿಮ್ಮ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದ್ದರೆ ಆಗ್ತದೆ. ನಾರಾಯಣ್ ಕುಲಾಲ್ ಬರ್ತೀರಿ. ಹಾಯ್ ನಾರಾಯಣ್ ಕುಲಾಲ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಿ? ಕ್ವಶನ್: ವಿಟಮಿನ್ B12 ಕೊರತೆಯಿಂದ ಬರುವ ಸೀಕೆ ಯಾವುದು? ರೋಗ ಯಾವುದು? ನಾರಾಯಣ್ ಬ್ರೋ, ವೆಲ್ಕಮ್ ಟು ಲೈವ್. ಎಂಚೋಳ್ಳಾರೆ, ಥ್ಯಾಂಕ್ ಯು ಸೋ ಮಚ್. ಬರ್ತೀರಿ, ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಲೇ. ವಿಟಮಿನ್ B12 ಕೊರತೆಯಿಂದ ಬರುವ ರೋಗ ಯಾವುದು? ಅವಿನಾಶ್ ಹಾಯ್ ಪಣದಲ್ಲಿ. ಅನಿಲ್ ಗೌಡ ಆಶು ಪಣದಲ್ಲಿ. ನವೀನ್ ವ್ಯೂಸ್ ಲೆಸ್ ದಾನೆ ಬ್ರೋ. ಅವ ಅಂಚಿನಿ ಜನ ಬರ್ಪುಜೇರಿ ಹೊರವರ ಬರ್ಪೇರಿ ಹೊರವರ ಬರ್ಪುಜೇರಿ ದಾದ ಅನ್ಪಲ್ಲ ಆಪುಜಿ. ಲೈವ್ ಆತೆ ಲೈವ್ ಹಿಡ್ದಲ್ಲ ಅಂಚ ಪನ್ನೀರ್ ಆಪುಜಿ. ಆಟ ದಾಖಲಾಗ ನಮ್ಮ ಅನೌನ್ಸ್ ಮಾಡ್ಪುಜೈತೆ ಇನ್ನು ಬೈಯಡ ಆಟ ಉಂಡು ಬಲೆ 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 ಅಂತ ದಿನೋಲ ಲೈವ್ ಬರ್ಪೈತೆ ಅಂಚೆ. ಅದು ಬರ್ಪಿನಾಗಳು ಬರ್ಪೇರಿ ಬರೋನಾಗಳು ಬರ್ಪುಜೇರಿ ಅಂಚೆ. ಎಕ್ಸ್ಪೆಕ್ಟೇಷನ್ ನೋ. ಆನೆಕಲ್ಲು ಚಿಕ್ಕ ಮಕ್ಕಳು ಆಟ ಬಂದಿದೆ. ಆನೆಕಲ್ಲು ಚಿಕ್ಕ ಮಕ್ಕಳ ಆಟ. ಆನ್ಸರ್ ಎಂತ? ಆನ್ಸರ್ ಅನೀಮಿಯಾ ನೆಟ್ವರ್ಕ್ ಪ್ರಾಬ್ಲಮೇ. ಏನು ಎನ್ನ ಇಚ್ಚೋಡು ಸರಿ ಉಂಟು. ಹೇಳ್ದೆ ನೀವು ಹೇಳಿದ್ರಾ ಅನಿಮಿಯಾ ಅಂತ? ಇಲ್ಲಪ್ಪ, ಅನಿಮಿಯಾ ಅಂತ ಹೇಳಿಲ್ಲ, ಅದು ಬೇರೆ ಏನು ಹೇಳಿದ್ದು. ಅನಾನಾಸು ಅಂತ ಏನು ಹೇಳಿದ್ರಿ? ನನ್ನ ಲೈವ್ ಹಿಂದೆ ಮುಂದೆ ಆಗ್ತಾ ಇದೆ ಮಾರಾಯರೆ. ಹೌದೌದು, ನೋಡಿ ಚೆಕ್ ಮಾಡಿ. ಹೌದಾ? ತೊಂದರೆ ಇಲ್ಲ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಬೈ. ಲೋಕಸಭೆ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು? ಲೋಕಸಭೆ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು? ಲೋಕಸಭೆ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು? ಗಾಡಿದ ರಿನ್ಯೂವಲ್ ಮಾಡ್ಕೊ ಇನ್ನೊಂದು ಪ್ಲಾನ್ ಎಲ್ಲ ಬರ್ತದೆ ಗಾಡಿ. ಓಕೆ, ಚೆಕ್ ಮಾಡಲಿಕ್ಕೆ ಏನಿಲ್ಲ ಮಾರೆ. ನೀವು ಹೇಳಿದರೆ ಓಕೆ, ತೊಂದರೆ ಇಲ್ಲ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಆಯಿತಾ? ನೀವು ಹೇಳಿದ್ರಾ? ಶೋರಾ? ಮುದ್ದುಲ ಬಜ್ಜೇರಿ
552 ಸರಿಯಾದ ಉತ್ತರ. ಎಸ್. ಗಂಗಾ ನದಿಯ ಉಗಮ ಸ್ಥಳ ಯಾವುದು? ಗಂಗಾ ನದಿಯ ಉಗಮ ಸ್ಥಳ ಯಾವುದು? ಫಾಸ್ಟೆಸ್ಟ್ ಫಿಂಗರ್. ಗಂಗಾ ನದಿಯ ಉಗಮ ಸ್ಥಳ ಯಾವುದು? ಗಂಗಾ ನದಿಯ ಉಗಮ ಸ್ಥಳ ಯಾವುದು? ಗಂಗಾ ನದಿಯ ಉಗಮ ಸ್ಥಳ ಯಾವುದು? ಗೋಮುಖ್. ತಪ್ಪು. ಗೋಮುಖ್ ಅಲ್ಲ. ಗಂಗೋತ್ರಿ ಗ್ಲೇಸಿಯರ್. ಎಸ್, ದ ರೈಟ್ ಆನ್ಸರ್ ಗಂಗೋತ್ರಿ. ರಮೇಶ್ ಕುಮಾರ್ ಅವರೇ, ವೆರಿ ಗುಡ್, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು? ಈ ಕ್ವಿಜ್ ಬೋರ್ಡ್ ಬಂದು ಪೋತಿನ ಇಜ್ಜರ್ ಮಾರ್ರೆ. ಪಾಪ ಅಕುಲ್ 2 ಜನ ಉತ್ತರ ಕೊರೊಂದುಲ್ಲೇರಿ. ಭಾರತದಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ವಿಸ್ತೀರ್ಣದಲ್ಲಿ? MP. ತಪ್ಪು. ಭಾರತದಲ್ಲಿ. ಎಸ್, ಕರೆಕ್ಟ್ ಆನ್ಸರ್ ಅನಿಲ್ ರವರೇ. ರಾಜಸ್ಥಾನ್ ಇಸ್ ದ ರೈಟ್ ಆನ್ಸರ್. ಓಕೆ. ಇಸ್ರೋದ HQ ಎಲ್ಲಿದೆ? ಎಂಕ ಬರ್ಪುಜಿ ಅಂದ. ಓಕೆ, ಮಲ್ಲಜಿ ಕುಳ್ಳೇರಿ ಬತ್ತಿನಾಥ್ ಪೋರ್ಲೆ ಪೊಕ್ಕಡೆ ತಪ್ಪು ಉತ್ತರ ಪಾಡ್ಲಿ. ದಾಲಾಪುಜಿ ಡಿಲೀಟ್ ಮನ್ಪೋಚಿ. ತಪ್ಪು ಉತ್ತರ ಪಾಡ್ಲಿ. UP. ಎಸ್, UP ಅಲ್ಲ, ರಾಜಸ್ಥಾನ ಆಯಿತು. ಅದು ಉತ್ತರ ಹೋಯ್ತು. ನೀವು ಇನ್ನು ಹೋಗಿಲ್ವಾ? ಹುಷಾರಿಲ್ಲ ಅಂತ ಹೇಳಿದ್ರಿ ಮಾರೆ, ಹೋಗಿ. ಇಸ್ರೋದ HQ ಎಲ್ಲಿದೆ? ಇಸ್ರೋ, ISRO. UP ತಪ್ಪು. ಬ್ಯಾಂಗ್ಳೂರು ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಉತ್ತರ ಬೆಂಗಳೂರು. ಅನಿಲ್ ಗೌಡ್ರವರೇ. ಮೊದಲ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ ಕನ್ನಡಿಗ ಯಾರು? ಮೊದಲ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ ಕನ್ನಡಿಗ ಯಾರು? ಕುವೆಂಪು ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಮಹಿಳಾ IPS ಯಾರು? ಭಾರತದ ಮೊದಲ ಮಹಿಳಾ IPS ಯಾರು? ಕಿರಣ್ ಬೇಡಿ. ರೈಟ್ ಆನ್ಸರ್. ಕಿರಣ್ ಬೇಡಿ ರೈಟ್ ಆನ್ಸರ್. ಕುಮಾರ್ ಅವರೇ. ಹೈದರಾಬಾದ್ ಯಾವ ನದಿಯ ತೀರದಲ್ಲಿದೆ? ಹೈದರಾಬಾದ್ ಯಾವ ನದಿ ತೀರದಲ್ಲಿದೆ? ಹಾಯ್ ಅಂತಿದ್ರೆ ನವೀನ್ ಬ್ರೋ. ಹಾಯ್ ಬ್ರೋ ಅಂತಿದ್ರೆ ಅಶ್ವಿನಿ ಬಂದರು. ಹಾಯ್ ಅಶ್ವಿನಿ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದೆ ಎಂಚ ಒಳ್ಳರು? ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ, ಕೊಂಚ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಪ್ಲೇ. ಒಣಸಾಂಡೆ ದಾದ ಸ್ಪೆಷಲ್.
ಮಾಸಿ ನೋಡಿ ಸರಿಯಾದ ಉತ್ತರ ಮಾಸಿಯ. ಮಾಸಿ ಅಲ್ಲ, ಅದು ಮೂಸಿ ಮೂಸಿ. ಕೃಷ್ಣ ಅಶ್ವಿನಿ ಸಿಸ್ ಒಂಜಿ ಹೆಲ್ಪ್ ಪ್ಲೀಸ್ ಪನೊಂದುಲ್ಲೆರ್. ಮಾಸಿ ನೋಡಿ, ಮಾಸಿ ನದಿ ಅಲ್ಲ, ಮೂಸಿ ಮೂಸಿ. ಕನ್ನಡದ ಮೊದಲ ಕಾದಂಬರಿ ಯಾವುದು? ಕನ್ನಡದ ಮೊದಲ ಕಾದಂಬರಿ ಯಾವುದು? ಇಂದಿರಾ ಗಾಂಧಿ. ತಪ್ಪು. ಉತ್ತರ ಸರಿ ಉಂಟು, ಆದರೆ ಅದು ಅದಲ್ಲ. ಮೊದಲ ವರ್ಡ್ ಸರಿ ಉಂಟು, ಇನ್ನೊಂದು ವರ್ಡ್ ಚೇಂಜ್ ಉಂಟು ಅಷ್ಟೇ. ಇಂದಿರಾ ಗಾಂಧಿ ಅಲ್ಲ, ಇಂದಿರಾ ಡ್ಯಾಶ್. ಇಂದಿರಾಬಾಯಿ ಸರಿಯಾದ ಉತ್ತರ. ಭಾರತದ ಮೊದಲ ಸ್ಯಾಟಲೈಟ್ ಯಾವುದು? ಭಾರತದ ಮೊದಲ ಸ್ಯಾಟಲೈಟ್ ಯಾವುದು? ಭಾರತದ ಮೊದಲ ಸ್ಯಾಟಲೈಟ್ ಯಾವುದು? ನವೀನ್ ಹಾಯ್ ಬಣ್ಣದಲ್ಲಿ. ಅರ್ಜುನ್ ಮುತ್ತಾಗಿ ಬರ್ತೀರಿ. ಹಾಯ್ ಅರ್ಜುನ್ ಮುತ್ತಾಗಿ, ಹೇಗಿದ್ದೀರಾ? ಇಂದಿರಾ ಬಾಯಿ ಅಂತಿದ್ದಾರೆ. ಸರಿಯಾದ ಉತ್ತರ. ಅದು ಆಲ್ರೆಡಿ ಕೊಟ್ಟಾಯಿತು ಬ್ರೋ ಅವರು. ಭಾರತದ ಮೊದಲ ಸ್ಯಾಟಲೈಟ್ ಯಾವುದು? ಮುತ್ತಾಗಿ ಅವರೇ ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಯಾರೆಲ್ಲ ಸ್ಕ್ರೀನಿಗೆ ಒಂದು ಡಬಲ್ ಟ್ಯಾಪ್ ಮಾಡಲಿಲ್ಲ ಪ್ಲೀಸ್ ಡಬಲ್ ಟ್ಯಾಪ್ ಮಾಡಿ. ಆರ್ಯಭಟ ಸರಿಯಾದ ಉತ್ತರ. ಮುದ್ದು ಬರಲಿಲ್ಲ. ಮುದ್ದು ಬೈಜೀರಿ, ಮುದ್ದು ಲೆಜ್ಜೇರು, ಆರು ಲೆಜ್ಜೇರು, ಅವಿರ ಮೇರ್ಲ, ರಕ್ಷಿತ್ಲ. 1998ರ ಅಣುಸ್ಫೋಟದ ಹೆಸರೇನು? 1998ರ ಅಣುಸ್ಫೋಟದ ಹೆಸರೇನು? ಮಿಸ್ಸಿಂಗಾ? ಅಕಲ್ಪುರ ಬಿಸಿ ಪುನಃ ಬರ್ಪುಜಾರ ಅಂಚೆ ಅವರವರ ಬರ್ಪೇರು, ಅವರ ಬರ್ಪುಜಾರ. ನನ್ನ ಬರಲಿಲ್ಲ ಯಾವ ಪಂಡ್ರೆ ಅಪ್ಜಿ ಲಾಸ್ಟ್ ಗನ ಯಾರು ಬರ್ಪೇರು ಅವರ. ಕನ್ನಡ ಮೊದಲ ಮೂವಿ, ಕನ್ನಡದ ಮೊದಲ ಮೂವಿಯಾ? ಅದು ಗೊತ್ತಿಲ್ಲ ನನಗೆ. ನನ್ನ ಹತ್ರ ಕೇಳಬೇಡಿ ನೀವು, ನನಗೆ ಗೊತ್ತಿಲ್ಲ ಉತ್ತರ. ನಾನು ಅಲ್ಲಿ ಚಾಟ್ GPT ನೋಡಿ ಕೇಳುವುದು ಟೈಮ್ ಪಾಸಿಗೋಸ್ಕರ. 1998ರ ಅಣುಸ್ಫೋಟದ ಹೆಸರೇನು? ನಿಮ್ಮ ಹತ್ರ ಕ್ವಶನ್ ಇದ್ರೆ ನೀವು ಕೇಳ್ತಾ ಹೋಗ್ಬೇಕು ಒಂದೊಂದು ದಿನ. ಅವರೆಲ್ಲ ಉತ್ತರ ಕೊಡ್ತಾರೆ, ಬಾಕಿ ಅವರು ಇದ್ದವರು. ನ್ಯೂಕ್ಲಿಯರ್ ತಪ್ಪು. ಅರ್ಜುನ್ ಮುತ್ತಾಗಿ ಅವರು ಒಂದು ಸಾಂಗ್ ಹೇಳಿ, ಜಾನಪದ. ಓಕೆ, ಹೊಟ್ಟೆಯಲ್ಲಿ ಬಾಯಿ ಪಕೋಡ, ಚಾಯ್ ಪಕೋಡ ಖಾಲಿ ಆಯ್ತು, ಊಟಕ್ಕೆ ಕರಿತಾ ಇದ್ದಾರೆ ಅಣ್ಣ. ಓಕೆ ಓಕೆ ಓಕೆ, ಊಟ ಮಾಡಿ ಆಯ್ತಾ. ಥ್ಯಾಂಕ್ ಯು ಆಯ್ತಾ. ಅನಿಲ್ ಬ್ರೋ ಒಂಜಿ ಹೆಲ್ಪ್ ಪ್ಲೀಸ್.
ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನಿಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಳೆ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಒಳ್ಳು ಒಣಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಒಳ್ಳು ಒಣಕೆಯ ನುಂಗಿ ಕಲ್ಲು ಗೂಟವ ನುಂಗಿ, ಮೆಲ್ಲಲು ಬಂದ ಮುದುಕಿಯನ್ನೇ ನಲ್ಲು ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಲಿ ನುಂಗಿ, ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಲಿ ನುಂಗಿ, ಮಗ್ಗದಲ್ಲಿರುವ ಅನ್ನನನ್ನೇ ಮನೆಯೂ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಗುಡ್ಡ ಗವಿಯನ್ನು ನುಂಗಿ ಗವಿಯೋ ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿಯೋ ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ ನನ್ನೇ ನುಂಗಿತ್ತ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಯಾ ಪೋಖ್ರಾನ್ is the right answer bro. Pokhran 2 Pokhran 2 is the right answer. ಅಶ್ವಿನಿ ಸೂಪರ್ ಬಂದಿದೆ, ಥ್ಯಾಂಕ್ ಯು ಅಶ್ವಿನಿ ಅವರೇ. ಅನಿಲ್ ಗೌಡ CSK, ಚೆನ್ನೈ ಸೂಪರ್ ಕಿಂಗ್ಸ್. ಹೌದು, ತಾಲಾ ಫಾರ್ ಎ ರೀಸನ್ ಅಂತ. ತಾಲಾ ಇಲ್ಲಲ್ಲ ಈಗ, ಅವ ಕ್ರಿಕೆಟ್ ಆಡ್ತಾ ಇಲ್ಲಲ್ಲ, ಟೀಮಲ್ಲಿಲ್ಲ. ಇವ್ರದ್ದು 42ಕ್ಕೆ 2 ವಿಕೆಟ್ ಹೋಗಿದೆ ಮಾರ್ರೆ. ಅರೋರ ಇದ್ದಾರೆ, ರಾಯ್ ಇದ್ದಾರೆ, ರಹಾನೆ ಔಟ್ ಆದ. ಅವಲ್ಲ ಮಕ್ರಮ್ ಔಟ್ ಆದ, ಮಾರ್ಷ್ ಔಟ್ ಆದ. ರಿಷಬ್ ಪಂತ್ ಇದ್ದಾನೆ, ಮತ್ತೆ ಬಡೋಣಿ ಇದ್ದಾನೆ. ಬಡೋಣಿ ಈರ್ನ ಕ್ವೆಶನ್ ಪೂರ ಗೂಗಲ್ ತೋಂದುಪುಂಡು ತೋಡಾಪುಂಡು ಅಂದಿ. ನೆಕ್ಸ್ಟ್ ಕ್ವೆಶನ್ ಬೇಕಾ? ಉಂಟು, ನಮ್ಮ ಹತ್ರ ಕ್ವೆಶನ್ ಉಂಟು. ವಿಶ್ವ ಆರೋಗ್ಯ ಸಂಸ್ಥೆಯ ಹೆಡ್ ಕ್ವಾರ್ಟರ್ ಎಲ್ಲಿದೆ? ವಿಶ್ವ ಆರೋಗ್ಯ ಸಂಸ್ಥೆಯ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಅಶ್ವಿನಿ ಸಿಸ್ ಒಂಜಿ ಹೆಲ್ಪ್ ಪ್ಲೀಸ್ ಬಣ್ಣದಲ್ಲಿ. ಅಶ್ವಿನಿ USA. ಅದು ಯಾವ ನಗರದ ಹೆಸರು ಹೇಳಿ. ನ್ಯೂಯಾರ್ಕ್ ತಪ್ಪು. ಅನಿಲ್ ಗೌಡ ಕ್ಲಾಸ್ ಟಾಪರ ಅಂತಿದ್ದಾರೆ. ಆಗಿರ್ಬೋದು. ಲಂಡನ್ ತಪ್ಪು. ಜಿನೆವಾ ಇಸ್ ದ ರೈಟ್ ಆನ್ಸರ್. ಎಸ್, ಯಾವುದು ಕರೆಕ್ಟ್? ಜಿನೆವಾ ಇಸ್ ದ ರೈಟ್ ಆನ್ಸರ್. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಸುರೇಂದ್ರಣ್ಣ ಬಂದಿರು. ಹಾಯ್ ಸುರೇಂದ್ರ ಬ್ರೋ.
ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಊಟ ಆಯ್ತಾ ನಿಮ್ಮದು? ಏನು ವಿಶೇಷ ಮತ್ತೆ? ಗುಡ್ ಈವ್ನಿಂಗ್. ಹಾ ಬಣವಲ್ಲರೇ ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್ ಎಲ್ಲರಿಗೂ ಗುಡ್ ಈವ್ನಿಂಗ್. ಎಂತ ಮಾಡ್ತೀರಿ? ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಜನ ಎಲ್ಲ ಕಮ್ಮಿ ಆಗಿದ್ದಾರೆ ಈಗ. ಪ್ರತಿಭಾ ಪಾಟೀಲ್ ಅಂತಿದ್ದಾರೆ, ತಪ್ಪು. ಲೈಕ್ ಡನ್ ಅಂತಿದ್ದಾರೆ, ತಪ್ಪು. ಹಾಂ, ಥ್ಯಾಂಕ್ ಯು. ಭಾರತದ ಮೊದಲ ಮಹಿಳಾ ರಾಜ್ಯಪಾಲ ಯಾರು? ರಾಜ್ಯಪಾಲೆ ಅನಿಲ್ ಗೌಡ ನಗಾಡ್ತಾ ಇದ್ದಾರೆ. 30 ಲೈಕ್ಸ್ ಟಾರ್ಗೆಟ್. ಹೌದೌದು, 30 ಆಗ್ತಿಲ್ವಾ ಅಂತ ಕಾಣ್ತದೆ. ಗೂಗಲ್ ತೂಕ ಅಂದರೆ ತುಲೆ 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 ಗೂಗಲ್ ತುಲೆ ಉತ್ತರ ಕೊರಲೆ. ಗೂಗಲ್ ತುಲೆ, ಚಾರ್ಜ್ ಬಿಟ್ಟು ತುಲೆ, ಓಲ್ಲ ತುಲೆ ತೊಂದರೆ ಹೆಚ್ಚು. ಲೈಕ್ ಡನ್ ತಪ್ಪು. ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿದ್ದೀರಿ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸರೋಜಿನಿ ನಾಯ್ಡು ಇಸ್ ದ ರೈಟ್ ಆನ್ಸರ್. ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಸರೋಜಿನಿ ನಾಯ್ಡು, ಭಾರತದ ಮೊದಲ ರಾಜ್ಯಪಾಲೆ. ಯಾವ ವರ್ಷದಲ್ಲಿ ಯಾರು ಲೈಕ್ ಕೊಡಬಾರ್ದಾ? ದೊಡ್ಡ ತಪ್ಪು ಅಂತಿದ್ದಾರೆ. ಇಲ್ಲ 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 ಮಾರೆ. ರಿಡಲ್ಸ್ಗೇನೆ ರಿಡಲ್ಸಾ? ರಿಡಲ್ಸ್ ಬರ್ಪುಣಜಿ ಗೊತ್ತಿಜ್ಜಿ ತೂಪೆ ಮಕ್ಕಳು ಕೊರಿಯಡ್ಡೆ ಅನ್ಕೇನೆ. ನವೀನ್ ಹೇ ಬರೋದಿಲ್ಲ. ಕೇಳ್ನೆ ಕೇಳ್ನೆ. ಓಕೆ. ಬಾಯಿ ಇಲ್ಲದೆ ಮಾತಾಡುತ್ತೇನೆ, ಕಿವಿ ಇಲ್ಲದೆ ಕೇಳುತ್ತೇನೆ, ಗಾಳಿಯಿಂದ ಉತ್ತರ ಕೊಡ್ತಿದ್ದೆ ಮಾರ ಸಂತೆ. ಒಂದು ನಿಮಿಷ ಅಂತಲೇ ಹೆಂಗೆ ಉತ್ತರ ಗೊತ್ತು ಬಿಡತ್ತ ಮಾರ ಅವ್ರಿಗೆ. ಓಕೆ. ಬಾಯಿ ಇಲ್ಲದೆ ಮಾತಾಡುತ್ತೇನೆ, ಕಿವಿ ಇಲ್ಲದೆ ಕೇಳುತ್ತೇನೆ, ಗಾಳಿಯಿಂದ ಮಾತ್ರ ಬದುಕುತ್ತೇನೆ, ನಾನು ಯಾರು? ಬ್ರೋ, ಹಾಡು ಹಾಡಬೇಕು ನೀವು ವೈಟಿ ನೋಡಿಕೊಂಡು. ಹಾಡೊಂದ ಹಾಡಬೇಕು ನೀವು ವೈಟಿಯನ್ನು ನೋಡಿಕೊಂಡು. ಇಷ್ಟವರೆಗೂ ಆನ್ಸರ್ ಮಾಡಿದ್ದೀನಿ. ಹೌದೌದು, ಥ್ಯಾಂಕ್ ಯು. ಆಯಿತಾ, ತುಂಬ ಹೃದಯ ದನ್ನ. ಈ ಉಲ್ಲನ ಮಾರ ಒಂದು. ಬಾಯಿ ಇಲ್ಲದೆ ಮಾತಾಡುತ್ತೇನೆ, ಕಿವಿ ಇಲ್ಲದೆ ಕೇಳುತ್ತೇನೆ, ಗಾಳಿಯಿಂದ ಮಾತ್ರ ಬದುಕುತ್ತೇನೆ, ನಾನು ಯಾರು? ಕರೆಕ್ಟ್ ಅವು ಆತತ್. ಅಶ್ವಿನಿ ಅಕ್ಕ ಓಡೆ ಬಾರಿ. ಬಾಯಿ ಇಲ್ಲದೆ ಮಾತಾಡುತ್ತೇನೆ, ಕಿವಿ ಇಲ್ಲದೆ ಕೇಳುತ್ತೇನೆ, ಗಾಳಿಯಿಂದ ಮಾತ್ರ ಬದುಕುತ್ತೇನೆ. ಮಂತೇಶ್ ಚಿಗಾರಿ ಬರ್ತೀರ. ಹಾಯ್ ಮಂತೇಶ್ ಚಿಗಾರಿ, ವೆಲ್ಕಮ್ ಟು ಲೈವ್. ಎಂಚೊಳ್ಳೆ, ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮೀನು ತಪ್ಪು. ಬಾಯಿ ಇಲ್ಲದೆ ಮಾತಾಡುತ್ತೇನೆ, ಕಿವಿ ಇಲ್ಲದೆ ಕೇಳುತ್ತೇನೆ, ಗಾಳಿಯಿಂದ ಮಾತ್ರ ಬದುಕುತ್ತೇನೆ, ನಾನು ಯಾರು? ಲೈಕ್ ಡನ್.
ಟಿ ವಿ ತಪ್ಪು. ಮೀನು ಥ್ಯಾಂಕ್ ಯು ತಪ್ಪು. ಸರಿಯಾದ ಉತ್ತರ ಕೊಡಿ. ದಾದಿ ಟೆಲಿಫೋನಿ ಉತ್ತರ ಕೊರಲಿ. ಉತ್ತರ ಕೊಡಿ ಮಾರ್ಯಾರ, ಉತ್ತರ ಕೊಡಿ. ನೀವು ಎಂಥದ್ದು ತಿಳಿಯುವುದು? ಡಾಗ್ ಅಲ್ಲ ಡಾಗ್ ಅಂದರೆ ನೋಡಿ, ಬಾಯಿ ಇಲ್ಲದೆ ಮಾತಾಡುತ್ತೇನೆ. ಡಾಗಿಗೆ ಬಾಯಿ ಉಂಟಲ್ಲ, ಅಂದರೆ ಒಂದು ಸೌಂಡ್ ಉಂಟು ಅಂತ ಲೆಕ್ಕ. ಕಿವಿ ಇಲ್ಲದೆ ಕೇಳುತ್ತೇನೆ ಅಂದರೆ ಕಿವಿ ಇಲ್ಲದಿದ್ರೂ ಕೇಳ್ತದೆ ಅದು. ಗಾಳಿಯಿಂದ ಮಾತ್ರ ಬದುಕ್ತದೆ. ಆಪ್ಷನಾ? ಆಪ್ಷನ್ ಕೊಂಡ ರಿಡಲ್ಸ್ ಮಜಾ ಇಚ್ಚಿ. ಆಪ್ಷನ್ ಕೊರ್ಪಿಲಾಕಚ್ಚಿ. ಓಕೆ, ರೆಡ್ನೆ ರಿಡಲ್ಸ್ ಪೋಯಿ ನಿಕ್ಲೆಗೆಲ್ಲ ಗೊತ್ತಿತ್ತಿನ ಪಲ್ಲೆ ಬೊಕ್ಕ ಕೇನುವೇನು. ನೀನು ತೆಗೆದುಕೊಂಡದ್ದು ಎಷ್ಟು, ನೀನು ಹಿಂದೆ ಬಿಟ್ಟದ್ದು ಹೆಚ್ಚಾಗುತ್ತದೆ. ಅದು ಏನು? ನೀನು ತೆಗೆದುಕೊಂಡದ್ದು ಹೆಚ್ಚು, ನೀನು ಹಿಂದೆ ಬಿಟ್ಟದ್ದು ಹೆಚ್ಚಾಗುತ್ತದೆ. ಅದು ಏನು? ಫಸ್ಟ್ ಲೆಟರ್ ಪಲ್ಲೆ. ಫಸ್ಟ್ ಲೆಟರ್ ಕನ್ನಡಡ. ಈಕೋ ಇಸ್ ದ ರೈಟ್ ಆನ್ಸರ್. ಎಸ್, ಆರ್ನ ಚಾರ್ಜ್ ಬಿಡಿ ತೂ ಇಯರ್ ಅಂದ್. ಈ ಒಂಜಿ ಮಾರ ಈಗ ನಿಕ್ಕ ಖಾಲಿ ಐತಪ್ಪುದಾರ ಮಾತ್ರ ಗೊತ್ತು, ಪುನಃ ಬೊಕ್ಕದಲ್ಲ ಗೊತ್ತಿಜ್ಜ. ನೀನು ತೆಗೆದುಕೊಂಡದ್ದು ಹೆಚ್ಚು, ನೀನು ಹಿಂದೆ ಬಿಟ್ಟದ್ದು ಹೆಚ್ಚಾಗುತ್ತದೆ. ಅದು ಏನು? ಅಶ್ವಿನಿ ಸಿಸ್ ಒಂದು ಹೆಲ್ಪ್ ಪ್ಲೀಸ್ ಬಂದಿಲ್ಲ. ಜಾಸ್ತಿ ತಿಂಡ ಜಾಸ್ತಿ ಪೋಪು. ಅಯ್ಯೋ ನೆಟ್ವರ್ಕ್ ಪ್ರಾಬ್ಲಮ್ ಏನಿಗೆ ಎನ್ನ ಇರ್ನನ. ಓಕೆ 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 ಅವಲ ಬಿಡ್ಪ್ಯಾನ್. ಮೂಜಿನ ಪ್ರಶ್ನೆ. ಕೀಲಿಗಳು ಇವೆ ಆದರೆ ಬಾಗಿಲು ತೆಗೆಯಲು ಆಗುವುದಿಲ್ಲ. ಅದು ಏನು? ಕೀಲಿಗಳು ಇವೆ ಆದರೆ ಬಾಗಿಲು ತೆಗೆಯಲು ಆಗುವುದಿಲ್ಲ. ಬೆಡ್ರೂಮ್. ಬೆಡ್ರೂಮ್ ಅಲ್ಲ ಮಾರ್ರೆ. ಕೀಲಿಗಳು ಇವೆ ಆದರೆ ಬಾಗಿಲು ತೆಗೆಯಲು ಆಗುವುದಿಲ್ಲ ಅಂತ. ಅದೊಂದು ರಿಡಲ್ಸ್ ಮಾರಿ. ನೀವು ಏನಾದರೂ ಹೇಳಬೇಕು ಅದಕ್ಕೆ ಉತ್ತರ ಸರಿಯಾದ. ಒಗಟುಗಳಿಗೆ ಉತ್ತರ ಕೊಡಿ. ಹಾಂ ಸಂಪತ್ತು. ಓಕೆ ಬರೀರಿ. ಓಕೆ ಕಂಟ್ರೋಲ್ ಅನಿಲ್ ಬ್ರೋ. ಬನ್ನಿ ಜನರೇ, ಯಾರೆಲ್ಲ ಲೈವಲ್ಲಿ ಇದ್ದೀರಾ ಪ್ಲೀಸ್ ಲೈವ್ ಒಂದು ಲೈಕ್ ಕೊಟ್ಟು ಸಪೋರ್ಟ್. ಅಶ್ವಿನಿ ಮೂಗುತಿ ಮಾಡೋದಿಲ್ಲ ತಪ್ಪು. ಕಾಸೊಂಜಿ ಜಿಬೊಕ್ಕ ಓ ಹೆಲ್ಪ್ ಲಾ ಉಂಡು ಅನ್ನೋದಿಲ್ಲ. ಅರೆಗೆ ಕಾಸು ಬರ್ಚಪ್ಪ, ಅರೆಗೆ ಸಬ್ಸ್ಕ್ರೈಬ್ ಅನ್ಪೇರ ಆತೆ. ಕಾಸು ನನ್ನ ನೆನಪಂಡು ಮಾರೆ. ಇನ್ನೊಂದು ಕಾಸ್ತ ನೆನಪುಂಡದ. ಒಂಚೂರು ತೋಡಮ್ಮ ಬಾರಿ ಬಂಗೋಡುಲ್ಲೆ. ಬನ್ನಿ ಜನರೇ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ.
ಪಿನ್ಡ್ ಐ ಡಿ ಕನೆಕ್ಟ್ ಅದು ಸಬ್ಸ್ಕ್ರೈಬ್ ಮನ್ಪಲೆ ಪ್ಲೀಸ್. ಅಂದ್ಯ ಪಿನ್ ಐ ಡಿಗೆ ಒಂಜಿ ಸಬ್ಸ್ಕ್ರೈಬ್ ಮನ್ಪ ವಾರೆಗೆ. ಅವನು ಪಿನ್ ಮಂತದ ಕ್ಯಾಚಿ ಮಾಡೋದು ಐಕ್ ಊರಿಗೆ ಬಂದಾಗ ನೆನಪು ಆಪುನ ಅಂದಿಯೇ ಹೆಂಗಿತ್ತ ನೆನಪಾಯಿ ಮರ ಸತ್ಯ ಈ ಕಾಸಂದು ಬಂದ ಇದು ನೆನಪಿದ್ದಾನ ಆಯ್ತಾ ಬೊಕ್ಕದಾದ ಈ ನೆನಪು ಬಂತು ಕೊರೋಡಿ ಪಣ್ಣ ಹೆಂಗೆ ಗೊತ್ತು ಪುನಃ ಹೆಂಗೆ ಊರು ಬಂದಾನೆ ಅರ್ಜೆಂಟ್ ಉಪ್ಪುನು ಬೊಕ್ಕ ಪಲ ಆತ ಅರ್ಜೆಂಟ್ ಉಪ್ಪುಜದ ಊರು ಪಿನ್ ಐ ಡಿಗೆ ಕನೆಕ್ಟ್ ಆಗಿ ಯಾವುದು ಅಲ್ಲ ಅರ್ನೊಂಜಿ ಪಿನ್ ಐ ಡಿ ಉಂಡತ್ತೆ ನಾನು ಪಿನ್ ಮಂತದ ಕ್ಯಾಚ್ ಮಾಡದು ಅರೆ ಒಂಜಿ ಸಬ್ಸ್ಕ್ರೈಬ್ ಅನ್ಪಾವ. ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮನ್ನ ಕನ್ನ ಸತ್ಯ ಕರಿಯಜ್ಜ. ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ. ಓಕೆ ಓಕೆ ಕನೆಕ್ಟ್ ಆಗ್ತೇನೆ. ಓಕೆ ಪಂಚವರ್ಣದ ಮನ್ನ ಕನ್ನು ಸತ್ಯ ಕರಿಯಜ್ಜ ಕೊರಗ. ಸರಿಯಾದ ಉತ್ತರ ಪಿಯಾನೋ. ಎಸ್. ಎಲ್ಲಿ ಹುಡುಕಿದ್ದೀರಿ ಮಾರ್ರೆ? ಎಲ್ಲಿ ಹೋಗಿ ಹುಡುಕಿದ್ದು? ಚಾರ್ಜ್ ಬಿಟ್ಟಿಯಲ್ಲ ಅಲ್ಲ ಬೇರೆ ಎಲ್ಲಿಯಾದರೂ ಗೂಗಲಲ್ಲಿ? ಓಕೆ. ಒಂದೇ ಸ್ಥಳದಲ್ಲಿ ಇದ್ದರೂ ಜಗತ್ತಿನ ಸುತ್ತಲೂ ಹೋಗುತ್ತೇನೆ ಅದೇನು? ಒಂದೇ ಸ್ಥಳದಲ್ಲಿ ಇದ್ದರೂ ಜಗತ್ತಿನ ಸುತ್ತಲೂ ಹೋಗುತ್ತೇನೆ ಅದೇನು? ದಾದಾ ಅವು ಪಿಯಾನೋ ಪಿಯಾನೋ ಟಿನ್ 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 ಏತು ಕೀಲುಂಡ ತೇಟ್ ಅಂಡ ಬಾಕಿಲ್ದೆ ಪೆರಾಪು ಚೆಂಚ ಕೀಲಿ ಕೀಲಿ. ಸೂರ್ಯ ಅಲ್ಲ. ನಮಸ್ತೆ ಗೇಮರ್ಸ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನಿಗೆ. ಧನ್ಯವಾದಗಳು ನಿಮಗೆ. ಡಬಲ್ ಟ್ಯಾಪ್ ಪ್ಲೀಸ್. ನಮಸ್ತೆ ನಮಸ್ತೆ. ಚಾರ್ಜ್ ಬಿಡಿದ ಆನ್ಸರಾ? ಓ ಅಂದು 30 ಲೈಕಾ? 30 ಲೈಕ್ ಆಪುಂಡ ಗೊತ್ತಿಜ್ಜಿ ತೂಗೋಡು ನನ್ನ ಆಂಡ ಇಜ್ಜದೆ ನನ್ನ ಒಂಜಿ ಬೋಡದೆ ಮಲ್ಲೆಜ್ಜಿ ನನ್ನ 15 ನಿಮಿಷ ಉಂಡು ಆತ ಬರ್ತು ಕೊಲ್ಲುಗ ಬೊಕ್ಕ ಪೋಯ್ ಯಾವ ಇಂದು ಬರ್ಚಿ ಕೀಲಿಕಾಯಿಲೆ ಬರ್ಚಿ ದಾನ ಬರ್ಚಿ ಇನ್ನಿತ್ತ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ನಮ್ಮದು ಇದಾಯಿತು ಸಾಕು. ಕ್ವಶ್ಚನ್ ಮಾರ್ಕ್ ಸಾಕು. ಇನ್ನು ಮಾತಾಡುವ ಏನು ಎನ್ನು ಎನ್ನುವ ಮೈಂಡ್. ಹೌದು ಮೈಂಡ್ ಅಲ್ಲ ಸಾಕು ಮಾರ್ರೆ, ಬೋರ್ ಆಯಿತು ಅಲ್ವಾ? ಉತ್ತರ ಕೊಟ್ಟು ಕೊಟ್ಟು ಕೊಟ್ಟರು ಬೋರ್ ಆಗಿಲ್ವ ನಿಮಗೆ? ಬನ್ನಿ ಬನ್ನಿ ಜನರೇ, ಯಾರೆಲ್ಲ ಲೈವ್ ಮಾಡಿದ್ದೀರಾ ಪ್ಲೀಸ್ ಲೈವ್ಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಅನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕುಹು ಕುಹು ಕೋಗಿಲೆ ಚಿಲಿಪಿಲಿ ಪಕ್ಕಿಲೆ ಪೊಸರಾಗಲು ನಾಡಲೆ ವಸಂತ ಕಾಲೋಡು. ಅದು ಸ್ಟ್ಯಾಂಪ್ ಸ್ಟ್ಯಾಂಪು. ಕ್ವಿಜ್ ಸ್ಟಾಪ್ ಆಯ್ತು. ಓಕೆ ಕ್ವಿಜ್ ಸ್ಟ್ಯಾಂಪ್, ಅದು ಸ್ಟ್ಯಾಂಪು, ಪೋಸ್ಟ್ ಸ್ಟ್ಯಾಂಪು. ಒಂದೇ ಕಡೆಯಲ್ಲಿ ಇರ್ತೇನೆ ಅಂದರೆ ನೋಟ್ ಇದರಲ್ಲಿ ಇರ್ತಾರೆ, ಅದೆಲ್ಲ ಕಡೆ ಹೋಗ್ತದೆ ಅಂತ. ದುಬೈಯಲ್ಲಿ ಈಗ 8:41 ಗಂಟೆನಾ? ಹೌದು ಮಾರೆ, ನಿಮಗೆ ಗೊತ್ತಾಯಿತು. ನೀವು ದುಬೈಯಲ್ಲೇ ಇದ್ದೀರಾ ಅಂತಲ್ಲ. ನಾನು ಹೇಳಿದ ಸಾಂಗ್ ಆಡಿ, ನೀವು ಎಂಥ ಸಾಂಗ್ ಹೇಳಿದ್ರಿ? ಅದು ಗೊತ್ತಿಲ್ಲದೆಲ್ಲ ಕೇಳಬೇಡಿ, ನನಗೆ ಗೊತ್ತಿಲ್ಲ ಅಲ್ಲ. ಈ ಭೂಮಿ ಬಣ್ಣದ ಬುಗರಿ ಆ ಶಿವನೇ ಚಾಟಿಕನು. ಇಲ್ಲಿ 10:10. ಹೌದು, ಲೈವ್ಗೆ ಹೋಗ್ತೀನಿ ಇವಾಗ ಹೇಳ್ತೀನಿ. ಓಕೆ ಹೇಳಿ ಹೇಳಿ. ಯಾವುದು? ಟೆಲಿಫೋನ್ ಗೆಳತಿ ಆಡ್ಬೋದು.
ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್, ಕಣ್ಣ ಮುಚ್ಚೆ ಗಾಡೆ ಗೂಡೆ ಯಾಕಮ್ಮ. 2 ತಾಸು ಹಿಂದೆ ಇದ್ದೀರಾ? ಹೌದು, 1.5 ತಾಸು, 1.5 ತಾಸು, 1.5 ಅವರ್. ಕಣ್ಣು ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ. ಹೂ ಅಂತವ ಹೂ ಅಂತವ, ಅದು ಗೊತ್ತಿಲ್ಲ ಮಾರೆ. ಹೂ ಅಂತವ ಹೂ ಅಂತವ, ಅದು ಗೊತ್ತಿಲ್ಲ. ಹಾಗೆಲ್ಲ ನನಗೆ ಸಾಂಗ್ ಬರಲ್ಲ ಬ್ರೋ. ನಾನು ಸ್ವಲ್ಪ ಸ್ವಲ್ಪ ಗೊತ್ತಿದ್ದದನ್ನ ಮಾತ್ರ ಆಡುದು ಮಾರೆ. Direct talks between Israel and Lebanon to start next week. Access report. ರಾಗಿ ಹೊಲದಂಗೆ ಯಾಕೆ ಗುಡಿಸಲು, ಅದೆಲ್ಲ ಗೊತ್ತಿಲ್ಲ ಬ್ರೋಸ್. ಪ್ಲೀಸ್ ನೀವು ಕೇಳಬೇಡಿ ಅದನ್ನೆಲ್ಲ, ಆಯಿತಾ? ಅಂಥ ಸಾಂಗ್ ಎಲ್ಲ ನನಗೆ ಬರೋದಿಲ್ಲ. ರಾಗಿ ಹೊಲದಾಗೆ ಯಾಕೆ ಗುಡಿಸಲು, ಕರೆಕ್ಟ್. ಅದು ಯಾಕೆ ಗುಡಿಸಲು ಮಾಡಿದ್ದು? ತೆಗೀರಿ ಅದನ್ನು. ಅಲ್ಲಿ ರಾಗಿ ಬೆಳೆಯೋದು ಬೇಡವಾ? ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ, ತಿರುಗಿ ನಾ ಹೇಗೆ ನೋಡಲಿ ನಿನ್ನ. ವೈಟಿ ನೋಡಿ ಹಾಡಿ, ನೋಡ್ಬೋದು ಮಾರೆ, ಆದರೆ ಹಾಡುದು ಹೇಗೆ? ಹಾಡಲಿಕ್ಕೆ ಬರಬೇಕಲ್ಲ. ಹಾಡಲಿಕ್ಕೆ ಬರಬೇಕಲ್ಲ. ರಾಗವೇ ಇಲ್ಲ, ರಾಗವೇ ಗೊಂತಿಲ್ಲ. ಹಂಗಾರೆ IPL ಅಲ್ಲಿ ಟೈಮಿಂಗ್ಸ್ 5 ಗಂಟೆಗೆ ಶುರು ಆಗುತ್ತೆ. ನನಗೆ ಈ ಥರ ಎಲ್ಲ ತಿಳಿಯೋದು ಇಷ್ಟ. ಹೌದಾ? ಓಕೆ, ವೆರಿ ಗುಡ್ ವೆರಿ ಗುಡ್. ಹಾಗೆಲ್ಲ ತಿಳಿಬೇಕು, ಕರೆಕ್ಟ್. ಹೌದು, ಇಲ್ಲಿ 5 ಗಂಟೆಗೆ ಶುರು ಆಗ್ತದೆ, ಅಲ್ಲಿ 6:30 ಅಲ್ವಾ? ಕರೆಕ್ಟ್. ಈಗ 73ಕ್ಕೆ 3 ವಿಕೆಟ್ ಹೋಗಿದೆ, 8 ಓವರ್ ಆಯಿತು. ನಮ್ಮ ಬಡೋನಿ ಆಡ್ತಾ ಇದ್ದಾರೆ, ಪಂಟ್ ಔಟ್ ಆದ. ಒಂದು ಸಲ ಕೇಳಿ, ಗೊತ್ತಿಲ್ಲ. ಒಂದು ಸಲ ಕೇಳಿ ಅಲ್ಲ, ಇನ್ನೊಮ್ಮೆ ಆಡ್ತೇನೆ ಆಯ್ತು. ಎಂತ ಅದು ಹೆಸರೇನು? ರಾಗಿ ಹೊಲದಾಗೆ ಯಾಕೆ ಗುಡಿಸಲು, ಅದು ಕಷ್ಟ ಮಾರ್ರೆ. ಅದಕ್ಕೆ ಉತ್ತರ ಕನ್ನಡದ ಸಾಂಗ್ ಎಲ್ಲ ಕಷ್ಟ ಆಗ್ತದೆ, ಗೊತ್ತಿಲ್ಲ. ರಾಗಿ ಹೊಲದಾಗೆ ಯಾಕೆ ಹಾಡು, ರಾಗಿ ಹೊಲದಾಗೆ ಯಾಕೆ ಗುಡಿಸಲು, ರಾಗಿ ಹೊಲದಾಗೆ ರಾಗಿ ಹೊಲದಾಗೆ ಯಾಕೆ ಗುಡಿಸಲು. ಜೀನ್ಸ್ ಪ್ಯಾಂಟಾ? ಜೀನ್ಸ್ ಪಂತ್. ಧನು ಉಚ್ಚಿಲ್ ಬರ್ತೀರಿ. ಹಾಯ್ ನವೀನ್ ಬ್ರೋ ಅಂತಿದ್ದಾರೆ. ಹಾಯ್ ಧನು ಉಚ್ಚಿಲ್ ರವರೇ, ವೆಲ್ಕಮ್ ಟು ಲೈವ್. ಎಂಚ ಒಳ್ಳೇರು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ ಒಣ ಸಂಡೇ ದಾನೆ ಸ್ಪೆಷಲ್, ಬಾರಿ ಅಪರೂಪ ಬ್ರೋ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಹಿಂದು.
ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಲಾ 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 ಲಾ. ಜೊತೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ನಾನಾ. ಐ ಗೇಮಿಂಗ್ ಹೊಸ ಹರುಷವ ತರುವೆನು ಇನ್ನು ಎಂದು. ಓ ಎಂತ ಮಾತಾಡಿದೆ ನೀ, ಎಂತ ಮಾತಾಡಿದೆ, ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಸವಿನುಡಿಯಲಿ ತನು ಹರಳಿತು, ಸವಿಗನಸಲಿ ಮನ ಕುಣಿಯಿತು. ಒಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ. ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಪಾಪ ಪಾಪ ನರ ನರ. ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ. ಹಾರಾಡುವ ಹರಗಿಳಿಗಳ ಮಾತಾಡಿಸಿ ಮುದ್ದಾಡುವ ಕಾಮನವಿಲ್ಲೇರುವ. ಜಾರುತಾನವಾಡುವ ಹಗಲು ಇರುಳು ಒಂದಾಗಿ ಹಾಡುವ. ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ನಾನು ಇಂದು. ಓಹೋ ಹೋ ಹೋ. ಥ್ಯಾಂಕ್ ಯು. ಅದು ಅಷ್ಟು ಪ್ರಾಕ್ಟೀಸ್ ಇಲ್ಲ, ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಸರಿಯಾಗ್ಬೋದು. ಥ್ಯಾಂಕ್ ಯು. ಗೇಮಿಂಗ್ ಇರುಷಿ ನಾಟ್ ಕೇಮ್ ಲೈಕ್ ಡನ್. ನವೀನನ್ನ ಕೇಶವನ್ನ ವೆಲ್ಕಮ್ ಟು ಲೈವ್ ಎಂಚೊಳ್ಳರೆ. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನ ಕಾವೆ. ಧನ್ಯವಾದಗಳು. ವನಸಾಂಡಿ ಬೊಕ್ಕ ಸುರೇಂದ್ರನ್ನೇ ಸೂಪರ್ ಮಂಡ್ಯ. ಥ್ಯಾಂಕ್ ಯು. ನವೀನನ್ನೇ ಹಾಯ್ ಪಣದಿದೆ. ಸುರೇಂದ್ರ ನೈಸ್ ಮಂಡ್ಯ. ಥ್ಯಾಂಕ್ ಯು ಸರ್. ಅಷ್ಟು ಪ್ರಾಕ್ಟೀಸ್ ಇಲ್ಲ, ಸ್ವಲ್ಪ ಟ್ರೈ ಮಾಡಿದೆ ಅಷ್ಟೇ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಸರಿ ಬರ್ಬೋದು. ಇನ್ನು ಊರಲ್ಲಿ ಹೋಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡುವಲ್ಲ, ಅಲ್ಲಿ ಸ್ವಲ್ಪ ಜೋರಾಗಿ ಬೊಬ್ಬೆ ಹೊಡೆಯಬಹುದು. ಇಲ್ಲೆಲ್ಲ ಬೊಬ್ಬೆ ಹೊಡಿಲಿಕ್ಕೆ ಆಗೋದು. ಇಟ್ಸ್ ಓಕೆ ಅಂತಿದ್ದಾರೆ. ಥ್ಯಾಂಕ್ ಯು. ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ, ಸೇರಿ ನುಡಿವಾ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ, ಸೇರಿ ನುಡಿವಾ. ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು. ನಿನ್ನ ಬಿಡಲಾರೆ ನಾನೆಂದಿರು. ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ, ಸೇರಿ ನುಡಿವಾ. ಆ ಬಾನರಲ್ಲಿ ಆ ಸೂರ್ಯನೆದುರಲ್ಲಿ ಇಂದಿನಿಂದ ನಾವೀಗ ಗಡಗಲ್ಲಿ ಒಂದಾಗಿ ಸವಿಯಾದ ಮಾತೊಂದ ನುಡಿವ. ಕತ್ತೆಗಳು ಬರ್ತಿದವ ಯಾಕೆ? ನಾನು ಓಡಿಸುವಾಗೆ ಕತ್ತೆಗಳನ್ನು ಓಡಿಸುವಾಗೆ ಆಗ್ತಾ ಅಂತ. ಈ ಸಂಜೆ ರಂಗಲ್ಲಿ ಈ ತಂಪು ಗಾಳಿಲಿ ಜೊತೆಯಾಗಿ ನಾವೀಗ ಶಂಕರನ ಎದುರಲ್ಲಿ ಇಂಪಾಗಿ ಹಿತವಾದ ಮಾತೊಂದ ನುಡಿವ.
ನೀನೇ ನನ್ನ ಪ್ರಾಣ ನನ್ನ ಮಧುರ ಪ್ರಣಯ ಗಾನ ನಿನ್ನ ಬಿಡಲಾರೆ ನಾನೆಂದಿಗೂ. ಥ್ಯಾಂಕ್ ಯು. ಆಯಿತು, ನಾನು ಇನ್ನು ಬಂದ್ ಮಾಡೋದು ಅಷ್ಟೇ, ಮತ್ತೆ ಯಾರು ಇಲ್ಲಲ್ಲ, ಸುಮ್ಮನೆ ಯಾಕೆ, ಹೌದಲ್ವಾ? ಒಂದು 10 ನಿಮಿಷ ಉಂಟು, 9 ನಿಮಿಷ ಉಂಟಾ? 9 ನಿಮಿಷ ಮುಗಿಸಿ ನಾನು ಹೋಗೋದು, ಎಲ್ಲೇ ಬರ್ಪೇವೆ. ಓಕೆ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ಸ್ ಅವೇ, ಸಪೋರ್ಟ್ ಮಾಡ್ತೀನಿ. ಆಯ್ತು, ಯಾರು ಇಲ್ಲದಾಗ ನಾವು ಪ್ರಾಕ್ಟೀಸ್ ಮಾಡೋದು. ನವೀನ್ ಮೆಣಸಿನಕಾಯಿ ಎಂತ ನೀವು ತುಳು ಕಲಿಯುವುದಾ? ಮೆಣಸಿನಕಾಯಿ ಅಂತ ಮನಸ್ಸು ಮಲ್ತಾರಾ? ಒನಸಾತನಾ? ಎಸ್, ಒನಸಾತಂಡು ಇರ್ನಾತಜೆ. ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೋಜುಗಾದ ಸೂಜು ಮಲ್ಲಿಗೆ ಓದು ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ವತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ವತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ನೋಡುಗಂದಿಗೆ. ಸ್ಕೋರ್ ನೋಡಿ ಬ್ರೋ. ಓಕೆ, ಸ್ಕೋರಾ 85ಕ್ಕೆ 3, 9.5 ಬಾಲ್ಗಳಲ್ಲಿ, 9.5 ಓವರ್ಗಳಲ್ಲಿ 85ಕ್ಕೆ 3. LSG ನೀಡ್ 61 ಬಾಲ್ 97 ರನ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಆಯಿತು, ಇನ್ನು ನಮ್ಮದು ಲೈವ್ ಎಂಡ್ ಮಾಡುವ ಟೈಮ್ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಂದು ಲೈವಿಗೆಲ್ಲಿ ಬಂದು ಯಾರೆಲ್ಲ ನನಗೆ ಸಪೋರ್ಟ್ ಕೊಟ್ಟಿದ್ದಾರಾ ಅವರಿಗೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ಬ್ಯಾಟ್ಸ್ಮನ್ ಯಾರು? ನಿಕೋಲಸ್ ಪೂರನ್ ಇದ್ದಾರೆ ಮತ್ತು ಬದೋನಿ ಇದ್ದಾರೆ. ಬದೋನಿ ಆಡ್ತಾ ಇದ್ದಾರೆ 23 ರನ್ಗಳಲ್ಲಿ, 23 ರನ್ ಮಾಡಿದ್ದಾರೆ 18 ಬಾಲ್ಗಳಲ್ಲಿ. ಭಾರಿ ಸ್ಲೋ ಆಡ್ತಾ ಇದ್ದಾರೆ. ಪೂರನ್ರವರು 8 ಬಾಲ್ಗಳಲ್ಲಿ 9 ರನ್ ಮಾಡಿದ್ದಾರೆ. ಸೊ ಪ್ರೆಷರಲ್ಲಿದ್ದಾರೆ ಅವರು. ಈಗ 60 ಬಾಲ್ಗಳಲ್ಲಿ 97 ರನ್ ಬೇಕು. ಅಷ್ಟೇನು ದೊಡ್ಡದೇನು ವಿಷಯ ಇಲ್ಲ ಪೂರನ್ ಇರುವವರೆಗೆ. ಪೂರನ್ ಔಟ್ ಆದರೆ ಹೋಯ್ತು ಮತ್ತೆ. ನೆಕ್ಸ್ಟ್ ಬ್ಯಾಟ್ಸ್ಮನ್ ಅದರ ನಂತರ ಅಬ್ದುಲ್ ಸಮಾದ್ ಇದ್ದಾರೆ, ಎಂ ಚೌಧರಿ ಇದ್ದಾರೆ, ಅವೇಶ್ ಖಾನ್ ಇದ್ದಾರೆ, ಮೊಹಮ್ಮದ್ ಶಾಮಿ ಇದ್ದಾರೆ, ದಿವಿಗೇಶ್ ರಾತಿ ಇದ್ದಾರೆ, ಪ್ರಿನ್ಸ್ ಯಾದವ್ ಇದ್ದಾರೆ. ರಮೇಶ್ ಅಣ್ಣ ಬಂದರು. ಅಣ್ಣ ನಿಮ್ಮ ಬಾಯಲ್ಲಿ ಒಂದು ಸಾರಿ ಸಂಗೊಳ್ಳಿ ರಾಯಣ್ಣನ ಸಾಂಗ್ ಕೇಳಬೇಕು ಅಂತ ಅನಿಸ್ತಾ ಇದೆ. ಇವತ್ತಂತಲ್ಲ, ಏನಿಲ್ಲ, ಒಂದು ದಿವಸ ಪ್ರಿಪೇರ್ ಮಾಡಿ ಹಾಡಿ ಅಣ್ಣ, ಯಾಕೆಂದರೆ ನಾವು ಕುರುಬರು. ಹೌದಾ? ಯಾವುದು ಹಾಡೋದು? ಹಾಡು ಗೊತ್ತಬೇಕಲ್ಲ. ಸಂಗೊಳ್ಳಿ ರಾಯಂದು ಯಾವುದು ಹಾಡು? ಸಂಗೊಳ್ಳಿ ಇಂಪ್ಯಾಕ್ಟ್ ಪ್ಲೇಯರ್ ಯಾರು? ಇಂಪ್ಯಾಕ್ಟ್ ಪ್ಲೇಯರು ಸಿದ್ಧಾರ್ಥ್. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಡಿಯೋ ಸಾಂಗ್. ಗಂಡು ಮಗನ ಯಾಕಂದೆ ನನ್ನವ್ವ ಸಾಂಗ್. ಏಕದಡಿ ಗಂಡು ಮಗನ ಯಾಕದದೆ ಗಂಡು ಆನ ಮಗ ಅದು ಅದರ ಸಾಂಗ. ಗಂಡು ಮಗನ ಯಾಕಾದೆ ನನ್ನವ್ವ ಯಾಕಾದೆ ಗಂಡು ಮಗನ ಗಂಡು ಮಗನ ಯಾಕ ಹಡದಿ ನನ್ನವ್ವ ಆತ.
ಇದರ ದಾಟಿಯಲ್ಲಿ ಒಂದು ತುಳು ಪದ್ಯ ಉಂಟು ಮಾರ್ರೆ, ಅದೇ ಅಂತ ಗೊತ್ತಿಲ್ಲ, ನೋಡೋಣ. ನೀವು ಹೇಳಿದ್ದು ಒಳ್ಳೇದಾಯಿತು, ಬರೆದು ಇಡುತ್ತೇನೆ, ಕಲಿಯುತ್ತೇನೆ ಆಯಿತಾ. ಅದು ಕೇಳಿದರೆ ಅರ್ಥ ಆಗ್ತಾನೆ ನನಗೆ. ಗಂಡು ಮಗನ ಯಾಕಾದೆ ಹಡದೆ ನನ್ನವ್ವ. ನಾಳೆ RCB RR ಮ್ಯಾಚ್ ಇದೆ. ಹೌದೌದು, ಎಲ್ಲರೂ ಬನ್ನಿ ಲೈವಿಗೆ ಆಯಿತಾ. ಲೈವಲ್ಲಿ ಮಾತಾಡೋಣ. ಇಂಪ್ಯಾಕ್ಟ್ ಪ್ಲೇಯರ್ ಗಂಡು ಮಗನ ಕಳೆದೆ ನನ್ನವ್ವ. CSಗೆ ಅಡ್ವಾಂಟೇಜ್ ಗೆದ್ರೆ. ಹೌದಾ, ಮೈ ಫಸ್ಟ್ ರಿಕ್ವೆಸ್ಟ್. ಓಕೆ ಬ್ರದರ್, ಅದು ಆ್ಯಕ್ಚುಲಿ ಅದೇ ಸಾಂಗ್ ತುಳುವಲ್ಲಿ ಉಂಟು, ಆದರೆ ಅದರ ಲಿರಿಕ್ಸ್ ಸಿಕ್ಕಿಲ್ಲ ಇನ್ನು. ಈಗ ನನಗೆ ಗೊತ್ತಾಯಿತು ಇದರದೇ ಡಬ್ಬಿಂಗ್ ಅಂತ. ನೀವು ಕೇಳಿದ್ದು ಒಳ್ಳೆಯದಾಯಿತು. ನಮಗೆ ಪ್ರಾಕ್ಟೀಸ್ ಮಾಡ್ತೇವೆ ನಾಳೆ ಅಲ್ಲ, ಇನ್ನು ಬರುವ ವಾರ ಪ್ರಾಕ್ಟೀಸ್ ಮಾಡಿ ಹಾಡ್ತೇವೆ ಆಯಿತಾ. ಓಹೋ ಮುದ್ದುಶ್ರೀ ಅವರೇ, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಲೈಕ್ ತಿಕ್ಕೊನ ಭಾಗ್ಯ ಆಯ್ತು. ನಿಜಾನಿತ ಪೋಪಿನೆಟ್ಟಿತ್ತೆ ಬಂದು ಅನ್ಬಿಟ್ಟಿತ್ತೆ. ನೋ, RCB ವಿಲ್ ವಿನ್ ದ ಮ್ಯಾಚ್. ಯಸ್, ಓಕೆ, ಸಪೋರ್ಟ್ ಟು RCB. ಲೈಕ್ ಡನ್. ಮುದ್ದುಶ್ರೀ ಅವರೇ ಹೇಗಿದ್ದೀರಾ? ಊಟ ಆಯಿತು ನಿಮ್ಮದು? ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದಿದ್ದಕ್ಕೆ. ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಲೈವ್ ಎಂಡ್ ಮಾಡ್ತಾ ಇದ್ದೇವೆ. 2 ಗಂಟೆ ಆಗ್ತಾ ಬಂತು. ಯಾರೂ ಇಲ್ಲ ಜನ, ಮಾರ್ಕೆಟಲ್ಲಿ ಬಿಸ್ನೆಸ್ ಇಲ್ಲ, ಲೈವಲ್ಲಿ ಜನ ಇಲ್ಲ. ಈರು ಎಂಡ್ ಮಲ್ಪಡ ದುಂಬು ಬತ್ತೆ ಅನ್ನ ಅಂದಂದಿ ಇಜ್ನೆತ್ತೆ ಇತ್ತೆ ಬಂದು ಅಂದ್ಬಿಟ್ಟಿತ್ತೆ ಅನ್ನ ಮಕ್ಕಳು ಬರ ಪೋಪಿನ ಬಣ್ಣ ಬಂದು ಅಂದ್ಬಿಟ್ಟಿತ್ತೆ ಅಂಚ. ನಾನೇ ಬಿಸಿ ಉಳ್ಳಾರ ಇರು ಕೋಡೆ ಲೈವ್ ಇಲ್ಲ ಕೋಡೆಲ್ಲ ಬೈಜಾರದೆ ನೋ ಮೇರ್ ಲಜ್ಜೇರಿ ರಕ್ಷಿತ್ ಲಜ್ಜೇರಿ ಈರು ಬರಂದಾನೆ ರಕ್ಷಿತ್ಲ ಬರ್ಪುಜೇರು ಅವನ ಸಾಣೆ ಅಂಡ ಅವನ ಸಾಂಡೆ ಅಂಗಡಿಯಲ್ಲಿ ಆಫರ್ಸ್ ಇಲ್ವಾ? ಇಲ್ಲ, ಅಂಗಡಿಯಲ್ಲಿ ಆಫರ್ ಇಲ್ಲ. ಯಾನು ಬಿಸಿ ಅಂದೆ. ಓಕೆ ಓಕೆ ಓಕೆ. ಕೋಲದ ಪರ ವಿಡಿಯೋ ಲೈವ್ ಇತ್ತನ ಅದೇರ್ನ ಪಗೇಳ್ಳಿ ಕೋಲ ಅವಂತರ ಸೇಲ್ ಕಪ್ಪು ನಮ್ಮದೇ. ಜೈ RCB. ಹೌದು, RCB ಇನಿ ಫ್ರೀ ಆಯ್ ನೀವು ಅಂದೆ. ಗಂಡು ಮಗನ ಕಡೆದೆ ನನ್ನವ್ವ ಒರಿ ಮಗೆಂದೆ ಮೋಕೇಡೆ ಸಾಂಕೇತ பொண்ணு மகளு பொற்சிந்து அனு மகனு தொட்டெத்த ನಿನ್ನಾಸೆ ನೆರವೇರ್ನ ಪನ್ನಮ್ಮ. ಹೌದಾದ ಬುಟ್ಟುನಿಗೆ ಅನಿಲ್ ಗೌಡ ನಗಡ್ತಾ ಇದ್ದಾರೆ ಮರ. ಎಂಥದ್ದು? ನಾನು ಲೈವಲ್ಲಿ ಇದ್ದಾಗ ಮಾತ್ರ ಹಾಡಿ ಅಣ್ಣ, ನಾನು ಇಲ್ಲದಾಗ ಮಾತ್ರ ಹಾಡಬೇಡಿ. ಆಯ್ತು. ಅದು ಈಗ ಕಲ್ತಿಲ್ಲ ಮಾರೆ, ಇನ್ನು ಕಲಿಬೇಕಷ್ಟೇ ಆಯ್ತಾ. ಅದು ನಾನು ಜಸ್ಟ್ ನನ್ನ ತುಳು ಸಾಂಗ್ ಆಡಿದ್ದು ಅದೇ ದಾಟಿ ಅಲ್ವಾ, ಸರಿ ಅಲ್ವಾ? ಅದು ಬರ್ಬೋದು, ನೋಡುವ. ನಾಳೆ ಲಿರಿಕ್ಸ್ ಎಲ್ಲ ನೋಡಿ ನಾಡಲ್ಲ 2 ದಿವಸ ನಂತರ. ನಾಳೆ ಇಲ್ಲ. ಒಂದು ಕಣ್ಣು ಕಣ್ಣಾಲ ಒಬ್ಬ ಮಗನಲ್ಲ ಒನ್ನಾಗಿ ಹೋಯಿತೆ ನಿನ್ನ ಕನಸೆಲ್ಲ. ಹಾಗಿರಬೇಕು. ಓಕೆ, ನೋ ಪ್ರಾಬ್ಲಮ್. ರಮೇಶ್ ಕಂಬಳಿ ಅವರು ಬಂದಾಗ ಈ ಹಾಡನ್ನು ಹಾಡಿ. ರಮೇಶ್ ರಿಕ್ವೆಸ್ಟೆಡ್ ಬೈ ರಮೇಶ್ ಕಂಬಳಿ. ವೈ ಜೆಲಸಿ ಇರೇಗ ಭಾಗವತಿಗೆ ಮಲ್ಪೊಲಿ ಅನ್ನವನೊಂದು ಇಜ್ಜಪ್ಪ ಭಾಗವತಿಗೆ ದಾದೆ
ಅದೆಂತ ವೈ ಜೆಲೋಸಿ ಅಂದರೆ ಜೆಲೋಸಿ ಏನಾಯಿತು ಜೆಲೋಸಿ ಯಾರಿಗೆ ಜೆಲೋಸಿ ಆಯಿತು ವನಸಾಣೆ ಮುದ್ದುಶ್ರೀ ದಾದೆ ಗಜಪಿರೆಗ್ ಜೆಲಸ್ ಇಸ್ ಮೈ ಫಸ್ಟ್ ಅಟಿಟ್ಯೂಡ್ ಕಪ್ಪಿಲ್ಲ ಈ ಸಲ ಲಾಲಿಪಾಪು ಅಂತಿದ್ದಾರೆ ಓ ಅದಕ್ಕೆ ಹೇಳಿದ್ದ ಓಕೆ 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 ಒಳ್ಳೆ ಹಾಡು ಅವ್ರು ಗೆಲ್ತಾರಲ್ಲ ಯಾರೇ ಆಗಲಿ ಅದರಲ್ಲಿ ಏನು ಜೆಲಸ್ ಮಾಡಲಿಕ್ಕೆ ಏನಿಲ್ಲ ಬರೆದಿದ್ದೀಯರ ಅನ್ನ ಬರೆದಿಯೇ ಅವ ಆರೊಂದು ಪದ್ಯ ಕೇಂಡೇರು ಸೊ ಅವೇನು ಕಲ್ತದ ಆರು ಉಪ್ಪುನಗನೆ ಪನೋಡ್ಗೆ ಐಕ್ಯನ ಬರೆದೀನಿ ಅರ್ನ ರಿಕ್ವೆಸ್ಟ್ ಅಂದು ಇನ್ನು ಮನಸ್ಸಾಂಡ ದಾದ ಗಜ್ಪಿರಿಯಾಗ ಕೋಡಿಯಾ ಓಕೆ 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 ಜನಜ್ಜಿ ಬಾರಿ ಸ್ಲೋ ಪಂಡ ಫಸ್ಟ್ ಒಂಜಿ ಅವ್ರು ಎಡ್ಡೆ ಎತ್ತನು ಜನ ಬೊಕ್ಕ ಸ್ಲೋ ಅಂಡ ಮಸ್ತ್ ಅನ್ನಪ್ಪ ಚಾರ್ ಬತ್ತೀರು ಅನ್ನಪ್ಪ ಚಾರ್ ಫ್ರಮ್ ದುಬೈ ನಮಸ್ಕಾರ ಹೌ ಯು ಸಾರ್ ಅಂತಿದ್ದಾರೆ ಐ ಆಮ್ ಫೈನ್ ಬ್ರೋ ಐ ಆಮ್ ಆಲ್ಸೋ ಇನ್ ದುಬೈ ವೇರ್ ಆರ್ ಯು ಇನ್ ದುಬೈ ಅನ್ನಪ್ಪ ಚಾರ್ ಸಬ್ಸ್ಕ್ರೈಬ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಿಮಗೆ ಯಾವ ಊರು ನಿಮ್ಮದು ಇದು ಪುಟ್ಟ ಗೌರಿಯ ಮದುವೆ ಸಾಂಗ್ ಹೌದು ಇದು ಪುಟ್ಟ ಗೌರಿ ಮದುವೆ ಓ ಎಲ್ಲರೂ ಹೋದ್ರು ಮಾರೆ ಅನ್ನಪ್ಪಚಾರ್ ಮಾತ್ರ ಬರಲಿಲ್ಲ ದುಬೈ ಶೇಖ್ ಅಬ್ದುಲ್ಲಾನೂ ಇಲ್ಲ ಯಾರೂ ಇಲ್ಲ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಹಾಗೆ ಕಾಮೆಂಟ್ ಮಾಡಿ ಲೈವಿಗೆ ಸಪೋರ್ಟ್ ಮಾಡಿ ಅಯ್ಯೋ ದೇವರೇ ನಿಮ್ಮ ಲೈವ್ನಲ್ಲಿ ಯಾರೋ ಒಬ್ಬರು ಪಕ್ಕ CSK ಫ್ಯಾನ್ ಇದ್ದಾರೆ ಅನಿಸುತ್ತೆ ಅನ್ನ ಅಂತಿದ್ದಾರೆ ಇದು ಪುಟ್ಟು ಗೌರಿ ಮದುವ ಅಂತಿದ್ದಾರೆ ಅನಿಲ್ ಗೌಡ ಹೂ ಅಂತಿದ್ದಾರೆ ಅಚ್ಚಾ ಅನಿಲ್ ರವರು CSK ಫ್ಯಾನಾ ಓಕೆ ಓಕೆ ಇರಲಿ ಬಿಡಿ ಅದು ಅವರವರ ಇಷ್ಟ ಅಲ್ಲ ತೊಂದರೆ ಇಲ್ಲ ಅದರಲ್ಲೇನು ಯಾರಿಗೂ ಎಲ್ಲ ಇದುಂಟಲ್ಲ ನಮ್ಮ ಪ್ರಜಾಪ್ರಭುತ್ವ ದೇಶ ಅಲ್ವಾ ಅವರವರಿಗೆ ಆದ ಒಂದು ಪ್ರಜಾಪ್ರಭುತ್ವ ಉಂಟು ಯಾರಿಗೂ ಅವರು ಸಪೋರ್ಟ್ ಮಾಡ್ಬೋದು ನಾನೇ CSK ಫ್ಯಾನ್ ಓ ಹೌದಾ ಓಕೆ 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 ತಲೈವ ಜೈ ಹೋ RCB ಅನ್ನಪ್ಪಚಾರ್ ಕರ್ನಾಟಕ ನೇಟಿವ್ ಪ್ಲೇಸ್ ಚಿಕ್ಕಮಗಳೂರು ಹೌದಾ ತುಳು ಬರ್ತದ ಕನ್ನಡವಾ ಓ ಅನ್ನ ಪಲ್ನಿ ದಾದಂದು ಪನಡಿ ಅನ್ನ ಪ್ರಾಬ್ಲಮ್ ನೀ ಅನ್ನ ಎಂಕ್ ಇರ್ನ ಮೆಸೇಜ್ ತುಣಗ ಒಂಜಿ ದಾದನ ಒಂಜಿ ಪ್ರಾಬ್ಲಮ್ ತೋಜು ನಿಂಕು ಅವೇನು ಪನಿಯರ್ಲತ್ತು ಬುಡಿಯರ್ಲತ್ತು ಅಂಚಾಪು ನಿಂಕು ಕನ್ನಡನಾ ಓಕೆ 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 ಎಲ್ಲಿದ್ದೀರಿ ದುಬೈಯಲ್ಲಿ ನೀವು ಹೇಗುಂಟು ದುಬೈಯಲ್ಲಿ ಈಗ ಲಡಾಯಿ ಎಲ್ಲ ಉಂಟಾ ನಾವು ಪಕ್ಕ RCB ಫ್ಯಾನ್ ಹೌದಾ ಓಕೆ ಓಕೆ ಬಂಗಾರಿ ಸೀರಿಯಲ್ ಸಾಂಗು ಒಬ್ಬರ ಗೊತ್ತುಜ್ಜಿ ಮಾರೆ ಅದೆಲ್ಲ ಗೊತ್ತಿಲ್ಲ ಮಾರೆ ನಾನೀಗ ಬಂದ್ ಮಾಡೋದು ಈಗ ದೇರವಾ ಹೌದಾ ಎಲ್ಲಿ ಮಾರೆ ದೇರದಲ್ಲಿ ನೀವು ಪನ್ಪುಜರೆ ಅನ್ನ
ಇಜ್ಜಿ ಅನ್ ಪನ್ಪುಜಿ ಪಂಡೈರೆ ಬೇಜರ ಪೋಪೆ ಅನ್ನ ಏ ಪೋಚಿ ಇನಿ ಪೋಂಡಲ್ಲ ಎಲ್ಲೇ ಬಲ್ಲೆ ಇನಿ ಇತ್ತೆ ನನ್ನ ಅಂಚಲ ನಮ್ಮ ಟೈಮ್ ಆಂಡತೆ ಇರ್ ಲೇಟ್ ಬರ್ತಾರೆ. ಅನಿಲ್ ಗೌಡ ನಾನು ಪಕ್ಕ CSK. ಅನಿಲ್ ಗೌಡ ಲಕ್ಷ್ಮೀ ಬಾರಮ್ಮ ಸಾಂಗ್ ನಾನು ಹಾಡಲ್ಲ ಬ್ರೋ, ನಾನು ಹಾಡಲ್ಲ. ನಿನ್ನೆ ಯಾರೋ ಹಾಗೆ ಕೇಳಿದರು ಒಂದು ಹಾಡು ಹಾಡು ಅಂತ, ಮತ್ತೆ ಬೇಡ ಅಂದರು. ಲಕ್ಷ್ಮೀ ಬಾರಮ್ಮ ಬೇಡ, ಎಂಥದ್ದು ನೀನು ಹಾಡೋದಂತ. ನಾನು ಹಾಡಲ್ಲ. ಲಕ್ಷ್ಮೀ ಬರ್ಪುಜಿ ಅನ್ನ ಏ ಬಲೆ ಅಂಚಾನ್ ಪಚ್ಚಿ ಬಲೆ 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 ಮನಸಾಂಡೆ ಮನಸಾತನಿ ಅನ್ನ ಮನಸಾದೆ ಲೈವ್ ಸ್ಟಾರ್ಟ್ ಮಾಡ್ಬಿಡಿ ಅನ್ನ ಇರ್ ಬಲೆ ಅನ್ ಪನ್ಪೆ ಇರಿ ಇರ್ನ ಲೈವ್ ಇಡ್ ಬರ್ತದೆ ಪನ್ಪೆ ಎಲ್ಲ ಅಂಜಿ ಬರ್ಪೇವರ ನೆಕ್ಸ್ಟ್ ವೀಕ್ ಇರ್ನ ಪಗೆಲೆ ಲೈವ್ ಒಪ್ಪಣದ ಅಪ್ಪ ಬರ್ಪೇನ್ ನೆಕ್ಸ್ಟ್ ವೀಕ್ ಏನು ಫ್ರೀ ಉಪ್ಪ ಊರು ಪೋಪ ತಪ್ಪಗ. ಥ್ಯಾಂಕ್ ಯು ಸರ್. ಓಕೆ ಬಾಯ್, ಗುಡ್ ನೈಟ್ ಅಂತಿದ್ದಾರೆ. ಓಕೆ ಓಕೆ ಥ್ಯಾಂಕ್ ಯು ಬ್ರೋ. ಅನ್ನಪ್ಪ ಬ್ರೋ, ನಮ್ಮ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ಸಪೋರ್ಟ್ ಮಾಡಿ, ಮತ್ತು ಲೈವಿಗೆ ಬಂದು ಸಪೋರ್ಟ್ ಮಾಡ್ತಾಯಿರಿ, ವಿಡಿಯೋ ಎಲ್ಲ ನೋಡಿ ಆಯಿತಾ. ಧನ್ಯವಾದ. TV9 ಹೆಡ್ಲೈನ್ಸ್ ನಾಳೆ ಸೆಕೆಂಡ್ PU ರಿಸಲ್ಟ್ ಇವತ್ತು ಬಂದಿದೆ ಮಾರ್ರೆ. ಸೆಕೆಂಡ್ PUದು ಇವತ್ತು ಆಯಿತು ರಿಸಲ್ಟ್, ಮಂಗಳೂರಲ್ಲಿ ಆಗಿದೆ. ಈ ಸಲನೂ ಹೆಣ್ಮಕ್ಕಳದೇ ಮೇಲುಗೈ. ಹೌದಾ? ಅದು ಯಾವಾಗಲೂ ಹೆಣ್ಮಕ್ಳೆಲ್ಲ ಮೇಲುಗೈ ಮಾಡೋದು ಅದರಲ್ಲಿ. ಒಪ್ಪ ಸಾಕಲ್ವಾ, ಇವತ್ತಿಗೆ ಸಾಕು, ನಾವು ನಾಳೆ ಮಾತಾಡೋಣ. ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಎಲ್ಲರೂ ಲೈವಲ್ಲಿ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಗುಡ್ ನೈಟ್ ಆಯಿತಾ. ಗುಡ್ ನೈಟ್ ಆಲ್ ಗುಡ್ ನೈಟ್. ಬೊಡ್ಚೆ ಅನ್ನವನಲ್ಲಿ ರಿಜಿಜ್ ಅಂಚೆ ಬಂದರೆ ಅಲ್ಲಿ ಕೋಪ ಮಾಡಬಾರದು. ಅಂಚದಲ್ಲ ಇಜ್ಜಪ್ಪ, ಅದಲ್ಲ ಪ್ರಾಬ್ಲಮ್ ಇಜ್ಜಿ. ಬಟ್ ಎನ್ನ ಒಂಜಿ ದಾದನ ಒಂಜಿ ಎಂಕ್ ಇಂದು ತೋಜುನು ಒಂಜಿ ಪಂಡ ಸಿಮಿಲ್ಯಾರಿಟಿ ತೋಜುನು ಅಂಚೆನ ಬನ್ನಿ ಆತೆ ಎಂಕ ಮುರಾಣಿ ತೋಜಿದಿಂಡು ಏಪ ಇರು ಸ್ಟಾರ್ಟಡೆ. ಬಟ್ ಕನ್ಫರ್ಮ್ ಅನ್ಪೇರ ಆ ಒಂದಿಜ್ಜಿ ಆತೆ ಎಂಕ್ ಯಾನು ಎಂಚ ಕನ್ಫರ್ಮ್ ಅನ್ಪುಣು ಆ ಒಂದಿಜ್ಜಿ ಅಂಚ. ಕೊನೆಗೆ ಮಕ್ಕಳುಡು ಪಾತ್ರೆ ತೊಳಿಬೇಕು, ಮಕ್ಕಳದು ಪಾತ್ರೆ ತೊಳಿಬೇಕು. ಹೌದೌದು, ಅದೌದು. ಅನಿಲ್ ಗೌಡ ನಗಾಡ್ತಾ ಇದ್ದಾರೆ. ಓಕೆ ಸಾಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಎಲ್ಲರಿಗೂ. ನಮ್ಮ ಮುದ್ದುಶ್ರೀ ಅವರೇ, ಅಶ್ವಿನಿ ಅವರೇ, ಅನಿಲ್ ಗೌಡರವರೇ, ಸುರೇಂದ್ರರವರೇ ತುಂಬ ಸಪೋರ್ಟ್ ಮಾಡಿದ್ದೀರಿ. ಧನ್ಯವಾದಗಳು ನಿಮಗೆ. ಮತ್ತು ಶಾಂತಕ್ಕ, ಸುಮಕ್ಕ, ಹಾಗೆಯೇ ನಮ್ಮ ಅನ್ನಪ್ಪ ಬ್ರೋ, ಕೇಶವಣ್ಣ, ಮತ್ತು ತುಂಬ ಮಂದಿ ಬಂದ್ರಲ್ಲ, ಸಂಪತ್ತನ್ನ, ಎಲ್ಲರೂ ಯಾರೆಲ್ಲ ಬಂದಿದ್ದಾರೆ ಇವತ್ತು ಲೈವ್ಗೆ ಅವರಿಗೆಲ್ಲರಿಗೂ ತುಂಬ ಹೃದಯ. ನವೀನ್ ಅವರು, ಮತ್ತು ಕ್ಯಾಚಿ ಅವರು, ಮುದ್ದುರವರು, ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಲೈವನ್ನು ಹೆಂಡು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಭಾಗ್ಯಶ್ರೀ ಅವರೇ, ಬೇಜಾರು ಮಾಡ್ಪೋಚಿ ಅನ್ನ ಇನ್ನೊಂದು ಅರ್ಧ ಗಂಟೆ ಇರಿ ಅನ್ನ ಅಂತಿದ್ದಾರೆ. ಅರ್ಧ ಗಂಟೆ ನನಗೆ ಇರ್ಬೋದು, ಆದರೆ ಜನ ಇಲ್ಲದಿದ್ದರೆ ಮಾತಾಡಲಿಕ್ಕೆ ಇದಾಗುವುದಿಲ್ಲ. ನಾನು ಲೈವ್ಗಳ ಪೋಪುಜಿ ಅನ್ಬಂದು ದಾದಿಕ್ಕಿ ದಾಯಿಗಿ ವೈ ಯು ಆರ್ ಟೇಕಿಂಗ್ ದಿಸ್ ಡಿಸಿಷನ್, ಟೆಲ್ ಮಿ. ಅಜ್ಜಮ್ಮ ಸಾಂಗ್ ಗೊತ್ತಿಲ್ಲ ಮಾರೆ ನನಗೆ ಅಜ್ಜಮ್ಮ ಸಾಂಗ್. ಇಂದೇ ಈರ ಅಂಚದಲ್ಲ ಫಣ್ಣ ಅತ್ತಿಯೇನು ಮುದ್ದು ಶ್ರೀ ಯಾನಿರಿಗೆ ಫೇಸ್ಬುಕ್ ಕೊಡು ಪನ್ಪೆ. ಅವೇ ಫೇಸ್ಬುಕ್ ಕೊಡು, ಇನ್ಸ್ಟಾಗ್ರಾಮ್ ಓಲಾಂಡಲ್ಲ ಪನ್ಪೆ. ಓ ಸೋನಿ ಸಿಸ್ಟರ್ ಬರ್ತೀರಿ. ಹಾಯ್ ಸೋನಿ ಸಿಸ್ಟರ್, ವೆಲ್ಕಮ್ ಟು ಲೈವ್. ಎಂಚ ಉಳ್ಳಾರು. ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನಕ್ಕೆ ಲೈಕ್ ಕೊಡ್ದು ಸಪೋರ್ಟ್ ಮಾಡ್ಬಿಡಿ. ಯಾನು ಎಂಡ್ ಬಟನ್ ಕೈ ಬಾಡ್ನಾಗ ಇರ್ಬತ್ತಾರಿ. ಮುದ್ದು ರಕ್ಷಿ ಸಾಂಗ್ ಮಾಡೋದಿಲ್ಲರು, ರಾಕ್ಷಸಿ ಸಾಂಗ್ ಅದು ಗೊತ್ತಿಲ್ಲ. ಒಂಜಿ ಸಾಂಗ್ ಬನ್ನಿ ಯಾವುದು ಅಲ್ಲ ನೋಡಿ. ಅವರು ಪಾಪ ಸಾಂಗ್ ಪ್ರೇಯರ್ ಬಂದರು ನೋಡಿ, ಅವರು ತುಂಬ ಸಾಂಗ್ ಆಡ್ತಾರೆ.
ಒಂಜಿ ಸಾಂಗ್ ಹೊಸ ಬೆಳಕೊಂದು ಉಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತೋ ತಲೆಯಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗುಡಿಸಲೇ ಆಗಲಿ ಅರಮನೆ ಆಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನಿನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹನ್ನೆಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಪುನೀತ್ ಸರ್ ಅಂತಿದ್ದಾರೆ, ಧನ್ಯವಾದಗಳು. ನಾರಾಯಣ್ ರವರೇ ಧನ್ಯವಾದಗಳು. ಸುರೇಂದ್ರ ಅವರೇ ಕ್ರಿಕೆಟ್ ಪ್ಲೇಯರ್ ಅಂತಿದ್ದಾರೆ. ಅವು ಏನು ಅಚೀವ್ ಮಾಡಿದ್ದಾರೆ, ಅವರು ಏನು ಅಚೀವ್ ಮಾಡಿದ್ದಾರೆ? ಅವರು ಒಂದು ಹೀರೋ ಆಗಿದ್ದಾರೆ, ಕನ್ನಡದವರ ಮನಸ್ಸೆಲ್ಲ ಗೆದ್ದಿದ್ದಾರೆ, ಮತ್ತು ತುಂಬ ಉಪಕಾರ ಎಲ್ಲ ಮಾಡಿದ್ರಂತೆ ಅದರೆಲ್ಲ. ಮತ್ತು ಲಾಸ್ಟಿಗೆಲ್ಲ ಗೊತ್ತಾಯಿತು, ಮೊದಲೆಲ್ಲ ಹೇಳಿಲ್ಲ ಅವರು ಇರುವಾಗ, ಅವರು ಹೋದ್ಮೇಲೆ ಗೊತ್ತಾಯಿತು ಅವರು ಏನೆಲ್ಲ ಉಪಕಾರ ಮಾಡಿದರು ಅಂತೆಲ್ಲ. ಸೊ ಎಲ್ಲರೂ ಅವರನ್ನು ಇಷ್ಟಪಡುತ್ತಾರೆ. ಸೂಪರ್ ಸಿಂಗಿಂಗ್ ಅಂದರು. ಥ್ಯಾಂಕ್ ಯು ಸೋ ಮಚ್ ಸನಿ ಸಿಸ್ಟರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾತೇರಿಗಳ. ಇನ್ನು ಲೈವ್ ನಮ್ಮ ಹೆಂಡು ಮನ್ಪುಗ ಧನ್ಯವಾದಗಳು ಮಾತೇರಿಗಳ ಸಪೋರ್ಟ್ ಮಂತಿನಿಕ್. ನಾಳೆ ಸಿಗುವ. ಅದು ವಂಶ ಪಾರಂಪರೆ, ಹೌದೌದು, ಅದು ವಂಶ ಪಾರಂಪರೆ, ಹೌದು, ಅವ್ರದ್ದೊಂದು ವಂಶ ಪಾರಂಪರೆ. ನಾವು ಅವರ ಬಗ್ಗೆ ಮಾತಾಡೋದು ಯಾಕೆ, ಸುಮ್ಮನೆ ರೆಸ್ಪೆಕ್ಟ್ ಕೊಡುವ ಸಾಕು, ಹೌದಲ್ವಾ? ಹೌದಾ ಅಲ್ಲವಾ? ಸುಮ್ಮನೆ ಯಾಕೆ ಮಾತು, ಅದಕ್ಕೋಸ್ಕರ. ಮನಸಾಣೆ ಸಿಸ್ಟರ್, ಸೋನಿ ಸಿಸ್ಟರ್ ಉಳ್ಳರೇ ನಮ್ಮ ಮೇರೆ ಮುದ್ದುಶ್ರೀ ಉಳ್ಳರ ಪೋಯರೇ. ಓ ಮುದ್ದುಶ್ರೀ, ಮುದ್ದುಶ್ರೀ ಮುದ್ದುಶ್ರೀ. ಸೋನಿ ಹೇಗಿದ್ದೀರಾ ಅಂತಿದ್ದಾರೆ. ಎಸ್ 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 ಒಣಸಾಂಡೆ. ಓಕೆ ಓಕೆ, ಇನ್ನ ಒಣಸಾಂಡೆ ಎನ್ನಲಾಂಡಿ ಏನು ಪುಂಡಿಗ ಸೀನಿ. ಅನಿಲ್ ಯಾರು ಅಂತಿದ್ದಾರೆ. ಅನಿಲ್ ನೀವೇ ಅಲ್ಲ ಮಾರ್ರೆ, ಸೋನಿ ಸನಿಲ್ ಎಸ್ ಮಾಡೋದಿರಿ. ಎಂತ ಆಯಿತು ಮಾರ್ರೆ ನಿಮಗೆ ಇವತ್ತು? ಇಷ್ಟರವರೆಗೆ ಸರಿ ಮಾತಾಡ್ತಿದ್ದೀರಿ, ಈಗ ಏನಾಯಿತು? ಬೆಚ್ಚ ಬೆಚ್ಚ ಮಾತಾಡ್ತಿದ್ದೀರಾ ಅವ್ರ ಹತ್ರ, ಬಿಸಿ ಬಿಸಿ ಮಾತಾಡ್ತಿದ್ದೀರಿ.
ಸೋನಿ ಸನಿಲ್ ಅಂತ ಇದೆ. ಸೊ ಹೌದು, ಅವರು ಅನಿಲ್ ಅಲ್ಲ, ಸ್ಯಾನಿಲ್. ನೀವು ಅನಿಲ್ ಅಂತ ಹೇಳಿದ್ದು. ಅವರು ಸಹ ತುಂಬ ಸಾಂಗ್ ಆಡ್ತಾರೆ ಮಧ್ಯಾಹ್ನ ಟೈಮಲ್ಲಿ ಎಲ್ಲ. ಟೈಮ್ ಇದ್ದರೆ ಹೋಗಿ ಸಪೋರ್ಟ್ ಮಾಡಿ ಆಯಿತಾ. ಸೋನಿ ಅಂದರೆ ಹುಡುಗಿ, ಅನಿಲ್ ಅಂದರೆ ಹೌದು, ಅದು ಅವ್ರದ್ದು ಅನಿಲ್ ಅಲ್ಲ, ಸ್ಯಾನಿಲ್. ಸೋನಿ ಟಿ ವಿ ನೋಡ್ತೀನಿ, ಬಟ್ ಹುಡುಗಿ ಕೇಳಲಿಲ್ಲ. ಓಕೆ ಬಾಯ್ ಅವಳು ಅಂತಿದ್ದಾರೆ. ಓಕೆ ಬಾಯ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಧನ್ಯವಾದಗಳು ಆಯಿತಾ. ಬಾಯ್, ನಾಳೆ ಸಿಗೋಣ. ನನಗೆ ಸಹ ಟಯರ್ಡ್ ಆಯಿತು ಸ್ವಲ್ಪ. ಮೋಕೆದ ಸಿಂಗಾರಿಯ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ ಯಾನೆ ಮೂಲೆ ಕಾತುದುಲ್ಲೆ ಮದತೆ ಪೋಪನ ಓ ಪೊನ್ನೆ ನಿನ್ನ ಮೋನೆ ತೂದು ದಾಯೇ ಕೋಪನ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ. ಸನಿ ದಿವ್ಯಾಕ್ಕ, ವೆಲ್ಕಮ್ ಟು ಲೈವ್. ಎಂಚ ಹೇಳಾರೆ ಜಾಜಿ ಪೂತರೇಟದೀದು ಒಡೆ ಪೋಪದೆ ಆಜಿ ಮೂಜಿ ಪಜ್ಜದೀಂಡ ದಾನ ಸೋಕುದೆ ನಾಚಿಗೇಡ ಮೋನ ನಿನ್ನ ಕಂತದಾನಿದೆ ಓಲು ತೂದು ಓಲು ಪೋಪ ಸ್ವರ್ಗ ಮೂಲೆದೆ ಓಲು ತೂದು ಓಲು ಪೋಪ ಸ್ವರ್ಗ ಮೂಲೆದೆ ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ ನೀಲಿ ಕಣ್ಣು ತೂದು ನಿನ್ನ ಪನ್ನು ಪಂಪೆರೆ ಆಲೆ ಪೊನ್ನು ಏರು ಪಂದು ಎನಡಕೇನ್ವೆರೆ ಊರು ಪೂರಕ್ಕೆ ನಂದು ಕೈನು ಪಾತ್ತೆರೆ ಭಾಗ್ಯವಂತೆ ವರಿಯಾನು ಮದುವೆರೆ ಭಾಗ್ಯವಂತೆ ವರಿಯಾನು ಮದುವೆರೆ. ಥ್ಯಾಂಕ್ ಯು. 125ಕ್ಕೆ 5 ಮಾರು 6 ಹೋಯ್ತು. 125ಕ್ಕೆ 6, 15 ಓವರ್ಗಳಲ್ಲಿ ಆಯ್ತಾ. ಅಯ್ಯೋ ದೇವರೇ, ಮೊಕ್ಕಳು ಎಂಚಿನ ಪಾತ್ರೆ ನಿಂಗೆ ತೆಲಿಕ್ಯಾರ ಮಾರು. ಎನ್ನ ಸೌಖ್ಯ ಬ್ರೋ, ಅವರ್ ಯು ಯಾಲ್ ಎಂಕ್ಳು ಪೂರ ಹುಷಾರುಲ್ಲ. ದಿವ್ಯಕ್ಕ ಏನು ವಾಯ್ಸ್ ಬ್ರೋ ಅನ್ನೋದಿಲ್ಲೇರು. ಅನಿಲ್ ಗೌಡ ಬಾಯ್ ಅನ್ನೋದಿಲ್ಲೇರು. ದಿವ್ಯಕ್ಕ ಜೂನಿಯರ್ ಸೋನು ನಿಗಮ್ ಸ್ಕೋರ್ ನೋಡಿ. ನೋಡಿದೆ ಸೋನು ನಿಗಮನ್ ಸತ್ತ. ಈ ಸಲ ಕಪ್ಪು ನಮ್ದೆಗೆ. ಸೋನಿ ಸನಿಲ್ ತೆಲ್ತೊಂದುಲ್ಲೇರು. ಈ ಸಲ ಚಿಪ್ಪೆ ಹೊಡೋದಿಲ್ಲೇರು. ಸುರೇಂದ್ರ ಎಸ್ ಮಾಡೋದಿಲ್ಲೇರು. ಚಿಪ್ಪು ನಹಿ ಓನ್ಲಿ ಕಪ್ ಅಂತಿದ್ದಾರೆ. ಆರು ಮೇರಿ CSK ಫ್ಯಾನ್ ಅಕ್ಲೆ ನಡೆ ಅವನುಂಡೆ ಕಡೆಂಚ ನೈ ಚಿಪ್ಪು ಅನ್ನೋದಿಲ್ಲೇರು. ಅಲ್ಲಿ ಸುರೇಂದ್ರ ಉಳ್ಳೇರತ್ತೆ. RCB ಫ್ಯಾನ್ಗೆ ಮೇರೆ CSK ಫ್ಯಾನ್. ಅಯ್ಯೋ ರಾಮದೇವರೇ, ಅಂಚಿನಪುರ ಕತೆ. ಇರ್ನ ಲೈವ್ಗೆ ಬರ್ಪಿನ ಬೊಡ್ಚಿ ಎಂಕ್ಳು ತೆಲ್ತದು ಸಾಕಪ್ಪ. ಎನ್ನ ಲೈವ್ಗೆ ಬರ್ಪಿನ ಬೊಡ್ಚಿ ಎಂಕ್ ತೆಲ್ತು ಸಾಕಪ್ಪ ಅಂದಿ ಅವೇ ಅಕ್ಕಲಗ್ಲೆ ಗಲಾಟೆ ಅಂತವ್ನು ಇರ್ಬೇಕ అంటే ಟೈಮ್ ಪಾಸ್ ಆಪುಂಡಿ. 46 ಬಾಲ್ ಔಟು RCB. ಇಜ್ಜಪ್ಪ, ಹಾಗೆಲ್ಲ ಆಗೋದಿಲ್ಲ ಮರ. ಎಂಥದ್ದು ನೀವು ಸುಮ್ಮನೆ ವೆರಿ ಸಂಪು ಈಗ ಮ್ಯಾಚ್ ಅಲ್ವಾ, ತುಂಬ ಬ್ಯುಸಿ ಇದ್ದಾರೆ, ಬರ್ತಾ ಇಲ್ಲ. ಒಮ್ಮೆ ಬಂದು ಹೋದ್ರು. ಐದು ಟೈಮ್ಸ್ ಚಾಂಪಿಯನ್ CSK. ಅದು ಹೌದು, ಆಗಿದ್ದಾರೆ. ಮೊದಲು ನಮ್ಮ ತಾಳ ಇದ್ದಲ್ಲ, ತಾಳ ಇನ್ನೂ ಆಗ್ಬೋದು, ಅದರಲ್ಲಿ ಎಂತಿಲ್ಲ. ಸುರೇಂದ್ರ ಹಾಯ್, ವೇರ್ ಆರ್ ಯು ಫ್ರಮ್ ಅಂತಿದ್ದಾರೆ. ಸುರೇಂದ್ರರವರು ಕನ್ನಡದವರೇ, ಎಲ್ಲಿ ಅಂತ ಗೊತ್ತಿಲ್ಲ ಮಾತ್ರ. ನಾನು ಕೇಳಿದ್ದೆ, ಮರೆತೋಯ್ತು. ಬರೆದಿದ್ದೇನೆ ಇಲ್ಲಿ ನೀನು ಇದು ಬರೆದಿಟ್ಟಿದ್ದೇನೆ ಅವರು ಎಲ್ಲಿಯವರಂತ. ಅವರು ಹೇಳೋದಕ್ಕಿಂತ ಮುಂಚೆ ನಾನು ಹೇಳಲಿಕ್ಕೆ ಆಗ್ತದೆ, ನೋಡ್ತೇನೆ ಎಲ್ಲಿ ಬರೆದಿಟ್ಟಿದ್ದೇನೆ ಮಾರು. ನೈಟ್ ಫೋನ್ ಡಾನು ಅದು ಹೋಯ್ತು, ಎಲ್ಲಿ ಬರೆದಿದ್ದೆ ಅಂತ ಗೊತ್ತಿಲ್ಲ, ನೆನಪಿಲ್ಲ. ಕನ್ನಡ ಅದು ಕನ್ನಡ ಅಂತ ಬರೆದಿದ್ದೇನೆ.
ಓಕೆ ನವೀನ್ ಬ್ರದರ್ ಬಾಯ್, ನಾಳೆ ಸಿಗುವ. ಓಕೆ ಓಕೆ, ಥ್ಯಾಂಕ್ ಯು ಆಯಿತಾ, ಥ್ಯಾಂಕ್ ಯು. ಈರು ಬರ್ತಾರೆ ನಾನು ಉಂತೀನಿ ನಿಜಿನ ಕಡೆ ಬಂದು ಅಂದ್ಬಿಟ್ಟಿದ್ದೇನೆ ಅವ್ರು ಮಾಡಿ ಇತ್ತು ಜನ ಬರ್ತಾರೆ ಅಂತೆ ಕೂಡ ಮಲ್ಲೆಚ್ಚಿ. ನಾವು ಔಟ್ ಆಫ್ ಟೂರ್ ನೀ ಒಂದೊಂದಿಲ್ಲ ಸುರೇಂದ್ರ ಅಂದಂದೆ ನವೀನ್ ನನ್ನ ವನಸಾಂಡಿ ಎಂಕ್ ಪುಂಡಿಗೆ ಹಸೀತನು ಇರೇಗದ ಅದೇ ಸ್ಪೆಷಲ್. ನೋ ವೆಯ್ಟ್ ಫಾರ್ ತಾಲ ಬರ್ತಾರೆ, ತಾಲ ಇದ್ದಾರೆ ಈ ಸಲ ಗೊತ್ತಿಲ್ಲಲ್ಲ. ಇರೇಗದ ಅದೇ ದಿವ್ಯಸ್ ಇಷ್ಟು ವನಸ್ಸಿಗೆ ಊಟ ಆಯ್ತಾ ನಿಮ್ಮದು? ಓಕೆ, ಎಲ್ಲರೂ ಬಂದು ಹೋದರು. ಥ್ಯಾಂಕ್ ಯು ಸೋ ಮಚ್. 37 ಲೈಕ್ ಆಗಿತ್ತು. ಸೊ ಇನ್ನು ನಾಳೆ ಸಿಗೋಣ ಅಲ್ಲ. ನಥಿಂಗ್ ಸ್ಪೆಷಲ್ ಬ್ರೋ ಟುಡೇ. ವೆಜ್ಜಿನಾ? ಹೌದಾ, ವೆಜಿಟೇಬಲ್. ನನಗೆ ಸಹ ವೆಜ್ ಮತ್ತು ಕಡುಬು ಇತ್ತು. ದಿವ್ಯಾ ಜೈ CSK ಅಂತಿದ್ದಾರೆ. ದಿವ್ಯಾ ರೈ ಅಲ್ಲ, ದಿವ್ಯಾ ರೈಯ. CSK ಔಟ್ ಆಫ್ ಟೂರ್ ನೀ. ಹೋಗ್ಲಿ ಬಿಡ್ರಿ, ಟೆನ್ಷನ್ ಬೇಡ. They still have 11 matches, really? ಓಕೆ, ಓನ್ಲಿ ಅನಿಲ್ ಜೈ RCB ಅಂತಿದ್ದಾರೆ. ಶರತ್ತನ್ನೇ ಬರ್ತೀರಿ? ಶರತನ್ನ ವೆಲ್ಕಮ್ ಟು ಲೈವ್. ಎಂಚು ಉಳ್ಳರಿ, ಭಾರಿ ಅಪರೂಪ ಓನುಳ್ಳರಿ ಇದು. ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತೀನಿ ಕೊಂಚ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡ್ಪ್ಲೇವೆ ಒಕ್ಕ. ಎಂಚ ಉಳ್ಳರಿ ಒನಸಾಂಡಿ ಅದೇ ಸ್ಪೆಷಲ್. 49 ಆಲ್ ಔಟು. ಬಿಡಿ ಮಾರೆ, ಅದು ಬಿಡಿ, ಮ್ಯಾಚ್ ಇದ್ದು ಬಿಡಿ. ಅವರು ವಿನ್ ಆಗ್ತಾರೆ, ಯಾರು ವಿನ್ ಆಗ್ತಾರೆ ಅವ್ರು ವಿನ್ ಆಗಲಿ, ನಾವು ಬೇರೆ ಮಾತಾಡಿ. ನೀವು ಆಗ ಬಾಯಿ ಅಂತ ಹೇಳಿದ್ರಿ, ಈಗ ಇದ್ದೀರಿ ಮತ್ತೆ ಬಾಯಿ ಅಂತ ಹೇಳಿ ಮತ್ತೆ ಹೋಗಿಲ್ಲ ಯಾಕೆ? ರಿಪ್ CSK ಅಂತಿದ್ದೆ. ನನಗೆ ಒಳ್ಳೇದು ಮೆಸೇಜ್ ಹಾಕಿದ್ರೆ. ಯಾನು ಮಸ್ಕತ್ತಡು ಉಳ್ಳೆ ಬೇಲೆ ಬಿಸಿ ಅಂದೆ ಎಂಚ ಉಂಡೆ ಮಸ್ಕತ್ತಡ್ದಲ್ಲ ಪ್ರಾಬ್ಲಮ್ ಉಂಡೆ ಇಜ್ಜತೆ ಊರು ಮೀನು ಪೋಯರುಂಡೆ ಫ್ಲೈಟ್ ಚಾಲಾಂಡೆ. ಗುಡ್ ನೈಟ್ ಆಲ್ ಪಣ್ಣುದ್ರೆ. ಓಕೆ ಗುಡ್ ನೈಟ್ ಸುರೇಂದ್ರ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ. ಮಸ್ಕತ್ ಫ್ರೆಶ್ ಉಂಡು ಅನ್ನೋದಿಲ್ಲ ಅಂದೆ ದಲ್ಲ ಬರೊಂದಿಜ್ಜಾಡೆ ಮೀನು. ಒಂದು ಅಡೆ ಪಾಡ್ತಿದ್ದೀರ ಅಂದಲ್ಲ, ಹೊರ ಪಾಡ್ತೀರ ಒಂಜಿ ರಡ್ಡು ಪಾಡ್ತಿರತ್ತೆ ಡ್ರೋನ್. ಮನಸ್ಸು ಬ್ರಾಂಡೇರಿನ ಇತ್ತೇ ತಾಂಡವಳು ಏನು ಮರೇನಾ ಮಸ್ಕತ್ 1 ಗಂಟೆ ಫಿರ ಉಂಡ. ಫೈನಲ್ ಮ್ಯಾಚ್ RIP ರಿಪ್ ಗೊತ್ತಾಗುತ್ತೆ ಬುಡುಗುರು ಒಣದುಳ್ಳಿದೆ ಶರತನ್ನಿ ಮೀನತ್ತಿ ವಾರಪುರ ದಾಲಜ್ಜಿ ನಾರ್ಮಲ್ ಆಂಡ್ ಪೋಂದುಂಡು ಅಂದೆ ಅಂಚ ಬನ್ನಿ ಅಂದ ಅವೇ ಯಾನು ಮೀನು ಅವೇ ಬನ್ನಿ ಮಿತ್ತಿರದೆ ಬರ್ಪಿನ ಮೀನವು ಆಯ್ತಾ ಪುದರ್ ಬಂಡ್ರೆ ಬಲ್ಲಿಗೆ ತೈಕ್ ಎಲ್ಲಿಯಕ್ಕೆ ಬಂಗುಡೆ ಮಲ್ಲೆಕ್ಕೆ ತೇಡೆ ಎಂಚಪುರ ಪುದರ್ ದಿದ್ದಿತ್ತೆ ಇಂಕು ಲೈವ್ಡ್. ವರ್ಮರೆಂಡ ನಮ್ಮ ಸರಿ ಇಲ್ಲ. ನಾಳೆ RCB ಬೌಲರ್ಸ್ ತಿಳ್ತಂದಿದ್ದಾರೆ. ವರ್ಮರೆ ಆಂಡಿ ದಿವ್ಯಾ ಹುಡುಗ ಬ್ರೋ ಅಲ್ಲಪ್ಪ ಹುಡುಗಿ ಅವರು. ದಿವ್ಯಾ ಹುಡುಗಿ ಅಲ್ವಾ? ಹುಡುಗಲ್ಲ ಹುಡುಗಿ. ಇರೇಗ ದಾದೆ ಸ್ಪೆಷಲ್ ಎಂಕದಾಲ ಸ್ಪೆಷಲ್ ಇಜ್ಜಿ ಯಾನು ಕೋಡೆ ಬೆಂಡಿಕಾಯಿ ಕಚ್ಚಿ ಬಂತಿತ್ತೆ ಮೊಕ್ಕ ಇನಿ ಹೋಟೆಲ್ ಹಿಡ್ದು ಪುಂಡಿಗಂತೆ ನೋಡು. ಉರ್ಸ್ಕೊಳ್ಳೋರು ಯಾರಂತ ವೆಯ್ಟ್ ಆ್ಯಂಡ್ ವಾಚ್. ಹೌದು, ನಾಳೆ ಲೈವಿಗೆ ಬನ್ನಿ ನಮ್ಮದು, ಅಲ್ಲಿ ನೋಡುವ ನಮ್ಮ ಲೈವಲ್ಲಿ ಬಂದು ನಾಳೆ ನೋಡುವ. ನಾವೆಲ್ಲ ಸ್ಕೋರ್ ಕೊಡ್ತಾ ಇರ್ತೇವೆ ನಿಮಗೆ ಆಯಿತಾ. ನೀವು ಮ್ಯಾಚ್ ನೋಡಬೇಡಿ, ಇಲ್ಲಿ ಬಂದೇ ಮಾತಾಡಿ. ಲಡಾಯಿ ಮಾಡಲಿಕ್ಕಿಲ್ಲ, ಜಗಳ ಮಾಡಲಿಕ್ಕಿಲ್ಲ, ಸುಮ್ಮನೆ ಮಾತಾಡಬೇಕು ಅಷ್ಟೇ. ಕಾಮೆಂಟ್ರಿ ಮಾಡಿ, ನೀವು ಮೆಸೇಜ್ ಹಾಕಿ. ಇರಗದಾದೆ ಸ್ಪೆಷಲ್. ಓಕೆ ನೋಡುವ ನಾವಾ ನೀವಾ ಅಂತ ಹೇಳಿ. ನಾವಾ ನೀವಾ ಅಮ್ಮ ನಾನು ಸ್ವಲ್ಪ ಎದ್ದು ಬರ್ತೇನೆ.
ನೀವು ಇರುವಾಗ ನನಗೆ ಬಂದ್ ಮಾಡ್ಲಿಕ್ಕೆ ಸಹ ಮನಸ್ಸು ಬರುದಿಲ್ಲ. ಮಾತಾಡಿ ಮಾತಾಡಿ ಸ್ವಲ್ಪ, ನೀವು ಮಾತಾಡ್ತಾ ಇರಿ. ಅರಳಿದ ಕಂದಳಕು ಫಲ ಫಲ ಒಳೆವಂತೆ ಗನಸಿನ ಸೌಂದರ್ಯದ ಕನ್ನಿಕೆಯರು ಕರವ ಮುಗಿದು ಶರಣು ಎಂದು ಭಕ್ತಿಯಲ್ಲಿ ಶ್ರೀಹರಿಯ ಸ್ತುತಿಸುತ್ತ ಸಂಗೀತವ ಹಾಡಿದೆ. ಶಿಲೆಗಳು ಸಂಗೀತವ ಹಾಡಿದೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಮುನಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿದೆ. ಎಲ್ಲ ಹೋದ್ರ ಇದ್ದಾರಾ? ಮಾತಾಡ್ತಿದ್ದೀರಾ? ಸುರೇಂದ್ರ, ಐ ಆಮ್ ಫ್ರಮ್ ಮೈಸೂರು. ಅನಿಲ್ ಗೌಡಮ್ ಅಂತಿದ್ದಾರೆ. ನಾನು RCBಗೆ ಗೆದ್ರೆ ಈ ಚಾನೆಲ್ ಅನ್ಸಬ್ ಮಾಡ್ತೀನಿ. ಓ ದೇವರೇ, ಎಂಥದ್ದು ಮಾರೆ, ಹಾಗೆ ಮಾಡಬೇಡಿ ಮಾರೆ. ನೀವು ಅವರಿಗೆ ಚಾಲೆಂಜ್ ಹಾಕೋ ಬದಲು ನನ್ನ ಚಾನೆಲನ್ನು ಅನ್ಸಬ್ ಮಾಡಿ ನಿಮ್ಗೆ ಏನು ಪ್ರಯೋಜನ ಉಂಟು? ಹಾಗೆ ಮಾಡಬೇಡಿ ಬ್ರೋ. ಆ್ಯಂಡ್ ಯು ವಾಟ್ ಅಬೌಟ್ ಯು ಅಂತಿದ್ದೀರಿ. ನೀವು ಅಷ್ಟೇ, ಇಲ್ಲೆಲ್ಲ ಮಾಡಿ. ನೀವು ನಿಮ್ಮ ಮ್ಯಾಚಿನಿಂದಾಗಿ ನನ್ನ 2 ಸಬ್ಸ್ಕ್ರೈಬರ್ ಹೋದರೆ ಏನು ಮಾರ್ರೆ, ಎಂಥ ಫಾಯ್ದಾ ಉಂಟು ನಿಮಗೆ? ಥ್ಯಾಂಕ್ ಯು ದಿವ್ಯಾ ಅವರೇ. ಓಕೆ, ನೋಡುವ. ಹಾಗೆಲ್ಲ ಮಾಡಬೇಡಿ ಮಾರೆ, ಅನ್ಸಬ್ಸ್ಕ್ರೈಬ್ ಎಲ್ಲ ಮಾತಾಡಬೇಡಿ ಆಯಿತಾ? ನೀವು ಹೀಗೆ ಹೇಳಬೇಕು ಮಾರೆ, ನಾನು ಇದು ಗೆದ್ರೆ ಒಂದು 5 ಸಬ್ಸ್ಕ್ರೈಬರ್ ಜಾಸ್ತಿ ಮಾಡ್ತೇನೆ ನಿಮಗೆ, ನೀವೇನು ಮಾಡ್ತೀರಾ ಅಂತ ಕೇಳಬೇಕು. ನೀವು ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ಅಂದರೆ ಎಂಥದ್ದು? ಓಕೆ, ಅನ್ಸಬ್ಸ್ಕ್ರೈಬ್ ಮಾಡಿ, ನನಗೆ ಚಾನೆಲ್ ಇಲ್ಲ, ಡೋಂಟ್ ವರಿ ಅಂತಿದ್ದಾರೆ. ಅವರ ಚಾನೆಲನ್ನು ಬೇಡ, ನಮ್ಮ ಚಾನೆಲನ್ನು ಮಾಡಬೇಡಿ. ಅವರಿಗೆ ಚಾನೆಲ್ ಇಲ್ಲ, ನೀವು ಅವರನ್ನು ಅನ್ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಆಗೋದಿಲ್ಲ. ನನ್ನನ್ನು ಮಾಡಿ ಏನು ಪ್ರಯೋಜನ ನಿಮಗೆ? ಸೊಲ್ಯೂಷನ್ ಬೇಕಲ್ವಾ? ಓಕೆ ಡೀಲ್. ಓಕೆ, ಇಲ್ಲ ಡೀಲ್ ಇಲ್ಲ ಮಾರೆ, ಅದು ಡೀಲ್ ಬೇಡ ಆಯಿತಾ? ಆ ಡೀಲ್ ಬೇಡ, ಆ ಡೀಲ್ ಸಮಂಜಸವಲ್ಲ. ನಂದು ಸಪೋರ್ಟಿಂಗ್ ಐಡಿಯಾ ಅಷ್ಟೇ ಗುರು. ಹೌದು, ಅವರು ಸಪೋರ್ಟ್ ಮಾಡೋದು. ಅವರು ನೀರು ಮನ್ಪು ಬಂದಿದ್ದಾರೆ ಚಾಲು ಮಂತಿದ್ದ ನನ್ನ ದಿವ್ಯಾರವರೇ, ನೀವು ಹೇಳಿದ್ರಲ್ಲ ನೀವು ಚಾನೆಲ್ ಸ್ಟಾರ್ಟ್ ಮಾಡ್ತೀರಿ ಅಂತ, ಮಾಡಿಲ್ಲಲ್ಲ? ನೀ ಹಿಂಗೆ ನೆಡವೆ ನನ್ನ RCB ವಿನ್ ಆಗಲಿ, ಚಾನಲ್ ಓಪನ್ ಮಾಡ್ತೀನಿ. ದಿವ್ಯಾ, ನಾಳೆ ಓಡೋಗಬಾರ್ದು. ಇಲ್ಲಲ್ಲ, ಅವ್ರು ಬರ್ತಾರೆ. ನಾವು 8 ಲೈವ್ ಸ್ಟಾರ್ಟ್ ಮಾಡ್ತೇವೆ, ಬನ್ನಿ. ಓಡಿ ಹೋಗ್ಬಾರ್ದು. ಇಲ್ಲಲ್ಲ, ಓಡಿ ಹೋಗ್ತಿಲ್ಲ.
ಅನಿಲ್ ಬ್ರೋ ಎಲ್ಲಿರೋದು ನೀವು? ಮಾನಸ ಗಂಗೋತ್ರಿ ಕ್ಯಾಂಪಸ್. ವಾ ಮೈಸೂರು ಯಾವ ಏರಿಯಾ? ವಾ ಮೈಸೂರು ಯಾವ ಏರಿಯಾ? MSc ಇನ್ ಕಂಪ್ಯೂಟರ್ ಸೈನ್ಸ್. ಹೌದಾ? ಓ ಸ್ಟೂಡೆಂಟು ಅಂತಿದ್ದಾರೆ. ಓದ್ಕೊಂಡು ಮಣಿಕೋಪ, ಗುಡ್ ನೈಟ್. ನಗಡ. ಅಯ್ಯೋ ದೇವ್ರೆ, ನಿಮ್ಮದು ಯಾರೋ ಬಂದರು ಹೊಸಬ್ರು, ಲೈಕ್ ಕೊಟ್ಟರು. ಸಂಪು ಓಲಿ ಅಂದು ಯಾರು ಪೋತೇರಿ, ಯಾರು ಬರ್ಪುಜೇರಿ ಅಂಚ ಯಾರು ಮ್ಯಾಚ್ ತೂದು ಕುಲೋನು ವೇರಿ ಒಕ್ಕ ಬೇತ ಲೈವ್ ಪೂರ ಪೋಪೇರ ಅಂದು ಗೊತ್ತುಜ್ಜಿ. ಒಡೆ ಪೋಪೇರು ಗೊತ್ತುಜ್ಜಿ, ಪನ್ಪೇರು ಏನು ಪೋಪೆ ಬೊಕ್ಕ ಬರ್ಪೇರ ಅಂದು ಬರ್ಪುಜೇರಿ. ಮತ್ತೆ ಯಾಲ್ನ ಪ್ರೆಷರ್ ಪಾಡಿಜಿ ಬೊಕ್ಕ ದಾಯ ಪಾಪ ಆರೆಗೆ ಬೇತ ಲೈವ್ ಪೂರ ಪೋಯಿರ್ತೇನೆ. ಡೈಲಾಗ್ ನನಗೆ ನಾಳೆ ನೋಡೋಣ ಅಂತಿದ್ದಾರೆ. ಡೈಲಾಗ್ ಕ್ರೀಮ್. ಸಂಪು ಬರುವಾಗ ನಾನು ಬ್ಯುಸಿ, ತುಂಬ ಟೈಮ್ ಆಯಿತು ನಾ ಲೈವ್ ಬಂದು. ಹೌದು, ನೀವು ಬರಲಿಲ್ಲಲ್ಲ, ತುಂಬ ದಿವಸ ಆಯಿತು. ನಾಳೆ ಬನ್ನಿ ಬೇಗ, ಅವ್ರು ಬರ್ತಾರೆ. ಸ್ಟಾರ್ಟಿಂಗ್ ಅವ್ರು ಇರ್ತಾರೆ, ಮತ್ತೆ ಹೋಗ್ತಾರೆ. ಇದು ಆರುಮುಗ ಕೋಟೆಗನು. ಈ ಜೈಚನ ಮಾರೆ ನಲ್ಲ 11 ಗಂಟೆ అని ಏತಾಂಡು ಬರೀ 11 ಆಂಡದ ಮನಸಾಂಡ. ಇದು ಆರುಮುಗ ಕೋಟೆಗನು ಜನ ಉಂಡು ಅಂಚೆ ಅನ್ನ ಕುಲೋಂದಿನಿ. ಯಾರ ಬರ್ಪೇರೆ ಪೋಪೇರೆ ಲೈಕ್ ಕೊಡ್ಪೇರಿ. ಬಾಯ್ ಬ್ರೋ. ಓಕೆ ಬಾಯ್, ಥ್ಯಾಂಕ್ಸ್ ಆಯಿತಾ. ನೈಸ್ ಟು ಮೀಟ್ ಯು, ನೈಸ್ ಟು ಟಾಕ್ ಟು ಯು. ನೈಸ್ ಟು ನೋಟ್ ನೈಸ್ ಜಗಡ ಲಡೈ ಆಯಿತಾ. ಲಡೈ ಮಾಡಬೇಡಿ ಆಯಿತಾ, ಮಾತಾಡಿ ಒಳ್ಳೆಯದಾಗ್ತದೆ. ಮೆಸೇಜ್ ಬಿದ್ದರೆ ನಮಗೆ ವಾಚ್ ಅವರ್ ಸಹ ಆಗ್ತದೆ. ಆದರೆ ಲಿಖಿತ್ ರಾಜ್, ಇದು ನವೀನ್ ಬ್ರೋ ಕೋಟೆ ಸದ್ಯಕ್ಕೆ. ಅರುಮುಗ ಹಾಗೆ ಬಾರ ಆಯಿತು, ಮನೆಗೆ ಹೋದ್ರು ಅನ್ನೋದಲ್ಲಿ. ಲಿಖಿತ್ ರಾಜ್, ಇದು ನವೀನ್ ಬ್ರೋ ಕೋಟೆ. ಹೌದು, ಇದು ನಮ್ಮ ಕೋಟೆ, ನವೀನ್ ಬ್ಲಾಗ್ಸ್. ಅರುಮುಗ ಹಾಗೆ ಬಾರ್ ಆಯಿತು, ಮನೆಗೆ ಹೋದ್ರು. ಅನಿಲ್ ಗೌಡ ನಗಾಡ್ತಾ ಇದ್ದಾರೆ. ಓಕೆ, ಹೊರಡೋಣ ನಾವು ಸಹ. ಮಲಗುವ, ಸಾಕಲ್ಲ, ನಾಳೆ ಸಿಗೋಣ. 8 ಮಂದಿ ಇದ್ದಾರೆ ಮರೆ. ಯಾರು ಮಾರೆ ಅದನ್ನು 8 ಮಂದಿ? ಬನ್ನಿ ಕೆಳಗೆ ಬನ್ನಿ. ಲೈಕ್ ಕೊಡ್ಲಿಕ್ಕಿದ್ರೆ ಕೊಡಿ, ಮತ್ತೆ ನಾವು ಹೋಗೋದು ಸೀದಾ. ಪದ್ಯ ಪಲ್ಲೆ ಅನ್ನ ಪದ್ಯ ಬನ್ಕಿನ ಇರೇಗ ಒಂಜಿ ಪದ್ಯ ಬರೋಡ. ಎಂಚಿ ಅವಸ್ಥೆ ಮಾರೆ ಅವನಲ್ಲಿ. 11 ಗಂಟೆ ಬೊಕ್ಕ ರೈಡ್ ಆಪು ನೋಡಲಿ ಏರ್ನ. ಯಾರೆ ನೀನು ಸುಂದರ ಚೆಲುವೆ, ಒಬ್ಬಳೆ ನಿಂತಿರುವೆ. ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಬಾ ಭೂಮಿಯ ನಿನ್ನೊಡಲಲ್ಲಿ ನಾಡುವೆನು. ಬಾ ಪ್ರೇಮಿಯ ನಿನ್ನೆದೆಯಲ್ಲಿ ಓಲಾಡುವೆನು.
ಈ ಅಂದ ಚಂದವೆಲ್ಲ ಯಾರಿಗಾಗಿ ಹೇಳೆಯ, ಯಾರೆ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಓ ಓ ಓ ಸೂರ್ಯನ ಚಿನ್ನದ ಕಿರಣ ನಿನ್ನ ಮೈಯ ಬಣ್ಣ, ಮಿಂಚಿತೆ ಮಿಂಚುತ ಮಿನುಗಿದೆ, ಸುಂದರ ಸರೋವರಗಳು ನಿನ್ನ ಎರಡು ಕಣ್ಣು, ಕಣ್ಣಲ್ಲಿ ವಿರಹವೇ ತುಂಬಿದೆ. ಮಳೆಗಾಲ ಬಂದಾಗ ಮೈಮರೆ ಮಾವು ಸಿಂಗಾರಿ, ಚಳಿಗಾಲ ಬಂದಾಗ ಮುಸುಕೆಳೆ ಮಾವು ಚಿನ್ನಾರಿ, ಹೀಗೇಕೆ ಕಾದಿರುವೆ ಮನಸ್ಸಿನ ಚಿಂತೆ ಹೇಳೆಯ. ಓ ಓ ಓ ಯಾರೆ ನೀನು ಸುಂದರ ಚೆಲುವೆ ಒಬ್ಬಳ ನಿಂತಿರುವೆ, ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಥ್ಯಾಂಕ್ ಯು. ಸಾಂಗ್ ಅದು ಹೌದು ಮಾರೆ, ಎಂತ ನನಗೆ ಗೊತ್ತಿದ್ದದನ್ನು ಆಡ್ತೇನೆ ಮಾರೆ ಅಷ್ಟೇ. ನನಗೆ ಅದು ಒಳ್ಳೇದಾಗ್ತದಿಲ್ವ ಅಂತ ನೀವು ಹೇಳಬೇಕು, ನನಗೆ ಗೊತ್ತಿಲ್ಲ, ನನಗೆ ಇಷ್ಟ ಆಗ್ತದೆ ಆಡ್ತೇನೆ ಅಷ್ಟೇ. ರಾತ್ರಿ ಡೈಲಿ ಆಗುತ್ತೆ, ಇವತ್ತು ಹೊಸದ ಅಂತಿದ್ದಾರೆ. ಸಾಕು ನವೀನನ್ನ ನಿಮ್ಮ ಸಾಂಗ್ ಕೇಳಿ ಜೀವನ ಪವನ ಆಯಿತು. ರಾತ್ರಿ ಆಯಿತು ಮಲಗೋಣ, ಹೌದೌದು ರಾತ್ರಿ ಆಯಿತು ಮಲಗೋಣ, ಅದು ಗೊತ್ತಿಲ್ಲ ನನಗೆ. ಚನ ನ ಅನಿಲ್ ಕುಮಾರ್ ಬರ್ತೀರಾ? ಹಾಯ್ ಅನಿಲ್ ಕುಮಾರ್, ವೆಲ್ಕಮ್ ಟು ಲೈವ್. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ. ನಮ್ಮ ಸ್ಕ್ರೀನಿಗೆ ಫಸ್ಟ್ ಟೈಮ್ ಬಂದಿದ್ದೀರ ಅಂತ ಕಾಣ್ತದೆ. ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಆಯಿತಾ. ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೈಸ್ ಅಂತಿದ್ದಾರೆ. ರಾತ್ರಿ ಆಯಿತು ಮಲಗೋಣ ಸಾಂಗ್ ಮಾರೆ, ವಾ ಒಂದೊಂದಲ್ಲೇ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇವತ್ತಿನ ಲೈವನ್ನು ನಾವು ಎಂಡ್ ಮಾಡ್ತಿದ್ದೇವೆ. ನಾಳೆ ಸಿಗೋಣ 8 ಎಲ್ಲರೂ ಬನ್ನಿ. RCB ಮತ್ತು CSK ಮ್ಯಾಚ್ ಸಹ ಉಂಟು, ಎಂಜಾಯ್ ಮಾಡೋಣ ಸ್ಕೋರ್ ಒಟ್ಟಿಗೆ, ಮತ್ತು ಮಾತಾಡೋಣ ಜಾಸ್ತಿ ಆಯಿತಾ. ನಮ್ಮ ಇವತ್ತು ದೊಂಡೆ ಫಸೆ ಆಜಿತು, ಈಗ 2.5 ಗಂಟೆ ಕಳೆಯಿತು. ಓಕೆ, ಸೊ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್, ಶುಭರಾತ್ರಿ, ಬಾಯ್ ಆಲ್, ಗುಡ್ ನೈಟ್, ಟೇಕ್ ಕೇರ್.